ಚಿತ್ತೈಸಿರುವಂಥ ಅತಿಥಿಗಳಾದಿಯಾಗಿ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸರ್ವ ಹಿತೈಷ ಬಂಧುಗಳಿಗೆ ತಂಡದ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ವತಿಯಿಂದ ನಲುಮೆಯ ಸ್ವಾಗತ, ಶುಭ ಸ್ವಾಗತ. ಭಾರತೀಯ ತತ್ವಶಾಸ್ತ್ರ ವಿದ್ಯಾರ್ಜನೆಯನ್ನು ಒಂದು ಯಜ್ಞ ಅಂತ ಕರೆದಿದೆ. ಜ್ಞಾನಾರ್ಜನೆ ಎಂಬುದು ಒಂದು ಸಿದ್ಧಿ. ಕಲಿಯುವುದು ಭಾಗ್ಯ, ಕಲಿಸುವುದು ಪುಣ್ಯ. ಅಂತಹ ಕಲಿಯುವ ಭಾಗ್ಯದ ಕೆಲಸಕ್ಕೆ, ಕಲಿಸುವ ಪುಣ್ಯಪ್ರದವಾದ ಕೆಲಸಕ್ಕೆ ಬೇಕಿರುವ ಪ್ರೇರಕ ಕಾರ್ಯಕ್ರಮವೇ ಈ ವಿದ್ಯಾರ್ಥಿ ವೇತನ. ಹಾಗಾಗಿ ಸಮಾರಂಭಕ್ಕೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವುದಕ್ಕೆ ಗೌರವಾನ್ವಿತ ಅತಿಥಿಗಳನ್ನು ನಾವು ಬರಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಭರ ಕುಲಪತಿಗಳಾಗಿರುವ ಡಾಕ್ಟರ್ ಜಯರಾಜ್ ಅಮೀನ್ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಈ ದಿನದ ಸತ್ಕಾರವನ್ನು ಸ್ವೀಕರಿಸಲಿರುವಂತಹ ಮಂಗಳ ಗಂಗೋತ್ರಿ ಕೋಣಾಜೆ ನಿವೃತ್ತ ಅಧೀಕ್ಷಕರಾಗಿರುವಂತಹ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಮಂಗಳೂರಿನ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಮೆಲ್ವಿನ್ ವಾಸ್ ಅವರನ್ನು ನಲುಮೆಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಮಂಗಳೂರಿನ ಶ್ರೀ ಗೋಕರ್ಣನಾಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಆಶಲತಾ ಎಸ್ ವರ್ಣ ಅವರನ್ನು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಜೊತೆಗೆ ಈ ವರ್ಷದ BSWT ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಜೊತೆಗೆ ಗೌರವ ಉಪಸ್ಥಿತಿಯನ್ನು ಬಯಸುತ್ತಿದ್ದೇವೆ. ಖತೀಜಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀ ಅಶ್ರಫ್ MC ಮತ್ತು ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕೆ ಭಿನ್ನಯ ಮಾಡುತ್ತಿದ್ದೇವೆ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿರುವ ಶ್ರೀ N ಅಮೀನ್ ಇವರೆಲ್ಲರ ಉಪಸ್ಥಿತಿಯ ಮುಖೇನ ಕಾರ್ಯಕ್ರಮ ಶುಭಾರಂಭಗೊಳ್ತಾ ಇದೆ. ಸ್ನೇಹಿತರೆ, ಕಳೆದ 9 ವರ್ಷಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಕೆಲಸವನ್ನು ತಕ್ಕ ಮಟ್ಟಿಗಾದರೂ ಸಾಂಗವಾಗಿಗೊಳಿಸಬೇಕು. ವಿದ್ಯಾರ್ಜನೆ ಎಂಬುದು ಸುಗಮಗೊಂಡ ತಕ್ಷಣವೇ ಸಾಮಾಜಿಕವಾದ ಅಭಿವೃದ್ಧಿ ಸಾಧ್ಯ. ಏನಾದರೂ ಮನುಕುಲದಲ್ಲಿ ಪರಿವರ್ತನೆ ಆಗಬೇಕಿದ್ರೆ ಶಿಕ್ಷಣದ ಪ್ರಸರಣ ಸಾಂಗವಾಗಿ ಸುದೀರ್ಘವಾಗಿ ನಡೆಯಬೇಕು ಎಂಬ ಅಂತರ್ಧ್ವನಿಯನ್ನು ಮನಗಂಡು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನು ನಲುಮೆಯಿಂದ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶುಭಾರಂಭಿಸೋಣ. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಬರಿ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು ಎನ್ನುವ ಮಾತಿನ ಹಾಗೆ ಇದೀಗ ಸಾಂಪ್ರದಾಯಿಕವಾದ ನಿಯಮಬದ್ಧವಾದ ಚಾಲನೆ ನಾಡಗೀತೆಯೊಂದಿಗೆ ಶ್ರೀ ಗಾನ ಸರಸ್ವತಿ ಸಂಗೀತ ವಿದ್ಯಾಲಯ ಇದರ ಗುರುಗಳಾಗಿರುವ ಶ್ರೀಮತಿ ಲಾವಣ್ಯ ಸುಧಾಕರ್ ಇವರ ಬಳಗದಿಂದ ಇದೀಗ ನಾಡಗೀತೆ. ನಾವೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸೋಣ. ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ
ಯಾವ ಕೆಲಸ ಜನರಿಗೆ ಸಂತೋಷವನ್ನು ತಂದುಕೊಡ್ತದೋ ಅದೆಲ್ಲವೂ ಈಶ್ವರ ಸೇವೆಗೆ ಅಂದರೆ ಭಗವಂತನ ಆರಾಧನೆಗೆ ಸಮಾನವಾದದ್ದಂತೆ. ಪ್ರೋತ್ಸಾಹ ಪ್ರೇರಣೆ ಕೊಡಿಸುವಂಥದ್ದು ಆರಾಧನೆಗೆ ಸಮಾನವಾದ ಕೆಲಸ. ಅಂತಹ ಮಹತ್ ಕಾರ್ಯಕ್ಕೆ ಅಡಿಯಿಟ್ಟು 9 ವರ್ಷಗಳಿಂದ ನಿರಂತರವಾಗಿ ಆ ಸೇವೆಯನ್ನು ಮಾಡ್ತಾ ಬಂದಿರುವ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿರುವ ಎನ್ ಅಮೀನ್ ಅವರೀಗ ಪ್ರಾಸ್ತಾವಿಕವಾದ ನುಡಿಗಳ ಮುಖೇನ ಚಿತ್ತೈಸಿರುವ ಅತಿಥಿಗಳನ್ನು, ನೆರೆದಿರುವ ಸಭಿಕರನ್ನು ಸ್ವಾಗತಿಸುತ್ತಿದ್ದಾರೆ. ಇದೀಗ ಶ್ರೀ ಎನ್ ಅಮೀನ್. ಆ ಭಗವಂತನು ನಮಗೆಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಸದಾ ವರ್ಷಿಸಲಿ ಎಂದು ಹಾರೈಸುತ್ತಾ, ಜೊತೆಗೆ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸ್ವಾಗತ ಭಾಷಣಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದಿಡುತ್ತೇನೆ. ಹ್ಯುಮ್ಯಾನಿಟಿ ಈಸ್ ನಾಟ್ ಚಾಯ್ಸ್, ಇಟ್ಸ್ ಅವರ್ ಡ್ಯೂಟಿ. ಮಾನವೀಯತೆ ಎಂಬುದು ಅದು ಆಯ್ಕೆ ಅಲ್ಲ, ಅದು ನಮ್ಮ ಕರ್ತವ್ಯ ಎಂದು BSWT ನಂಬಿದೆ. ಆರೋಗ್ಯವನ್ನು ಅನಾರೋಗ್ಯಕ್ಕಿಂತ ಮುಂಚೆ, ಬಿಡುವನ್ನು ನಿಬಿಡತೆಗಿಂತ ಮುಂಚೆ, ಯೌವನವನ್ನು ವೃದ್ಧಾಪ್ಯಕ್ಕಿಂತ ಮುಂಚೆ, ಇನ್ನು ಮರಣವನ್ನು ಜೀವನವನ್ನು ಮರಣಕ್ಕಿಂತ ಮುಂಚೆ ಯಾರು ಸದುಪಯೋಗ ಪಡಿಕೊಳ್ಳುತ್ತಾರೋ ಅವರ ಜೀವನ ಸಾರ್ಥಕ ಎಂಬ ನಂಬಿಕೆ ನಮ್ಮದು. ಕೇವಲ ಜೀವನ ಮಾತ್ರ ಅಲ್ಲ, ಆತ ದೇವ ಸಾನ್ನಿಧ್ಯಕ್ಕೆ ತಲುಪುವಾಗ ಆತನಿಗೆ ವಿಷಾದವಿರಲಾರದು. ನನಗಿಂದಿಷ್ಟು ಸಮಯ ಅವಕಾಶ ಕೊಟ್ಟರೆ ಒಳ್ಳೆಯದಿತ್ತು, ನಾನು ಸತ್ಕರ್ಮ ಮಾಡುತ್ತಿದ್ದೆ ಎಂದು ವಿಷಾದ ವ್ಯಕ್ತಪಡಿಸುವಂತಹ ಅವಕಾಶವು ಅಥವಾ ಅದಕ್ಕೆ ಆಸ್ಪದವೂ ಇರಲಿಕ್ಕಿಲ್ಲ. ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳಬೇಕಾದರೆ ಈ ದಾನ ಧರ್ಮವಾಗಲಿ ಅಥವಾ ಮಾನವೀಯತೆ ವಿಷಯವನ್ನಲ್ಲಿ ಆಯ್ಕೆಯ ವಿಷಯವನ್ನಾಗಿ ಖಂಡಿತ ಮಾಡಿಕೊಳ್ಳಬಾರದು. ಅದು ನಮ್ಮ ಕರ್ತವ್ಯದ ಭಾಗವಾಗಿರಬೇಕು. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದನ್ನೇ ನೆಚ್ಚಿಕೊಂಡು ನಂಬಿಕೊಂಡು ಬಂದಿದೆ. ಈ 9ನೇ ವಾರ್ಷಿಕೋತ್ಸವದ ಉದ್ದೇಶವೂ ಅದೇ. ಇಲ್ಲಿ ಸೇರಿರುವಂತಹ ಎಲ್ರಿಗೂ ನಾನು ನಿಮ್ಮ ಎಲ್ಲರ ಪರವಾಗಿ ಮತ್ತು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿ ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಎಲ್ಲರಿಗೂ ಚಿರಪರಿಚಿತವಾದಂತಹ ನಿಬಿಡತೆಯಿಂದ ಕೂಡಿರುವಂತಹ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತೇಳಿ ಹೇಳಬಹುದು, ಸನ್ಮಾನ್ಯ ಶ್ರೀ ಡಾಕ್ಟರ್ ಜಯರಾಜ್ ಅಮೀನ್ ಸರ್ ಅವರನ್ನು ನಿಮ್ಮೆಲ್ಲರ ಪರವಾಗಿಯೂ ನನ್ನ ವೈಯಕ್ತಿಕವಾಗಿಯೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್, ಫಸ್ಟ್ ಗ್ರೇಡ್ ಕಾಲೇಜ್, ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಓಗೊಟ್ಟು ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿಯೂ ನನ್ನ ವೈಯಕ್ತಿಕ ಪರವಾಗಿಯೂ BSW ಸಂಸ್ಥೆಯ ಪರವಾಗಿಯೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಕಳೆದ ಬಾರಿ ನಮ್ಮ ಜೊತೆಗಿದ್ದವರು ಎಲ್ಲ ನಿಮ್ಮ ಸತ್ಕರ್ಮದ ಕೆಲಸಕ್ಕೆ ಖಂಡಿತ ನಾನು ಸದಾ ಕೈ ಜೋಡಿಸುತ್ತೇನೆ ಎಂದು ನಮಗೆ ಕಳೆದ ಬಾರಿ ವಾಗ್ದಾನವಿತ್ತಂತಹ ಶ್ರೀ ಮೆಲ್ವಿನ್ ವಾಸ್ ಪ್ರಿನ್ಸಿಪಾಲರು, ಮಿಲಾಗ್ರಿಸ್ PU ಕಾಲೇಜ್ ಮ್ಯಾಂಗಳೂರು, ಇವರನ್ನು ತಮ್ಮೆಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ BSW ಪರವಾಗಿಯೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಆತ್ಮೀಯರು, ಕಳೆದ 9 ವರ್ಷಗಳಿಂದ ನಮ್ಮ ಜೊತೆಗಿರುವವರು, ನಮ್ಮ ಬಾಲ್ಯದಿಂದಲೂ ನಮ್ಮನ್ನು ತಿಳಿದವರು, ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ, ನಿವೃತ್ತ ಸೂಪರಿಡೆಂಟ್, ಮಂಗಳ ಗಂಗೋತ್ರಿ, ಕೊನಾಜೆ, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ BSW ಪರವಾಗಿಯೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನನ್ನ ಒಡನಾಡಿ ಆತ್ಮೀಯ ಮಿತ್ರ, ನಮ್ಮೊಂದಿಗೆ ಸದಾಕಾಲ ಜೊತೆಗಿರುವಂತಹ ಶ್ರೀ ಅಶ್ರಫ್ MC ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನು
ನಮ್ಮ ಇವತ್ತಿನ ಕಾರ್ಯಕ್ರಮದ ಮೆರುಗು ಕಾಣಿಸುವಂತಹ ನಮ್ಮ ಮಿತ್ರರಾದಂತಹ ಡಾಕ್ಟರ್ ಅರುಣ್ ಉಲ್ಲಾಲ್ರವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹೆತ್ತವರು, ವಿದ್ಯಾರ್ಥಿಗಳು ಮತ್ತು ನಮ್ಮ ಬೆಂಬಲಿಗರು, ಮಾಧ್ಯಮ ಮಿತ್ರರು, ಇವರೆಲ್ಲರನ್ನು, ನಮ್ಮ ಪದಾಧಿಕಾರಿಗಳು, ಇವರೆಲ್ಲರನ್ನೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತ ಬಯಸ್ತೇನೆ. ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿ ನಿಮ್ಮ ಮುಂದೆ ಸಮರ್ಪಿಸ ಬಯಸ್ತೇನೆ. ನಾನು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯರಾಜ್ ಅಮೀನ್ರ ಹತ್ರ ಹೋಗುವಾಗಲೂ ಅದನ್ನೇ ಹೇಳಿದೆ. ಸರ್, ನಾವು ಮಕ್ಕಳಿಗೆ ಏನಾದರೂ ಒಂದು ಉಪದೇಶ ಹೇಳಿ ಅಂತ. ತುಂಬ ಸಂತೋಷದಿಂದ ಒಪ್ಪಿಕೊಂಡ್ರು ಅವರು. ಪರಿಸ್ಥಿತಿಯ ಬಗ್ಗೆ ಎಲ್ಲರಿಗೂ ಅರಿವಿದೆ. ವಿಜಯಲಕ್ಷ್ಮಿ ಶಿಬರೂರವರ ಬಲೆಗೆ ಹೋಗುವಾಗಲಾಗ್ತಾರೆ, ಸಮಾಜಕ್ಕೆ ಬೆಂಕಿ ಹಚ್ಚಲಾಗಿದೆ. ಈ ರೀತಿಯಲ್ಲಿ ಬದಲಾವಣೆ ಏನಂತ, ಎಲ್ಲಿಂದ ಆರಂಭವಾಗುತ್ತೆ ಅಂತ. ವಿದ್ಯಾರ್ಥಿ ಜೀವನ, ಅದರಲ್ಲೂ ವಿಶೇಷವಾಗಿ ಇದಕ್ಕೆಲ್ಲ ಕಾರಣ, ಮೂಲ ಕಾರಣ ನನಗೆ ಕಂಡು ಬಂದದ್ದು ಸಹವಾಸ ದೋಷ, ಸಹವಾಸ ಗುಣ. ನಾವು ಯಾರ ಜೊತೆಗಿರ್ತೀವೋ ಅವರಂತಾಗುತ್ತೇವೆ. ಒಂದು ವೇಳೆ ನಿರಾಶಾದಾಯಕ ಅಂದರೆ ನಿರಾಶಾವಾದಿಗಳೊಂದಿಗೆ ಸೇರಿಕೊಂಡರೆ, ಈ ವೇದಿಕೆಯಲ್ಲಿರುವವರೆಲ್ಲ ಜೊತೆಗಿದ್ದಾಗ ಅವರಿಗೆ ಭೇಟಿಯಾಗಿ ಹೋಗುವಾಗ ನಮಗೊಂದು ಎನರ್ಜಿ ಸಿಕ್ಕಿತ್ತು. ಅವರಿಂದ ನಮಗೆ ಎನರ್ಜಿ ಸಿಗ್ತದೆ. ಸಕಾರಾತ್ಮಕವಾಗಿ ಮುಂದುವರಿಯುವಂತಹ ಮಾದರಿ ವ್ಯಕ್ತಿತ್ವಗಳವಲ್ಲ. ಅವರಿಂದ ನಿಮಗೇನಾದರೂ ಹೇಳಿಸಿದರೆ ಪ್ರಯೋಜನವಾಗುತ್ತದೆ. ಯಾರ ಬಳಿ ನಾವು ಹೆಚ್ಚಾಗಿರ್ತೇವೋ, ಉದಾಹರಣೆ ಕೆಲವರು ಹೇಳ್ತಾರೆ, ಈ ಕಾಲದಲ್ಲಿ ಇದೆಲ್ಲ ಮಾಡಿ ಏನು ಪ್ರಯೋಜನ, ಯಾರೂ ಇದಕ್ಕೆ ಬೆಲೆ ಇಲ್ಲ, ಇದರ ಅಗತ್ಯವೂ ಇಲ್ಲ, ಸುಮ್ಮನೆ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹಾಗಲ್ಲ. ವಿದ್ಯಾರ್ಥಿಗಳೇ, ಹೆತ್ತವರೇ, ಒಂದು ಮಾತು ನೆನಪಿಡಿ. ನಿಮ್ಮ ಮಕ್ಕಳನ್ನು ಯಾರ ಜೊತೆ ಸೇರುತ್ತಾರೆ ನಿಮ್ಮ ಮಕ್ಕಳು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅವರು ಸಕಾರಾತ್ಮಕ ವ್ಯಕ್ತಿಗಳೊಂದಿಗೆ ಸೇರಿದರೆ ಖಂಡಿತವಾಗಿಯೂ ಸಕಾರಾತ್ಮಕವಾಗಿಯೇ ಬದಲಾಗುತ್ತಾರೆ. ಅವರ ವ್ಯಕ್ತಿತ್ವವು ಅದೇ ರೀತಿ ಇರ್ತದೆ. ಇನ್ನು ನಿರಾಶಾವಾದಿಗಳು, ಏನು ಪ್ರಯೋಜನ ಇಲ್ಲ, ಏನು ಮಾಡಲು ಸಾಧ್ಯವಿಲ್ಲ ಅಂತ ವ್ಯಕ್ತಿಗಳೊಂದಿಗೆ ಸೇರಿಕೊಂಡರೆ ಅದೇ ರೀತಿ ಆಗ್ತದೆ. ಒಬ್ಬ ಚಟುವಟಿಕೆಯ ಯುವಕ ಕೆಲವು ವ್ಯಕ್ತಿಗಳೊಂದಿಗೆ ಸೇರಿಕೊಂಡ, ಅವರು ಯಾವಾಗಲೂ ನಿರಾಶಾವಾದಿಗಳು. ಒಂದು 10 ದಿವಸದೊಳಗೆ ಆ ರೀತಿಯಾಗಿ ಬದಲಾದುದನ್ನು ನಾನು ಕಂಡಿದ್ದೇನೆ. ಅದೇ ರೀತಿ ನೀವು ಕ್ರಿಕೆಟ್ ಆಡುವವರಿದ್ದರೆ, ಫುಟ್ಬಾಲ್ ಆಡುವವರಿದ್ದರೆ, ಅಥವಾ ಇನ್ನಿತರ ಕ್ರೀಡೆ ಆಡುವವರಿದ್ದರೆ ಅವರ ಜೊತೆಗೆ ಸೇರಿಕೊಂಡರೆ ಅವರಂತೆ ಬದಲಾಗ್ತೀರಿ. ಒಂದು ನನಗೆ ಹೊಸಪೇಟೆಗೆ ಹೋಗುವಾಗ ಒಂದು ಕಲ್ಲಿದ್ದಲು ಕಂಪನಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ಬರುವಾಗ ನನ್ನ ಬಟ್ಟೆಲ್ಲ ಕಪ್ಪಾಗಿತ್ತು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅದು ವೃತ್ತಿಗೆ ಸಂಬಂಧಪಟ್ಟ ಅಥವಾ ಕಾರ್ಖಾನೆಗೆ ಸಂಬಂಧಪಟ್ಟ, ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯ ಹೇಳೋದಲ್ಲ. ಯಾರ ಜೊತೆಗಿರುತ್ತೀರಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಬಟ್ಟೆ ಕಪ್ಪಾಗಿ ಹೋಗ್ತದೆ. ಅದೇ ರೀತಿ ನೀವು ಸುಗಂಧ ವ್ಯಾಪಾರಿಗಳ ಹತ್ರ ಹೋದರೆ, ಹೂವಿನ ಪರಿಸರದ ಹತ್ರ ಹೋದರೆ ನಿಮ್ಮ ಶರೀರವು, ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಇದನ್ನು ನಾನು ಪುನರಾವರ್ತನೆ ಮಾಡಬಯಸ್ತೇನೆ. ಯಾಕೆಂತ ಹೇಳಿದರೆ, ಸಹವಾಸ ಗುಣಗಳು, ಸಹವಾಸ ದೋಷಗಳಿಂದಾಗಿ ಸಮಾಜದಲ್ಲಿಂದು ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದೆ. ಡ್ರಗ್ಸಿನ ಬಗ್ಗೆ ಅವೇರ್ನೆಸ್ ನಡೀತಾ ಇದೆ. ವಿಶ್ವವಿದ್ಯಾಲಯ ಕ್ಯಾಂಪಸ್ಗಳಲ್ಲೂ, ಮಸೀದಿ ಮಂದಿರದಲ್ಲೂ, ಚರ್ಚ್ಗಳಲ್ಲೂ. ವಿದ್ಯಾರ್ಥಿಗಳೇ, ಡ್ರಗ್ಸ್ನ ಹತ್ರ ಹೋಗಬೇಡಿ ಎಂದು. ಸಣ್ಣ 20-22 ವರ್ಷಗಳಿಂದ ಯುವಕರಲ್ಲ, ಲಿವ್ ಇನ್ ರಿಲೇಷನ್ಶಿಪ್ಪಿಗೆ ವಾಲುತ್ತಾ ಇರುವಂತಹ ವಿದ್ಯಾರ್ಥಿ ಜನಾಂಗ. ಒಂದು ಕಾಲದಲ್ಲಿ ನಾವು ಅದನ್ನು ವ್ಯಭಿಚಾರ ಎಂದು ಹೇಳಿದ್ದನ್ನು ಈಗ ಲಿವ್ ಇನ್ ರಿಲೇಷನ್ಶಿಪ್ ಎಂಬ ಹೊಸ ಲೇಬಲ್ ಆಗ್ತಾಯಿದೆ. ಹಿಂದೆ ಭಾರತೀಯ ಸಂಸ್ಕೃತಿ, ಭಾರತೀಯ ಮಣ್ಣು ಯಾವುದನ್ನು ವ್ಯಭಿಚಾರ ಅಥವಾ ಅನಾಚಾರ ಅಂತ ಹೇಳಿ ದೂರ ಇಟ್ಟಿತ್ತು, ಹೊಸ ಲೇಬಲಲ್ಲಿ ವಿದ್ಯಾರ್ಥಿ ಯುವಕರು, ವಿದ್ಯಾರ್ಥಿ ಯುವತಿಯರು ಮತ್ತು ಯಾರೆಲ್ಲ ಉದ್ಯೋಗಸ್ಥರು ಅದರತ್ತ ಆಕರ್ಷಕ ಆಗುವಂತಹ ಹೀನ ಸಂಸ್ಕೃತಿಯ ಮಧ್ಯೆ ನಾವಿಂದು ಬದುಕ್ತಾ ಇದ್ದೇವೆ. ನಿಗದಿತ ಕಾರ್ಯಕ್ರಮ ಆರಂಭಿಸಿ ನಿಗದಿತ ಸಮಯದೊಳಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮೊದಲಿಂದಲೂ ಹೇಳ್ತಾ ಇದ್ದೇವೆ. ನಾವು ಅದನ್ನು ದೇವರದಿಂದ 9 ವರ್ಷದಲ್ಲಿ ನಾವು ಪರಿಪಾಲಿಸುತ್ತಾ ಬಂದಿದ್ದೇವೆ. ಆದ ಕಾರಣ ನನ್ನ ಸಮಯವನ್ನು ಹೆಚ್ಚು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಇಷ್ಟಪಡುವುದಿಲ್ಲ.
ನಾನು ಈಗಾಗಲೇ ಹೇಳಿದಂತೆ ಈ ಆಚಾರ ಅನಾಚಾರಗಳು ಕೊನೆಯಾಗಬೇಕಾದಲ್ಲಿ ನಮ್ಮಲ್ಲಿ ಸಂಸ್ಕಾರಗಳು ಸಂಸ್ಕೃತಿಗಳು ಮೈಗೂಡಿಸಿಕೊಳ್ಳಬೇಕು. ಗಳಿಕೆ ಆಧಾರಿತ ಶಿಕ್ಷಣ ಎಲ್ಲರಿಗೂ ಗೊತ್ತಿದೆ. ಶಿಕ್ಷಣದ ಉದ್ದೇಶವೇ ಗಳಿಕೆ ಆಧಾರಿತ ಆಗಿದೆ. ಮೌಲ್ಯಾಧಾರಿತವಾಗಿ ಒಂದು ಕಾಲದಲ್ಲಿ ಗುರುಕುಲ ಸಂಸ್ಕೃತಿ, ಗುರುಗಳು ಹೊಡೆದರೂ ಏನೂ ಮಾಡಬಾರದು ಅಂತಹ ಒಂದು ವಾತಾವರಣದಲ್ಲಿ ನಾವು ಅಭ್ಯಸಿಸಿದ್ದು. ಒಂದು ವೇಳೆ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗಮನಿಸಿದರೆ ಮೈಗೆ ಬಾಸುಂಡೆ ಬರುವ ಹಾಗೆ ಹೊಡೆಯುತ್ತಾ ಇದ್ದರು. ಅದರ ಗುರುಗಳನ್ನು ಪ್ರಶ್ನಿಸುವಂತಹ ಯಾವ ಹೆತ್ತವರಲ್ಲಿ ಧೈರ್ಯವೂ ಇರಲಿಲ್ಲ. ಯಾಕೆಂದರೆ ಆತನ ಭವಿಷ್ಯವನ್ನು ನಿರೂಪಿಸುವವರವರಂತ. ಕಾಲ ಬದಲಾಗಿದೆ. ಈಗ ಹೆತ್ತವರೇ ವಿದ್ಯಾರ್ಥಿಗಳೇ ಗುರುಗಳ ಮೇಲೆ ಆಕ್ರಮಣ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವ ಕೋರ್ಸನ್ನು ಯಾತಕ್ಕೆ ಕಲಿಯುತ್ತಿ ಅಂತ ಕೇಳಿದರೆ ವಿದ್ಯಾರ್ಥಿಗಳ ಒಂದೇ ಉತ್ತರ 60,000 ಸಿಗುತ್ತದೆ, 70,000 ಸಿಗುತ್ತದೆ, ಇಲ್ಲದಿದ್ದರೆ 3 ಲಕ್ಷ ಕೊರಿಯಾದಲ್ಲೋ ಕೆನಡಾದಲ್ಲೋ ಸಿಗ್ತದಂತ. ಮೌಲ್ಯಾಧಾರಿತ ಶಿಕ್ಷಣದ ಈ ವಂಚಿತರಾದ ಕಾರಣದಿಂದಾಗಿ ಮಕ್ಕಳು ಹೆತ್ತವರನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಒಂದು ದಯನೀಯ ಸ್ಥಿತಿ. ಅದೆಷ್ಟೋ ನಿವೃತ್ತರಾದಂತಹ ತಂದೆ ತಾಯಿಗಳು ಬದುಕಿನ ಸಂಜೆಯಲ್ಲಿ ನಿಂತುವವರು, ಅವರೆಲ್ಲರ ಪ್ರಶ್ನೆ ಒಂದೇ: ಮಗ ಅಮೇರಿಕಾದಲ್ಲಿದ್ದಾನೆ, ಆಸ್ಟ್ರೇಲಿಯಾದಲ್ಲಿದ್ದಾನೆ. ಆದರೆ ಅವರ ಹೆಣಕ್ಕೆ ಸುಡಲು ಅಥವಾ ಅವರನ್ನು ಹೂಳಲು ಆ ಸಮಯಕ್ಕೆ ಸರಿಯಾಗಿ ಬಾರದಂತಹ ದಯನೀಯ ಸ್ಥಿತಿ ನಾನು ಹತ್ತಿರದಿಂದ ಕಂಡಿದ್ದೇನೆ. ಗೋವಾದಲ್ಲಿ ಒಂದು ಕುಟುಂಬವಿತ್ತು. ಅವರನ್ನು ಅಂದರೆ ನೋಡಿಕೊಳ್ಳಲಂತ ಹೇಳಿದರೆ ನಾವೊಬ್ಬ ನಮ್ಮ ಆತ್ಮೀಯ ಮಿತ್ರರನ್ನೇ ನೇಮಿಸಿಕೊಳ್ಳುವಂತಹ ಒಂದು ದಯನೀಯ ಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಇದ್ದಾರೆ. ಅವರು ಹೇಳುತ್ತೇವೆ ನಾವು ಬೇಕಾದ್ರೆ ಹಣ ಕಳಿಸ್ತೇವೆ ಅಂತ. ಇದು ಗಳಿಕೆಯ ಆಧಾರಿತ ಶಿಕ್ಷಣದ ಕೊರತೆ. ಅದರ ಅರ್ಥ ಸ್ವಾವಲಂಬಿಯಾಗಿ ಬದುಕಬಾರದು ಎಂಬ ಉದ್ದೇಶ ಅಲ್ಲ. ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿಕೊಂಡು ಅದರ ಬಗ್ಗೆ ಒಂದು ಸಣ್ಣ ಕತೆ ಹೇಳಿ ನಿಮಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮಿತ್ರರೇ, ಬಂಧುಗಳೇ, ಹೆತ್ತವರೇ, ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿರುವ ಗಣ್ಯರೇ, ಕುದುರೆ ಮತ್ತು ಕತ್ತೆ ಒಂದು ದಿವಸ ಕಾಗೆಯ ಬಣ್ಣದ ಬಗ್ಗೆ ಚರ್ಚೆ ನಡೆಸಿತು. ಕುದುರೆ ಹೇಳಿತು ಕಾಗೆಯ ಬಣ್ಣ ಕಪ್ಪು, ಕತ್ತೆ ಹೇಳಿತು ಕಾಗೆಯ ಬಣ್ಣ ಬಿಳಿ. ಚರ್ಚೆ ಜೋರಾಯಿತು. ಇಡೀ ಕಾಡಿನಲ್ಲಿ ಅದು ಚರ್ಚಾ ವಿಷಯ ಆಗುವಾಗ ಅದನ್ನು ಕೊಂಡು ಹೋಗಿ ಕಾಡಿನ ರಾಜನ ಎದುರು ಆಸ್ಥಾನದಲ್ಲಿ ಈ ವಿಷಯವನ್ನು ಮುಂದಿಡುವ, ಅವರು ತೀರ್ಮಾನ ಮಾಡಲಿ ಅಂತ ಕತ್ತೆ ಹೇಳಿತ್ತು. ಕುದುರೆಗೆ ಧೈರ್ಯ ಇತ್ತು. ಅಂದರೆ ಕಾಗೆ ಕಪ್ಪೆ, ಅದು ಬಿಳಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕಾಡಿನ ರಾಜ ಸಿಂಹದ ಮುಂದೆ ಇಟ್ಟಾಗ ವಿಚಾರ, ಸಿಂಹ ಎರಡೂ ಕಡೆಯ ವಾದವನ್ನು ಆಲಿಸಿತು. ಕತ್ತೆ ಪುನರಾವರ್ತಿಸಿತು ಕಾಗೆ ಬಿಳಿ. ಎರಡೂ ಕಡೆಯ ವಾದವಿವಾದ ಆಲಿಸಿದ ನಂತರ ಸಿಂಹ ತೀರ್ಮಾನಿಸಿತು, ಈ ಕುದುರೆಯನ್ನು 1 ತಿಂಗಳ ಕಾಲ ಸೆರೆವಾಸದಲ್ಲಿಟ್ಟು ದಿನಾಲು ಈ ಕುದುರೆಗೆ 40 ಚಡಿಗೇಟು ಕೊಡಬೇಕೆಂತ. ಯಾರಿಗೆ? ಕುದುರೆಗೆ. ಕುದುರೆ ಹೇಳಿದ್ದು ಕಾಗೆ ಕಪ್ಪಂತ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಕೆಲವರಿಗೆ ಕನ್ಫ್ಯೂಸ್ ಆಯಿತು. ಅಂತೆಲ್ಲ ರಾಜ ತೀರ್ಮಾನ ಮಾಡಿರಾಗಿರುವಾಗ ಕುದುರೆ ಇದು ಕಾಗೆ ಬಿಳಿಯಾಗಿರಲೂಬಹುದೆಂಬ ಕನ್ಫ್ಯೂಸಲ್ಲಿರುವಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಕುದುರೆ ಅಯ್ಯೋ ಅಂತ ರೋದನಕ್ಕೆ ಆರಂಭ. ನ್ಯಾಯ ಇಲ್ಲ, ನ್ಯಾಯ ಎಲ್ಲಿದೆ? ನಾನು ಕಪ್ಪು ಅಂತ ಹೇಳಿದರು, ಸಿಂಹಕ್ಕೆ ಕಪ್ಪಂತ ಗೊತ್ತಿದ್ದರು, ನನಗೆ ಶಿಕ್ಷೆ ಆಗ್ತದಲ್ಲ ಅಂತ. ಹಾಗೆ ಶಿಕ್ಷೆ ಜಾರಿ ಆಗುವುದಕ್ಕೆ ಮುಂಚೆ ಕುದುರೆ ಕೇಳಿತು ಸಿಂಹದಲ್ಲಿ, ಯಾಕೆ ನನಗೆ ಈ ರೀತಿ ಶಿಕ್ಷೆ? ಇದು ಅನ್ಯಾಯವಲ್ವಾ ಅಂತ. ಕಾಡಿನ ಸಿಂಹ ಹೇಳಿತು, ಸರಿ, ನೀನು ಹೇಳಿದ್ದು 100% ಸರಿ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾಗೆಯ ಬಣ್ಣ ಕಪ್ಪು, ಅದು ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆದರೆ ನೀನು ಯಾರ ಹತ್ತಿರ ಚರ್ಚೆ ಮಾಡುತ್ತಿದೆಯಾ ಎಂಬ ಬೋಧನೆ ನನಗೆ ಬೇಕಿತ್ತು. ನೀನು ಚರ್ಚೆ ಮಾಡುತ್ತಿದ್ದದ್ದು ಕತ್ತೆಯ ಹತ್ತಿರ ಅಂತ ಅರ್ಥ ಮಾಡಿಕೊಂಡಿರಿ ಅಂತ ಭಾವಿಸ್ತಾ ಇದ್ದೇನೆ. ಚರ್ಚೆ ಮಾಡಿದ ಕತ್ತೆಯ ಹತ್ತಿರ ಚರ್ಚೆ ಮಾಡಿದ್ದಕ್ಕಾಗಿ ನಿನಗೆ ಈ ಶಿಕ್ಷೆ ಅಂತ
ಕಾಡಿನ ಸಿಂಹ ಹೇಳಿತು. ನಾವೀಗ ಅಂಥದ್ದೇ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ಯಾರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿದರೆ, ಯಾರು ಕಾಗೆಯನ್ನು ಕಪ್ಪು ಅಂತ ಹೇಳ್ತಾರೋ ಅವರಿಗೆ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸುವಂತಹ ಸ್ಥಿತಿ ಬಂದಿದೆ. ಕಾರಣ ಕತ್ತೆಗಳು ಬಿಳಿ ಅಂತ ಹೇಳ್ತಾ ಇದೆ. ನಮ್ಮೆಲ್ಲರ ಈ ವೇದಿಕೆ ಇವತ್ತಿನ ಸ್ಫೂರ್ತಿ ನೀವೆಲ್ಲರೂ ಕಾತರದಿಂದ ಕಾದಿರುವಂತಹ ವ್ಯಕ್ತಿತ್ವ, ಚಿರಪರಿಚಿತ ವ್ಯಕ್ತಿತ್ವ, ಕನ್ನಡ ನಾಡಿನ ಕಣ್ಮಣಿ ಹೋರಾಟಗಾರ್ತಿ. ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಆದರ್ಶ ಅಂತ ಹೇಳ್ಬೋದು. ಅವರಷ್ಟು ಧೈರ್ಯ ನಮಗಿಲ್ಲ ಅಂತಲೇ ಹೇಳಿದರೆ ಅದು ಅತಿಶಯೋಕ್ತಿ ಇರಲಿಕ್ಕಿಲ್ಲ. ಅವರ ಬಗ್ಗೆ ತಮಗೆಲ್ಲರಿಗೂ ಪರಿಚಯವಿದೆ, ನಾವು ಯಾರೂ ಹೇಳಬೇಕಂತ ಇಲ್ಲ. ಈ ಹಿಂದೆ ಅವರ ಹೆಸರು ವರ್ಷದ ವ್ಯಕ್ತಿಗೆ ಪ್ರಸ್ತಾಪ ಆದಾಗ ಅದರಲ್ಲಿ 100% ಅಂತಲ್ಲ 1000% ಅಂತ ಹೇಳ್ಬೋದು. ಆಗಲೇ ಆಯ್ತಂತ ನಮ್ಮ ಟ್ರಸ್ಟಲ್ಲೂ ಪದಾಧಿಕಾರಿಗಳು ತೀರ್ಮಾನ ಆದಂತಹ ಒಂದು ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ವೇದಿಕೆಯಲ್ಲಿ ಹಾಜರಿದೆ. ತಾವೆಲ್ಲರೂ ಒಂದು ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಮೇರು ವ್ಯಕ್ತಿತ್ವ, ಹೋರಾಟಗಾರ್ತಿ, ಜನಸಾಮಾನ್ಯರ ಕಷ್ಟಗಳನ್ನು ಸಮಾಜದ ಮುಂದಿರಿಸುವುದು, ಸರಕಾರದ ಕಂತೆರೆಸುವುದು ಮತ್ತು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನರಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಇವರನ್ನು ಭಾರತ್ ಸೋಷಿಯಲ್ ವೆಲ್ಫೇರ್ ಪರವಾಗಿಯೂ ನನ್ನ ವೈಯಕ್ತಿಕವಾಗಿಯೂ ನೆರೆದಿರುವ ನಿಮ್ಮೆಲ್ಲರ ಪರವಾಗಿಯೂ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ಹಾಕುತ್ತಾ ಇದ್ದೇನೆ. ಸಕಲ ಸ್ತುತಿ ಸ್ತೋತ್ರಗಳು ಸರ್ವಲೋಕ ಪ್ರಭು ಸೃಷ್ಟಿಕರ್ತನಿಗೆ ಮೀಸಲು. ಅಮೀನರ ನುಡಿಗಳು ಕಾಲಕ್ಕೆ ಹಿಡಿದ ಕನ್ನಡಿ. ಮಲಯಾಳಂನಲ್ಲಿ ಒಂದು ಮಾತಿದೆ, ಒಂದು ಚರಡು ಕೆಟ್ಟೆ ಪುಷ್ಪಂ ಪೋಲೆ ಅಂತ. ಒಂದು ಸೂತ್ರದಲ್ಲಿ ಕಟ್ಟಿರುವಂತಹ ಹೂಗಳ ಹಾಗೆ. ಬಹುಶಃ ಈ ಸಭೆ ಒಂದೇ ಸೂತ್ರದಲ್ಲಿ ಕಟ್ಟಿರುವ ಪುಷ್ಪ. ಅಮೀನರ ಸ್ವಾಗತ ನುಡಿಗಳು ಆ ಪುಷ್ಪದ ಮಾಲೆಗೆ ಕಟ್ಟಿರುವ ಗೊಂಡೆ. ನಲುಮೆ ಚಪ್ಪಾಳೆ ಮೂಲಕ ಅವರ ಉಪಸ್ಥಿತಿ ಮತ್ತು ಈ ಸಂಯೋಜನೆಗೆ, ಸ್ವಾಗತದ ನುಡಿಗಳಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ, ಒಳ್ಳೆಯದನ್ನೇ ಕೊಟ್ಟರೂ ಕೆಡುಕನ್ನು ಹಿಂದಾಗಿ ಕೊಡುವಂತಹ ಕಾಲ ಇದು. ಆದರೆ ಎಷ್ಟು ಕೆಡುಕು ಬಯಸಿದರೂ ಒಳ್ಳೆಯದನ್ನೇ ಫಲಂತು ವೃಕ್ಷಾನಿ ಎನ್ನುವ ಅರ್ಥದಲ್ಲಿ ಕೊಡುವುದು ಅದು ಸಸಿ, ಗಿಡ, ಮರ ಮಾತ್ರ. ಅಂತಹ ಸಸಿಗೆ ನೀರೆರೆಯುವ ಮೂಲಕವೇ ಆ ಮುಖೇನ ಒಂದು ಪ್ರತಿಭೆ, ಒಂದು ವಿದ್ವತ್ತು, ಒಂದು ಜ್ಞಾನ ವಲಯವನ್ನು ಪೋಷಣೆ ಮಾಡುವ ನಿಜಾರ್ಥದ ರೂಪಕದ ಮುಖೇನ ಉದ್ಘಾಟನೆಗೊಳಿಸಬೇಕು ಎನ್ನುವುದು ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ. ಹಾಗಾಗಿ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಪ್ರಭರ ಕುಲಪತಿಗಳಾಗಿರುವ ಗೌರವಾನ್ವಿತ ಶ್ರೀ ಜಯರಾಜ್ ಅಮೀನ್ ಅವರು ಸಸಿಗೆ ನೀರೆರೆಯುವ ಮೂಲಕ ಇಂದಿನ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಉದ್ಘಾಟಿಸ್ತಾರೆ. ಇತರ ಎಲ್ಲ ಅತಿಥಿಗಳು ಕೂಡ ಈ ಪುಣ್ಯಾವಸರದಲ್ಲಿ ಜೊತೆ ಸೇರಬೇಕಾಗಿ ವಿನ್ನಹ. ತೆನ ತುಂಬಿದ ರಾಗಿ ಬಾಗ್ತದೆ, ಫಲ ತುಂಬಿದ ಮರ ಬಾಗ್ತದೆ, ಗೊನೆ ತುಂಬಿದ ಬಾಳೆಗಿಡ ಬಾಗ್ತದೆ. ಅದೇ ರೀತಿ ವಿನೀತ ಭಾವ, ವಿನಮ್ರತೆ ನಮ್ಮೊಳಗಿರಲಿ. ಸಸಿ ಹೇಗೆ ನೀರನ್ನು ಪಡೆದು ನವಚೈತನ್ಯವಾದ ಮುಖೇನ ಲೋಕಕ್ಕೆ ಫಲವನ್ನು ಕೊಡುತ್ತದೋ ಅದೇ ಬಗೆಯ ಹೊಸ ಫಲ, ಸತ್ಫಲಗಳು ಈ ವಿದ್ಯಾರ್ಥಿ ಪ್ರಜೆಗಳ ಮುಖೇನ ನಾಡಿಗೆ ಪ್ರಾಪ್ತವಾಗಲಿ ಎಂಬ ಸದಾಶಯದೊಂದಿಗೆ ಸ್ನೇಹಿತರೆ, ಈ ದಿನದ ಉದ್ಘಾಟನೆಯನ್ನು ನೆರವೇರಿಸಿರುವವರು ನಮಗೆಲ್ಲರಿಗೂ ಮಾರ್ಗದರ್ಶಕರು, ಆತ್ಮೀಯರಾಗಿರುವಂತಹ ಡಾಕ್ಟರ್ ಜಯರಾಜ್ ಅಮೀನ್ ಸರ್ ಅವರು. ಕಲಾನಿಕಾಯದ ಡೀನ್ ಆಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ವಿಶೇಷವಾಗಿ ಅವರ ಪರಿಣಿತಿಯ ವಿಷಯ ರಾಜ್ಯಶಾಸ್ತ್ರ, ರಾಜಕೀಯ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ಬಹುಶಃ ಮತ್ತೆ ಮತ್ತೆ ವಾಸ್ತವದಲ್ಲಿ ಒಳಗಾಗಬೇಕಾಗಿರುವ ವಿಚಾರ ಇದು. ಮತ್ತು ರಾಜ್ಯಶಾಸ್ತ್ರಜ್ಞರು ನಿಜ ಅರ್ಥದಲ್ಲಿ ನಿರ್ದೇಶನಗೊಳಿಸಿ ಮತ್ತೆ ಮರುಕಟ್ಟುವ, ನೈತಿಕೆಯ ಬುನಾದಿಯಲ್ಲಿ ಮರುಕಟ್ಟುವ ಕೆಲಸ ಆಗಬೇಕಾಗಿರುವ ಒಂದು ವಿಷಯದಲ್ಲೇ ತಜ್ಞತೆಯನ್ನು ಪಡೆದು ಆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ MPhil PhD ಪದವೀಧರರು. ಜೂನ್ 2023
ಜೂನ್ 2ರಿಂದ ಆ್ಯಕ್ಟಿಂಗ್ VC ಅಂದರೆ ಪ್ರಭಾರ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶೇಷವಾಗಿ ಇದೆಲ್ಲ ಶೈಕ್ಷಣಿಕ ಅರ್ಹತೆ ಜೊತೆಗೆ ಓರ್ವ ನಿಪುಣ ಶಿಕ್ಷಣ ತಜ್ಞ, ಅಲ್ಲದೆ ಆಡಳಿತದಲ್ಲೂ ನೈಪುಣ್ಯತೆಯನ್ನು ಸಾಧಿಸಿರುವವರು, ಅಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬರೆಯುವಂತಹ ವಿನಯಶೀಲ ವ್ಯಕ್ತಿತ್ವ ಜಯರಾಜ್ ಅಮೀನ್ರವರದು. ಎಲ್ಲಕ್ಕಿಂತ ವಿಶೇಷ ಏನು ಗೊತ್ತೇ, ನಮ್ಮ ಅಸೋಸಿಯೇಷನ್ನ ಟ್ರಸ್ಟ್ನ ಪ್ರೆಸಿಡೆಂಟರಲ್ಲೂ ಅಮೀನ್ ಇದೆ, ಇವತ್ತಿನ ಉದ್ಘಾಟಕರಲ್ಲೂ ಅಮೀನ್ ಇದೆ. ಮೀನ ಅಂದರೆ ಮೀನಿನಷ್ಟು ಚಿಂತನಶೀಲ, ಕ್ರಿಯಾಶೀಲ ಅಂತ ಅರ್ಥ. ಅಂತಹ ಹೆಸರಿನ ದ್ಯೋತಕ ಅರ್ಥಪೂರ್ಣ ಪ್ರಸ್ತುತತೆ. ಅವರ ಉಪಸ್ಥಿತಿಗೆ ಮಗದೊಮ್ಮೆ ಗೌರವಿಸುತ್ತಾ ಗಿಡಕ್ಕೆ ನೀರೆರೆದಿರಿ, ನಮ್ಮ ಜ್ಞಾನದ ವಲಯಕ್ಕೆ ನೀರೆರೆಯಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರಾದ ಮತ್ತು ಪರ್ಸನ್ ಆಫ್ ದ ಇಯರ್ ಟು ಬಿ ಆನರ್ಡ್ ಆಗಿ ಆಗಮಿಸಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರವರೇ, ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಆಶಾಲತಾ ಸುವರ್ಣರವರೇ, ಶ್ರೀ ಮೆಲ್ವಿಲ್ ವಾಸ್ ಅವರೇ, ಶ್ರೀ ಹರೀಶ್ ಕುಮಾರ್ ಕುರ್ತರ್ಕಾರ್ ಅವರೇ, ಹಾಗೂ ಶ್ರೀ ಅಶ್ರಫ್ MC ಅವರೇ, ಎನ್ ಅಮೀನ್ರವರೇ, ಈ ಒಂದು ಸುಂದರ ಸಮಾರಂಭದಲ್ಲಿ ಆಗಮಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡುವಂಥ ಒಂದು ಅವಕಾಶ ನನಗೆ ದೊರಕಿದೆ. ಇದಕ್ಕಾಗಿ ನಾನು ಸಂಘಟನೆಗೆ ಮೊದಲನೇದಾಗಿ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಜುಕೇಷನ್ ಹ್ಯಾಸ್ ದ ಟ್ರಾನ್ಸ್ಫಾರ್ಮೇಟಿವ್ ಪವರ್ ಅಂತಲೇ ಎಲ್ಲರೂ ಹೇಳ್ತಾರೆ. ನೆಲ್ಸನ್ ಮಂಡೇಲ ಅಂತೂ ಆ್ಯಕ್ಚುಲಿ ಇಡೀ ಜಗತ್ತನ್ನು ಬದಲಾಯಿಸಬೇಕು, ಅದರ ಒಂದು ಶಕ್ತಿ ಅಂತಲಿದ್ದರೆ ಅದು ವಿದ್ಯೆ, ಎಜುಕೇಷನ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಎಜುಕೇಷನ್ ಅನ್ನುವಂಥದ್ದು ಅದು ಕೇವಲ ಕ್ಲಾಸ್ ರೂಮ್ಸ್ನ ಒಳಗಡೆ ಕಲಿಯುವಂಥ ಒಂದು ಪ್ರಕ್ರಿಯೆ ಮಾತ್ರ ಅಲ್ಲ. ನನಗಿಂತ ಮೊದಲು ಮಾತಾಡಿದ ಶ್ರೀ ಎನ್ ಅಮೀನ್ರವರು ಭಾಳ ಚೆನ್ನಾಗಿ ಆ್ಯಕ್ಚುಲಿ ಒಂದು ವಿದ್ಯೆಯ ಒಂದು ಕೆಲವು ಗುಣಗಳನ್ನು ಕೂಡ ಆ್ಯಕ್ಚುಲಿ ಹೇಳ್ತಾ ಬಂದರು. ಸೊ ಒಂದು ವಿದ್ಯಾವಂತ ಆಗಿರಬೇಕಾದ್ರೆ ಅವನಿಗೆ ಏನು ಕಾಳಜಿ ಇರಬೇಕು ಮತ್ತು ಅವನು ಹೇಗೆ ವ್ಯವಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಹೇಳ್ತಾ ಬಂದರು. ಸೊ ಅದು ನಿಮಗೆ ಯಾವುದೇ ಟೆಕ್ಸ್ಟ್ ಬುಕ್ಕಿನಲ್ಲಿ ಅಥವಾ ಪುಸ್ತಕದಲ್ಲಿ ಸಿಗುವ ಅಥವಾ ಟೀಚರ್ಗಳು ಕೂಡ ಹೇಳುವಂಥ ಒಂದು ವಿಷಯ ಅಲ್ಲ. ಅದು ನಿಮ್ಮ ಒಂದು ಶಾಲೆ ನಿಮಗೆ ಒಂದು ಇಂಡೈರೆಕ್ಟ್ ಆಗಿ ಕೊಡುವಂಥ ಕೆಲವು ವಿಷಯಗಳು. ಅಂದರೆ ನಿಮ್ಮ ಒಂದು ಮಾನಸಿಕ ಒಂದು ಆರೋಗ್ಯ, ಮಾನಸಿಕ ಚಿಂತನೆ, ಒಂದು ಕೆಲವು ಕೌಶಲ್ಯಗಳು, ಮಾನಸಿಕ ಕೌಶಲ್ಯಗಳು ಮತ್ತು ನಿಮ್ಮ ಮೌಲ್ಯಗಳು, ಇದನ್ನು ನಿರ್ಧರಿಸುವಲ್ಲಿ ಆ್ಯಕ್ಚುಲಿ ಶಾಲೆಗಳು ಅಥವಾ ಕಾಲೇಜುಗಳು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಟೀಚರ್ಸ್ಗಳೇ ಇರ್ಬೋದು, ಬಟ್ ಭಾಳ ಮಟ್ಟಿಗೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಇವರೆಲ್ಲರೂ ಕಾರಣ ಆಗಿ ಬಿಡ್ತಾರೆ. ಸೊ ಯಾವ ರೀತಿಯ ಸ್ನೇಹಿತರು ಇರಬೇಕು ಅನ್ನುವಂಥದ್ರ ಬಗ್ಗೆ ನಮಗೆ ಅಮೀನ್ರು ಭಾಳ ಚೆನ್ನಾಗಿ ಆ್ಯಕ್ಚುಲಿ ಹೇಳಿದರು. ಸೊ ಹೇಗೆ ಒಂದು ಮೌಲ್ಯವನ್ನು ನೀವು ಪಡ್ಕೊಳ್ಳುವಲ್ಲಿ ಈ ಶಿಕ್ಷಣ, ಫಾರ್ಮಲ್ ಶಿಕ್ಷಣ ಮತ್ತು ಶಿಕ್ಷಣದೊಟ್ಟಿಗೆ ಬರುವಂಥ ಈ ಫಾರ್ಮಲ್ ಶಿಕ್ಷಣದೊಟ್ಟಿಗೆ ಬರುವಂಥ ಒಂದು ಪರಿಸರ ಕೂಡ ಹೇಗೆ ನಿಮ್ಮ ಒಂದು ಯೋಚನಾ ಕ್ರಮವನ್ನು ಒಂದು ಪ್ರಭಾವಿತಗೊಳಿಸಬಹುದು ಅನ್ನುವಂಥದ್ರ ಬಗ್ಗೆ ಭಾಳ ಚೆನ್ನಾಗಿ ಆ್ಯಕ್ಚುಲಿ ಮಾತಾಡಿದರು. ಇವತ್ತಿನ ಸಮಾಜದಲ್ಲಿ ನಾವು ಒಂದಷ್ಟು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಅವರು ಆ್ಯಕ್ಚುಲಿ ಅದನ್ನು ಕೆಲವೊಂದು ಲೀಸ್ಟ್ ಮಾಡಿದರು. ಅದು ಡ್ರಗ್ಸ್ಗಳಾಗಿರ್ಬೋದು ಅಥವಾ ಬೇರೆ ಟೈಪಿನ ವಿಷಯಗಳಾಗಿದ್ದಿರ್ಬೋದು. ಮತ್ತು ಅದರ ಜೊತೆಗೆ ನಾವು ಇವತ್ತು ಕಾಣುವಂಥ ಒಂದು ದೊಡ್ಡ ಅಂಶ ಏನಂದರೆ, ಇನ್ನೊಬ್ಬರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ಒಂದು ವಾತಾವರಣ. ಏನಿದ್ರೂ ನನ್ನದು ಮಾತ್ರ, ನಾನು ಸ್ವಾರ್ಥವನ್ನು ಮಾತ್ರ ನೋಡ್ತೇನೆ ಮತ್ತು ಆ ಸ್ವಾರ್ಥ ಸಾಧಿಸುವಲ್ಲಿ ನಾನು ಯಾವ ದಾರಿಗೆ ಬೇಕಾದರೆ ಇಟ್ಕೊಳ್ತೇನೆ. ಸೊ ನನಗೆ ಶಾರ್ಟ್ಕಟ್ನಲ್ಲಿ ನನ್ನ ಗುರಿಗಳನ್ನು ಮುಟ್ಟಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನನ್ನೂ ಮಾಡಲಿಕ್ಕೆ ತಯಾರು. ಸೊ ನನಗೆ ಉಳಿದವರ ಬಗ್ಗೆ, ಸಮಾಜದ ಬಗ್ಗೆ ಚಿಂತನೆ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸುವಂಥ ಯೋಚನೆ. ಇದು ಹೆಚ್ಚಿನ ನಮ್ಮಲ್ಲೆಲ್ಲರೂ ಆ್ಯಕ್ಚುಲಿ ಯುವ ಇದರಲ್ಲಿ ಅಥವಾ ನಮ್ಮಲ್ಲಿ ಕೂಡ ಆ್ಯಕ್ಚುಲಿ ಕಂಡು ಬರುವಂಥ ಒಂದು ಅಂಶ. ಆದರೆ ಯಾವತ್ತು ನಾವು ಸಮಾಜದ ಬಗ್ಗೆ ಯೋಚನೆ ಮಾಡೋದಿಲ್ವ, ಕೇವಲ ನಮ್ಮ ಬಗ್ಗೆ ಮಾತ್ರ ಮಾಡ್ತಾ ಬರ್ತೀವ, ಆಗ ಎಲ್ಲ ಸಮಾಜದಲ್ಲಿ ಕೂಡ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಜುಕೇಷನ್ನ ರಿಯಲ್ ಪರ್ಪಸ್ ಅನ್ನುವಂಥದ್ದಿದೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಒಂದು ಮೋರಲ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಅಥವಾ ಮೋರಲ್ ಇದನ್ನು ಕಟ್ಟುವಂಥದ್ದಾಗಲಿ, ಅದು ಸಂಪೂರ್ಣವಾಗಿ ಶಿಥಿಲಾಗಿ ಬಿಡ್ತದೆ. ಸೊ ಎಜುಕೇಷನ್ ಆಗಿ ಉಳಿಯದೆ ಏನೋ ಒಂದು ಆ್ಯಕ್ಚುಲಿ ಯಾವುದೋ ಅನಗತ್ಯ ಮೌಲ್ಯಗಳನ್ನು ನೀಡುವಂಥ ಒಂದು ಪ್ರಕ್ರಿಯೆ ಆಗಿ ಬಿಡ್ತದೆ. ಸೊ ಅದರಿಂದಾಗಿ ನಾವು ಎಲ್ಲ ಒಂದು ಕಡೆಯಲ್ಲಿ ಇವತ್ತು ನಮ್ಮ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಉಳಿದವರ ಬಗ್ಗೆ ಕೂಡ ಯೋಚನೆ ಮಾಡುವಂಥ ಒಂದು ಆರೋಗ್ಯಪೂರ್ಣ ಒಂದು ಮನೋಭಾವವನ್ನು ನಾವು ಹೊಂದುವಲ್ಲಿ ಭಾಳ ಮುಖ್ಯ ಆಗಿ ಬಿಡ್ತದೆ. ಸೊ ಈ ಥರದ ಒಂದು ಮನೋಭಾವನ ಸೃಷ್ಟಿಸುವಲ್ಲಿ
ನನಗೆ ಅನಿಸ್ತದೆ ಭಾಳ ಇವತ್ತಿನ ಸಂಘಟಕರು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವರು ಭಾಳಷ್ಟು ಆ್ಯಕ್ಚುಲಿ ಮುಂದಾಳತ್ವದಲ್ಲಿದ್ದಾರೆ ಅಂತೇಳಿ. ಯಾಕಂದರೆ ನಾನು ಇವರೊಟ್ಟಿಗೆ ನನಗೆ ಜಾಸ್ತಿ ಇಂಟ್ರಾಕ್ಷನ್ ಇಲ್ಲ, ಕನೆಕ್ಷನ್ ಭಾಳ ಕಡಿಮೆ. ಬಟ್ ಆದರೆ ಸಹ ನಾನು ಅವರೊಟ್ಟಿಗೆ ಕಳೆದ ಒಂದು ಕೆಲವು ಸಮಯದಲ್ಲಿ ನನಗೆ ಏನು ಅಂತ ಅನಿಸ್ತದೆ ಅಂದರೆ ಇವರು ಎಲ್ಲರೂ ಕೂಡ ಎಲ್ಲ ಒಂದು ಕಡೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಸಮಾಜಮುಖಿ ಕೆಲಸಕ್ಕೆ ಯಾವುದೇ ರೀತಿಯ ಇವರಿಗೆ ಅಡ್ವರ್ಟೈಸ್ಮೆಂಟ್ ಪಾಪ್ಯುಲಾರಿಟಿ ಬೇಕಂತೇಳಿಲ್ಲ. ಸೊ ನೈಜವಾಗಿ ಭಾಳ ಒಂದು ಜೆನ್ವಿನ್ ಆಗಿ ಇನ್ವಾಲ್ವ್ ಮಾಡಿಕೊಂಡು ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಮಾಜದ ರೀತಿಯಲ್ಲಿ ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ಸಮಾಜಮುಖಿ ಚಿಂತನೆ. ಶಿಬರೂರು ಅವರು ಇನ್ನೊಂದು ರೀತಿಯಲ್ಲಿ ಮಾಡ್ತಾ ಇರ್ಬೋದು, ಅವರದೇ ವೃತ್ತಿಯಲ್ಲಿ ಆ್ಯಕ್ಚುಲಿ ಅವರು ಹೇಗೆ ಸಾಮಾಜಿಕ ಹುಳುಕುಗಳನ್ನು ಆ್ಯಕ್ಚುಲಿ ಎತ್ತಿ ಕಾಣಿಸ್ಬೇಕಾ ಅದನ್ನು ಆ್ಯಕ್ಚುಲಿ ಅವರು ಕಾಣಿಸ್ತಾ ಸಮಾಜದ ಒಳಿತಿಗೆ ಆ್ಯಕ್ಚುಲಿ ಅವರು ಅವರದೇ ಆದ ರೀತಿಯಲ್ಲಿ ಒಂದು ಕೊಡುಗೆಗಳನ್ನು ನೋಡ್ತಾ ಬರ್ತಾರೆ. ಸೊ ಈ ಥರದ ವ್ಯಕ್ತಿಗಳಿಂದ ಆಗಿಯೇ ಇವತ್ತು ನನಗೆ ಸಮಾಜ ಆಗಿ ಉಳಿದಿದೆ ಅಂತಲೇ ಕಾಣ್ತದೆ. ಬಟ್ ಈ ಥರದ ಸಮಾಜದಲ್ಲಿ ಕೂಡ ನಾವು ಒಂದಷ್ಟು ಜನ ವಿದ್ಯಾರ್ಥಿ ಜೀವನದಲ್ಲಿ ಭಾಳ ಕಷ್ಟಪಟ್ಟು ಆ್ಯಕ್ಚುಲಿ ಕಲಿತಾ ಇದ್ದಾರೆ. ಅವರಿಗೆ ಆರ್ಥಿಕ ಸಮಸ್ಯೆಗಳು ಭಾಳಷ್ಟು ಇದ್ದಿರ್ಬೋದು. ಕೆಲವು ಸಲ ಸಾಮಾಜಿಕ ಕಾರಣಗಳಿಂದಾಗಿ ಕೂಡ ಅವರ ಒಂದು ಎಜುಕೇಷನಲ್ ಪರ್ಸ್ಯೂಟ್ಸ್ ಅದು ಆ್ಯಕ್ಚುಲಿ ಅದಕ್ಕೆ ತೊಡಕಾಗಿದ್ದಿರ್ಬೋದು. ಆದರೆ ಸಹ ಅವರೆಲ್ಲ ಒಂದು ಹಠ ಹಿಡಿದು ಆ್ಯಕ್ಚುಲಿ ಕಲಿತಾ ಇದ್ದಾರೆ. ಆ ಹಠಕ್ಕೆ ಆ್ಯಕ್ಚುಲಿ ಅಥವಾ ಆ ಡೆಡಿಕೇಶನ್ ನಿಜವಾಗಿ ಅದು ಮೆಚ್ಚಬೇಕಾದದ್ದು. ಬಟ್ ಈ ಡೆಡಿಕೇಶನ್ಗೆ ಎಲ್ಲ ಒಂದು ಕಡೆಯಲ್ಲಿ ಸ್ವಲ್ಪ ಬೆಂಬಲ ಬಂದರೆ ಅವರು ಇನ್ನಷ್ಟು ಒಳ್ಳೆ ಕ್ರಿಯಾಶೀಲವಾಗಿ ಆ್ಯಕ್ಚುಲಿ ಅವರು ತೊಡಗಿಸ್ಕೊಂಡು ಇನ್ನಷ್ಟು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವತ್ತು ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾನೀಗ ಅರ್ಥ ಮಾಡಿಕೊಂಡಾಗೆ ಸುಮಾರು 175 ಸ್ಕಾಲರ್ಶಿಪ್ಸ್ಗಳನ್ನು ಕೊಡ್ತಾ ಇದೆ. ಸೊ ಅಂದರೆ ಇಲ್ಲಿ ಯಾರಿಗೆ ಸಮಾಜದಲ್ಲಿ ವಿದ್ಯೆಯಲ್ಲಿ ಎಲ್ಲ ಒಂದು ಕಡೆಯಲ್ಲಿ ತೊಡಕಾಗ್ತದೆ, ಎಲ್ಲ ಒಂದು ಕಡೆಯಲ್ಲಿ ಆರ್ಥಿಕ ಕಾರಣದಿಂದಾಗಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತೇಳಿದ್ದೆ ಅಂಥವರೆಲ್ಲರಿಗೂ ಕೂಡ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಆ್ಯಕ್ಚುಲಿ ಇವತ್ತು ಈ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅದನ್ನು ಹಮ್ಮಿಕೊಂಡಿದೆ. ಸೊ ಆದ್ದರಿಂದ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರಿಗೆ ನಾನು ನಿಜವಾಗಿ ನನ್ನ ಮನಪೂರ್ವಕವಾದ ಒಂದು ಅಭಿನಂದನೆಯನ್ನು ಆ್ಯಕ್ಚುಲಿ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತು ಈ ಸ್ಕಾಲರ್ಶಿಪ್ಗಳನ್ನು ಕೊಡುವ ಮುಖಾಂತರ ಅವರು ಕೇವಲ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಮಾತ್ರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ, ಒಂದು ರೀತಿಯಲ್ಲಿ ನೈತಿಕವಾಗಿ ಕೂಡ ಅವರನ್ನು ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಥರದ ಸ್ಕಾಲರ್ಶಿಪ್ಸ್ಗಳನ್ನು ಕೊಡುವಂಥದ್ದು, ಒಂದು ಬೆಂಬಲವನ್ನು ಕೊಡುವಂಥದ್ದು ಅದು ಕೇವಲ ಇಂಡಿವಿಜುವಲ್ಸ್ಗೆ ಅಂದರೆ ಆ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಅದು ಒಂದು ರೀತಿಯಲ್ಲಿ ಸಮಾಜಕ್ಕೆ ನೀಡುವಂಥ ಆ್ಯಕ್ಚುಲಿ ಒಂದು ಒಳ್ಳೆಯ ಕೆಲಸ. ಯಾಕಂದರೆ ಇಂಡಿವಿಜುವಲಿ ಭಾಳಷ್ಟು ಹೆಲ್ಪ್ ಆಗ್ಬೋದು ಆ ಸ್ಟೂಡೆಂಟ್ಸ್ಗಳಿಗೆ. ಬಟ್ ಒಂದು ಒಳ್ಳೆ ಸಮಾಜ, ಒಂದು ವಿದ್ಯಾವಂತ ಒಂದು ಸಮಾಜವನ್ನು ಕಟ್ಟುವಲ್ಲಿ ಕೂಡ ಈ ಥರದ ಕೆಲಸಗಳು ಭಾಳಷ್ಟು ಆ್ಯಕ್ಚುಲಿ ಸಹಾಯ ಆಗುವಂಥದ್ದು. ಸೊ ಆದ್ದರಿಂದ ನಾವು ಇವತ್ತು ಈ ಸ್ಕಾಲರ್ಶಿಪ್ಸ್ಗಳನ್ನು ಒಂದು ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟ್ ಅಂತಲೇ ಮಾತ್ರ ಅಥವಾ ಏನೋ ಒಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಲೇ ಮಾತ್ರ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಂದು ಕಡೆಯಲ್ಲಿ ಸಮಾಜದಲ್ಲಿ ಒಂದು ಸಮಾಜಕ್ಕೆ ನೀಡುವಂಥ ಒಂದು ಸಹಾಯ ಅಂತಲೇ ನಾವು ತಗೊಳ್ಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಥರದ ಒಂದು ಕೆಲಸಗಳು ನಾವು ಏನನ್ನು ಎಲ್ಲರನ್ನು ಒಳಗೊಂಡಿರುವ ಸಮಾಜ, ಅಂದರೆ ಇನ್ಕ್ಲೂಸಿವ್ ಸೊಸೈಟಿ ಅಂತ ನಾವು ಏನು ಹೇಳ್ತೀವೋ ಆ ಇನ್ಕ್ಲೂಸಿವ್ ಸೊಸೈಟಿಯನ್ನು ಕೂಡ ಕಟ್ಟಲಿಕ್ಕೆ ಭಾಳಷ್ಟು ಹೆಲ್ಪ್ಫುಲ್ ಆದಂಥ ಇದು ಕ್ರಮ ಇದು. ಯಾಕಂದರೆ ಯಾರು ಕೂಡ ವಿದ್ಯೆಯಲ್ಲಿ ಹಿಂದೆ ಬೀಳಬಾರ್ದು, ಯಾವುದೇ ಆರ್ಥಿಕ ಸಾಮಾಜಿಕ ಕಾರಣದಿಂದಾಗಿ ಹಿಂದೆ ಬೀಳಬಾರ್ದು. ಅವರು ಎಲ್ಲರಿಗೂ ಕೂಡ ಆ್ಯಕ್ಚುಲಿ ಒಳಗೊಂಡು ಆ್ಯಕ್ಚುಲಿ ಎಲ್ಲರಿಗೂ ಸಪೋರ್ಟ್ ಮಾಡುವಂಥ ಕಾರ್ಯಕ್ರಮ. ಮತ್ತು ಈ ಥರದ ಸ್ಕಾಲರ್ಶಿಪ್ ನೀಡುವಲ್ಲಿ ಈ ಟ್ರಸ್ಟ್ ಯಾವುದೇ ಸ್ಟೂಡೆಂಟ್ಸ್ಗಳ ಅವರ ಜಾತಿ ಅಥವಾ ಧರ್ಮಗಳನ್ನು ಆ್ಯಕ್ಚುಲಿ ನೋಡ್ಕೊಂಡಿಲ್ಲ. ಎಲ್ಲ ಸಮಾಜದ ಎಲ್ಲ ವರ್ಗಗಳಿಗೆ, ಎಲ್ಲ ಜಾತಿ ರಿಲಿಜನ್ನನ್ನು ಹೊಂದಿದಂಥ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾನೆ. ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಬರುವಂಥದ್ದು ಮೆರಿಟ್ ಮತ್ತು ಅವರ ಡೆಡಿಕೇಶನನ್ನು ಮಾತ್ರ ಆ್ಯಕ್ಚುಲಿ ಈ ಸಂಸ್ಥೆ ಗೌರವಿಸ್ತಾ ಇದೆ. ಸೊ ಯಾರ ಹತ್ರ ಮೆರಿಟ್ ಇದೆ, ಯಾರ ಹತ್ರ ಡೆಡಿಕೇಶನ್ ಇದೆ, ಅವರು ನಿಜವಾಗಿ ಮೇಲೆ ಬರಬೇಕು. ಸಮಾಜದಲ್ಲಿ ಆ್ಯಕ್ಚುಲಿ ಅವರು ಭಾಳ ಮುಂಚೂಣಿಯಲ್ಲಿ ಇರಬೇಕಾಗುತ್ತೆ. ಸೊ ಆರ್ಥಿಕ ಕಾರಣ, ಸಾಮಾಜಿಕ ಕಾರಣದಿಂದ ಯಾರು ಕೂಡ ಹಿಂದೆ ಉಳಿಬಾರ್ದು. ಸೊ ಅದರಿಂದ ಒಂದು ಇನ್ಕ್ಲೂಸಿವ್ ಸೊಸೈಟಿ ಕಟ್ಟುವಲ್ಲಿ ಈ ಥರದ ಕಾರ್ಯಕ್ರಮಗಳು ಭಾಳಷ್ಟು ಆ್ಯಕ್ಚುಲಿ ಮುಖ್ಯ. ಮತ್ತು ಇದು ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಮಾಡಿದಂಥ ಕೆಲಸ. ಸೊ ಇಂಥ ಕೆಲಸದಿಂದಾಗಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇನ್ನಷ್ಟು ಎನ್ಕರೇಜ್ಮೆಂಟ್ ತೆಕ್ಕಿ ಅವರು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಯಾಕಂದರೆ ಈ ಥರದ ಸಪೋರ್ಟ್ ಸಿಕ್ಕಿದ ಕೂಡ ಆ ಸ್ಟೂಡೆಂಟ್ಸ್ಗಳಿಗೆ ಇನ್ನಷ್ಟು ಆ್ಯಕ್ಚುಲಿ ಆಸಕ್ತಿಯಿಂದ ಕಲೀಲಿಕ್ಕೆ ಹುಮ್ಮಸ್ಸು ಬರುತ್ತದೆ. ಸೊ ಈ ಥರದ ಹುಮ್ಮಸ್ಸಿನಿಂದ ಕಲಿತ ವಿದ್ಯಾರ್ಥಿಗಳು ನಾಳೆ ಸಮಾಜದಲ್ಲಿ ಹೋಗುವಾಗ ಅವರು ಕೂಡ ಬೇರೆಯವರಿಗೆ ಸಪೋರ್ಟ್ ಆಗಿದೆ. ಯಾಕಂದರೆ ಅವರ ಸ್ಟಡೀಸ್ನ ಟೈಮ್ನಲ್ಲಿ ಎಲ್ಲ ಅವರಿಗೆ ಸಮಾಜ ಸಹಾಯ ಮಾಡಿದೆ.
ಸೊ ನಾಳಿನ ಲೀಡರ್ಸ್ಗಳನ್ನು ಒಂದು ತಯಾರು ಮಾಡುವಲ್ಲಿ ಈ ಥರದ ಒಂದು ಸಪೋರ್ಟ್ಗಳು ಸಹಾಯ ಮಾಡಿದಲ್ಲಿ ನಾಳೆ ಈ ವಿದ್ಯಾರ್ಥಿಗಳು ಸಮಾಜಕ್ಕೆ ಹೋದಾಗ ಸಮಾಜದಲ್ಲಿ ಅವರದೇ ಒಂದು ಏನೋ ದುಡ್ದು ಅವರದೇ ಒಂದು ಕಾಂಟ್ರಿಬ್ಯೂಷನ್ ನೀಡುವ ಸಂದರ್ಭದಲ್ಲಿ ಅವರು ಕೂಡ ಅವರಿಗೆ ಶಾಲಾ ಕಾಲೇಜುಗಳ ಸಂದರ್ಭದಲ್ಲಿ ಸಿಕ್ಕಿದಂಥ ಸಾಮಾಜಿಕ ಸೇವೆಯನ್ನು ಏನು ನೆನಪು ಮಾಡಿಕೊಂಡು ಅವರು ಕೂಡ ಸಾಮಾಜಿಕವಾಗಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಆಗುತ್ತೆ. ಸೊ ಅದರಿಂದ ಈ ಸ್ಕಾಲರ್ಶಿಪ್ ಅನ್ನುವಂಥದ್ದು ನನ್ನ ಮಟ್ಟಿಗಂತೂ ಇದು ಕೇವಲ ಒಂದು ಯಾರಿಗೋ ಒಂದು ಆರ್ಥಿಕ ಸಹಾಯ ನೀಡೋದು ಮಾತ್ರ ಅಲ್ಲ, ಒಂದು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟುವಲ್ಲಿ, ಒಂದು ಇನ್ಕ್ಲೂಸಿವ್ ಸೊಸೈಟಿಯನ್ನು ಕಟ್ಟುವಲ್ಲಿ, ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಬೆಳೆಸುವಲ್ಲಿ, ಮತ್ತು ಸಾಮಾಜಿಕವಾಗಿ ಎಲ್ಲರೂ ನಾವು ಸಮಾನರು, ಇಲ್ಲಿ ನಾವು ಆ್ಯಕ್ಚುಲಿ ಮೆರಿಟಿಗೆ ಮತ್ತು ಇನ್ನು ಹಾರ್ಡ್ ವರ್ಕಿಗೆ ಮಾತ್ರ ಬೆಲೆ ಕೊಡ್ತೇವೆ, ಅವರ ಬ್ಯಾಕ್ಗ್ರೌಂಡಿಗೆ ಅಲ್ಲ, ಬೇರೆ ರೀತಿಯ ಬ್ಯಾಕ್ಗ್ರೌಂಡಿಗೆ ಅಲ್ಲ ಅಂತೇಳಿ ಒಂದು ಮೆಸೇಜನ್ನು ಕೊಡ್ತಾ ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದು ನಿಜವಾಗಿ ನನ್ನ ಪುಣ್ಯನ ಅಂತೇಳಿ ಅಂದ್ಕೊಳ್ತಾ ಇದ್ದೇನೆ ನಾನು. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಬರಲಿ, ಇದರಲ್ಲಿ ಪ್ರಯೋಜನ ಪಡ್ಕೊಂಡ ವಿದ್ಯಾರ್ಥಿಗಳು ಇನ್ನಷ್ಟು ಗಮನದಿಂದ ಓದಿ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿ ನಾಳೆ ನೀವು ಸಮಾಜದಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮದೇ ರೀತಿಯಲ್ಲಿ ಸಮಾಜಮುಖಿಯಾದ ಕೆಲಸ ನೀವು ಮಾಡಿ ಅಂತ ನಾನು ಆಶಿಸ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ಸಂಘಟನೆಗೆ ಮತ್ತೊಮ್ಮೆ ನನ್ನ ಧನ್ಯವಾದವನ್ನು ಹೇಳ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಜಯಲಕ್ಷ್ಮಿ ಮೇಡಮ್, ದಯವಿಟ್ಟು ಸನ್ಮಾನ ಪೀಠಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಇದೊಂದು ಔಪಚಾರಿಕ ಅಷ್ಟೇ, ಇದನ್ನು ಓದುವುದು. ಅವರ ಮುಖಪರಿಚಯವೋ ಅವರ ಕಾರ್ಯತತ್ಪರತೆ ಪ್ರಯೋಗಶೀಲತೆಯ ಬಗ್ಗೆ ನನ್ನ ಮಾತುಗಳ ಮಾರ್ಗದರ್ಶನ ಅಗತ್ಯ ಇಲ್ಲ. ಆದರೂ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಕೊಡುವಂತಹ BSWT ವರ್ಷದ ವ್ಯಕ್ತಿ 2023 ಗೌರವ ಪುರಸ್ಕಾರ. ಸನ್ಮಾನ್ಯ ಪತ್ರಿಕೋದ್ಯಮ ರತ್ನರೇ, ಇಂದು ಸಾರ್ವಜನಿಕ ರಂಗದಲ್ಲಿ ಮಹಿಳೆ ಗುರುತಿಸಿಕೊಂಡಿರುವ ಬಗೆಯು ಭಾರತದ ಹಳೆಯ ಹಿಂಜರಿಕೆ ದಿನಗಳನ್ನೆಲ್ಲ ಮುರಿದು ಹೆಡೆಮೂರಿ ಕಟ್ಟಿದ ಭವ್ಯ ಇತಿಹಾಸ. ತುಣುಕು ಮಾತಿಗೆ ಆಸ್ಪದವೇ ಇರದ ಹೆಣ್ಣು ಈಗ ಹಲವರ ಧ್ವನಿಯಾಗಿದ್ದಾಳೆ. ಕಡಲ ನಗರಿ ದಕ್ಷಿಣ ಕನ್ನಡದ ಮಟ್ಟಿಗೆ ಹೀಗೆನ್ನುವಾಗ ನೆನಪಾಗುವ ಕೆಲವರಲ್ಲಿ ತಮ್ಮ ವಿಜಯಲಕ್ಷ್ಮಿ ಶಿಬರೂರು ಎಂಬ ಹೆಸರು ಪ್ರಮುಖವಾದದ್ದು. ಬರಹದ ಪರೋಕ್ಷ ಮಾಧ್ಯಮ ಮಾತ್ರವಲ್ಲದೆ ವರದಿಗಾರಿಕೆಯ ನೇರ ದಿಟ್ಟ ಅಭಿಪ್ರಾಯಗಳಿಗೂ ತಾವು ಸ್ವರಗೂಡಿಸಿದ ರೀತಿ ಅನನ್ಯವಾದುದು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜಿನಿಂದ ಕಾನೂನು ಪದವಿ, ಮಣಿಪಾಲ ವಿಶ್ವವಿದ್ಯಾನಿಲಯದಿಂದ PGDCA ಪದವಿಗಳನ್ನು ಗಳಿಸಿ ಜನವಾಹಿನಿ ಪತ್ರಿಕೆಯ ಸಂಪಾದಕಿಯಾಗಿ ವೃತ್ತಿ ಜೀವನ ಆರಂಭಿಸಿದವರು. ಆಕಾಶವಾಣಿಯ ರೇಡಿಯೋ ಪ್ರಸಾರಕಿಯಾಗಿ, ಸಂಯುಕ್ತ ಕರ್ನಾಟಕ ಪತ್ರಿಕೆ ETV ಕನ್ನಡದ ವರದಿಗಾರ್ತಿಯಾಗಿ, ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ ಅನುಭವದ ಬೆಂಗಾವಲಿನೊಂದಿಗೆ ಪ್ರಸ್ತುತ ವಿಜಯ ಟೈಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೀರಿ. ಸಮಾಜ ಸುರಕ್ಷೆ ಮತ್ತು ಜನಜಾಗೃತಿಯ ಕಡೆಗೆ ತಮ್ಮದು ಸದಾ ಬತ್ತದ ತುಡಿತ. ತಿಳಿದು ಜನ ಮಾತನಾಡಲು ಅಂಜುವ ವಿಷಯಗಳತ್ತ ತಾವು ಏಕಾಂಗಿಯಾಗಿ ಮುಗಿಬಿದ್ದು ತಲ್ಲಣವೆಬ್ಬಿಸಿದವರು. ನಕಲಿ ಉತ್ಪನ್ನ, ಆಹಾರ ಕಲಬೆರಕೆ, ಬಾಲಕಾರ್ಮಿಕತನ, ಸ್ತ್ರೀ ದೌರ್ಜನ್ಯ, ಪರಿಸರ ನೈರ್ಮಲ್ಯ, ಶಿಕ್ಷಣ ಪ್ರಸರಣ, ನಾನಾ ಹಗರಣ ಮುಂತಾದ ಹಲವು ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ನೇರಾನೇರ ಸ್ಥಳಕ್ಕೆ ದೌಡಾಯಿಸಿ ಗುಟ್ಟು ರಟ್ಟುಗೊಳಿಸಿ ಸಮಾಜದತ್ತ ಬಹಿರಂಗಗೊಳಿಸಿದವರು. ಒಂದಲ್ಲ ಎರಡಲ್ಲ 600ಕ್ಕೂ ಹೆಚ್ಚು ಕವರ್ ಸ್ಟೋರಿಗಳು. ಅವುಗಳಲ್ಲಿ ನಿಮ್ಮ ಊರು, ನಿಮ್ಮ ಬಾಗಿಲು, ಚುನಾವಣಾ ಪಯಣ, ಜನಮತ, ಹಾಟ್ ಆ್ಯಂಡ್ ಕೂಲ್, ಫಿಟ್ ಆ್ಯಂಡ್ ಫೈನ್, ಪ್ರೈವೇಟ್ ಪ್ರಾಪರ್ಟಿ ಇವು ಜನರೆಂದಿಗೂ ಮರೆಯದ ಪರಿಣಾಮಕಾರಿ ಕಾರ್ಯಕ್ರಮಗಳು. 106 ನೇರ ಪ್ರಸಾರದ ನಿರೂಪಣೆ, 150ಕ್ಕೂ ಹೆಚ್ಚು ಲೇಖನಗಳು, ಸುವರ್ಣ ನ್ಯೂಸ್ ಕವರ್ ಸ್ಟೋರಿಯಾಗಿ ಭ್ರಷ್ಟಾಚಾರದ ವಿರುದ್ಧ ತಾವು ಸಂಯೋಜಿಸಿದ ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಕ್ರಮ 50ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಪ್ರಸಾರಗೊಂಡು ವ್ಯವಸ್ಥೆಯ ಹುಳುಕನ್ನು ಅನಾವರಣಗೊಳಿಸಿರುವುದು ಒಂದು ಅಸಾಮಾನ್ಯ ಸಾಹಸವೆಂದೇ ಹೇಳಬೇಕು. 23 ವರ್ಷಗಳ ಸುದೀರ್ಘ ಸುದ್ದಿಮನೆಯ ಸಾಧನೆಗಳನ್ನು ಪರಿಗಣಿಸಿ 2010-11 ಸಾಲಿನ ಕರ್ನಾಟಕ ಮೀಡಿಯಾ ಅಕಾಡೆಮಿ ಪ್ರಶಸ್ತಿ,
2014-15 ಸಾಲಿನ ನಮ್ಮ ಬೆಂಗಳೂರು ಪ್ರಶಸ್ತಿ, 2011-12 ಮಾಧ್ಯಮ ರತ್ನ, 2012-13 ಬೆಂಗಳೂರು ರತ್ನ, 2015 KADAM ದುಬೈ ಸಾಧಕಿ ಪ್ರಶಸ್ತಿ, ಬಲಿಯೇಂದ್ರ ಪುರಸ್ಕಾರ, 2016 ಯುವ ಸಾಧಕಿ ಪ್ರಶಸ್ತಿ, ರಾಷ್ಟ್ರೀಯ ಗ್ರೀನರಿ ಅವಾರ್ಡ್, 2017 ಕರಾವಳಿ ರತ್ನ ಪ್ರಶಸ್ತಿ, 2018 ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಸೇರಿದಂತೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು ಅನೇಕ ಅನರ್ಘ್ಯ. ಇದೀಗ ತಮ್ಮ ಪ್ರೀತಿಯ ಮಂಗಳೂರಿನ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಸಂಸ್ಥೆಯು 2023ನೇ ಸಾಲಿನ BSWT ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಲು ಅತ್ಯಂತ ಹೆಮ್ಮೆ ಪಡುತ್ತಿದೆ. ಈ ಮೂಲಕ ಗೌರವಿಸುವುದು ತಮ್ಮ ಮೇಲೆ ಅತೀವ ಗೌರವಾದರಗಳನ್ನು ಇಟ್ಟುಕೊಂಡಿರುವ ನಮಗೆ ಸಡಗರದ ವಿಷಯ. ತಮ್ಮ ಕಳಕಳಿಗೆ ಸಮಾಜ ಸದಾ ಜೊತೆಗಿರಲಿ. ಭದ್ರ ಮತ್ತು ಭವ್ಯವಾದ ಭವಿಷ್ಯ ತಮ್ಮದಾಗಲಿ ಎಂಬುದಾಗಿ ಮನದುಂಬಿ ಆಶಿಸುತ್ತೇವೆ. ಹೃನ್ಮನಪೂರ್ವಕ ಅಭಿನಂದನೆಗಳು. ದಿನಾಂಕ 30/12/2023 ರವೀಂದ್ರ ಕಲಾಭವನ ಮಂಗಳೂರು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಇವರಿಗೆ ಈಗ BSWT ವರ್ಷದ ವ್ಯಕ್ತಿ 2023 ಗೌರವ ಪುರಸ್ಕಾರದ ಸಂದಾಯ. ಅತಿಥಿಗಳೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಬೇಕಾಗಿ ಭಿನ್ನಹ. ಜೋಡಿಸಿಕೊಂಡು ಫಲಕವಾಗಿ ಕೊಡುವುದು ಕ್ರಮ. ಅದು ಎಷ್ಟರ ಮಟ್ಟಿಗೆ ಮನೆಯ ಕಪಾಟುಗಳಲ್ಲಿ ಶೋಭಿಸ್ತದೋ ಗೊತ್ತಿಲ್ಲ. ಕಚ್ಚಿ ಮುರಿದು ತಿನ್ನಲಂತೂ ಸಾಧ್ಯ ಇಲ್ಲ. ಆದರೆ ಸದುಪಯೋಗಗೊಳ್ಳಿ ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಿತ ಪೂರ್ವಕವಾಗಿಯೋ ನೋಡುವಂತೆ ಮಾಡುವುದು ಅದು ಗಡಿಯಾರ. ಅಂತಹ ಗಡಿಯಾರವನ್ನೇ ಈ ಬಾರಿ ನಾವು ಅತಿಥಿಗಳಿಗೂ ಸನ್ಮಾನಿತರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದೇವೆ. ಇದೊಂದು ವಿಶೇಷ. ವಿಜಯಲಕ್ಷ್ಮಿ ಅಕ್ಕ ಕುಡ್ಲದಾರ್ ಎನ್ನ ಊರ್ದ ಸನ್ಮಾನಕ್ಕೆ ತಾಟಿ ಕಡಿಮೆ ಆಂಡು ಬೆಂಗಳೂರು ಹೋದು ಪನಿಯರ ಬಲ್ಲಿಯಾರು. ಜೋರಾದ ಚಪ್ಪ
ಚಪ್ಪಾಳೆ ಮೂಲಕ ಅಭಿನಂದನೆ, ಶುಭಾಭಿನಂದನೆ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಅವರಿಗೆ. ಶಿಬರೂರು ಅವರಿಗೆ ಸಂದಿರುವ ಸನ್ಮಾನ, ಅಂತಹ ವ್ಯಕ್ತಿತ್ವ ನಮಗೆ ಪ್ರೇರಣೆ ಆಗಬೇಕು. ಆ ಪ್ರೇರಣೆ ಆಗಬೇಕು ಎನ್ನುವ ಅಂತರ್ಧ್ವನಿ ಮಿಡಿಯುವ ತುಡಿಯುವ ಸಮಯದಲ್ಲಿ ಅದಕ್ಕೆ ಭಾಷ್ಯವಾಗಿ ಒಂದು ವೃಂದಧ್ವನಿ ಸೇರ್ತದೆ. ಸಂಗೀತ ವಿದ್ಯಾಲಯದ ಗುರುಗಳಾಗಿರುವ ಶ್ರೀಮತಿ ಲಾವಣ್ಯ ಸುಧಾಕರ್ ಇವರ ಶಿಷ್ಯದವರಿಂದ ಒಂದು ಪ್ರೇರಣಾ ಗೀತೆ. ಹಲವು CD ಕ್ಯಾಸೆಟ್ಗಳಲ್ಲಿ ಹಾಡಿದವರು. ಭರತನಾಟ್ಯ ನೃತ್ಯ ರೂಪಕಕ್ಕೆ ಮಂಗಳೂರಿನಲ್ಲಿ ಭರತನಾಟ್ಯ ನೃತ್ಯ ರೂಪಕ್ಕೆ ಹಾಡಲಿಕ್ಕೆ ಗೊತ್ತಿರುವ ತಿಳಿದಿರುವ ಕೆಲವು ಗಾಯಕಿಯರಲ್ಲಿ ಲಾವಣ್ಯ ಸುಧಾಕರ್ ಅವರು ಕೂಡ ಒಬ್ಬರು. ಹಾಗಾಗಿ ಜೋರಾದ ಚಪ್ಪಾಳೆಯ ಮೂಲಕ ಶುಭಾಭಿನಂದನೆಯನ್ನು ಸಲ್ಲಿಸೋಣ. ಶ್ರೀಮತಿ ಲಾವಣ್ಯ ಸುಧಾಕರ್ ಅವರ ಶ್ರೀ ಗಾನ ಸರಸ್ವತಿ ಸಂಗೀತ ವಿದ್ಯಾಲಯ. ಇದರ ನಮ್ಮ ಅಜ್ಜ ಹೇಳ್ತಿದ್ರು, ಉಳ್ಳಾಳದಲ್ಲಿ ಯಾರಾದರೂ ಮನೆ ಹೆಂಗಸರು ಸ್ವಲ್ಪ ಜೋರಾಗಿ ಮಾತಾಡಿದರೆ, ಈ ಮುಖ್ಯವಾಗಿ ಬ್ಯಾರಿ ಭಾಷೆ ಮಾತನಾಡುವವರು, ನೀ ಅಂದರೆ ಹಬ್ಬಕ್ಕ ಬೋಲೆ ಹಾಕ್ರೆ ಅಂತ ಕೇಳುವುದುಂಟಂತೆ. ನೀನೇನು ಹಬ್ಬಕ್ಕನ ಹಾಗೆ ಮಾಡುವುದಂತ. ಅಂದರೆ ವ್ಯವಸ್ಥೆ, ಶಿಸ್ತು, ಯಾವುದಕ್ಕಾದರೂ ಮಾತಿಗೆ ಪ್ರತಿ ಮಾತು ಕೊಟ್ಟ ಕ್ಷಣ ನೆನಪಾಗ್ತಿದ್ದದ್ದು ನಮಗೆ ಹಬ್ಬಕ್ಕಳೆ. ವ್ಯವಸ್ಥೆಯ ಕೊಂಕು, ಕೊಳಕು, ಹುಳುಕು ಇವೆಲ್ಲವೂ ಇದ್ದಾಗ ಹಬ್ಬಕ್ಕನ ಹಾಗೆ ದನಿ ಎತ್ತಿ ವ್ಯವಸ್ಥೆ ವಿರುದ್ಧ ಮಾತನಾಡಿದ ಹೆಣ್ಮಕ್ಕಳು ಬಹಳ ಕಡಿಮೆ. ಅಂದಿನ ಬಂದೂಕಿಗೆ ಪ್ರತಿಯಾಗಿ ಆ
ಗುರಾಣಿಯನ್ನು ಕತ್ತಿಯನ್ನು ಜಗಮಗಿಸಿದ ಝಳಪಿಸಿದಂತಹ ಅಬ್ಬಕ್ಕನ ಹಾಗೆ ಈಗ ತುಳುನಾಡಿನ ಅಬ್ಬಕ್ಕರು ಅಂತ ಒಂದು ಪಟ್ಟಿ ಮಾಡುವುದಾದರೆ ಅಗತ್ಯವಾಗಿ ಸೇರಬೇಕಾಗಿರೋ ಒಂದು ಹೆಸರು ವಿಜಯಲಕ್ಷ್ಮಿ ಶಿಬರೂರವರು. ಅವರು ಆ ದಿನದ ಸ್ಥೈರ್ಯ ಇವತ್ತಿನ ಹಲವು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ. ವಿಶೇಷವಾಗಿ ನಮ್ಮೂರ್ದ ತಿಬಾರದ ವಿಜಯಕ್ಕ ಅಂಚಾದ ನೆನಪಿದೆ ನಿಮಗೆ. ಕಳೆದ ಸಲ ಅರವಿಂದ್ ಬೋಳಾರವರಿಂದ ಪ್ರಶಸ್ತಿ ಸ್ವೀಕರಿಸಿ ಸನ್ಮಾನಿತರ ನುಡಿಯನ್ನು ಕೇಳಿದಾಗ ಒಂದು ಅಗತ್ಯ ಮನವಿ ನಾನು ಮಾಡಿದ್ದೆ, ಬ್ಯಾರಿ ಭಾಷೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡಬೇಕಂತ. ಅವರ ಬ್ಯಾರಿ ಭಾಷೆಯನ್ನು ನಾವೆಲ್ಲ ಭಾಳ ಇಷ್ಟಪಟ್ಟಿದ್ದೇವೆ. ಪ್ರೈವೇಟ್ ಚಾಲೆಂಜಲ್ಲಿ ಇದ್ದಾರೆ ದೈಜಿವಳ್ಳಿನವರು. ಈ ಸಲ ವಿಜಯಲಕ್ಷ್ಮಿ ಅಕ್ಕನ ಹತ್ರ ಇನ್ನೊಂದು ವಿನಂತಿ, ನೀವು ಅಗತ್ಯವಾಗಿ ತುಳುವಿನಲ್ಲಿ ಸ್ವಲ್ಪ ಮಾತಾಡಬೇಕು. ಯಾಕೆಂದರೆ ಕೆಲವು ಈಗಿನವರಿಗೆ ಇಂದು ನಮ್ಮೂರ್ದಾರ ಬುಪ್ಪುಣಿ ಬ್ಯಾಂಗ್ಳೂರಿಗೆ ಅಂತೆಲ್ಲ ಅನುಮಾನ ಉಂಟು. ಇಲ್ಲ, ನಮ್ಮೂರ್ದಕ್ಕ ಎನ್ನುವ ಅರ್ಥದಲ್ಲಿ ಇದೀಗ ವಿಜಯ ಟೈಮ್ಸ್ನ ವಿಜಯಕ್ಕೋಸ್ಕರ ಟೈಮ್ಸ್ ಕೊಡ್ತಾರೆ, ಕೇಳೋಣ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಹಿರಿಯರೇ, ಗಣ್ಯರೇ, ಅದೇ ರೀತಿ ಈ ಸುಂದರವಾದ ಸಭೆಯಲ್ಲಿ ಉಪಸ್ಥಿತರಿರುವಂಥ ನನ್ನೆಲ್ಲ ಆತ್ಮೀಯರೇ, ಹಿತೈಷಿಗಳೇ, ಸಹೋದರ ಸಹೋದರಿಯರೇ, ಮೊದಲ ಬಾರಿಗೆ ಸಾಮಾನ್ಯ ಪತ್ರಕರ್ತೆಯಾಗಿ ಆಗಿರುವಂಥ ನನಗೆ ಇಂಥ ಒಂದು ಅದ್ಭುತವಾದ ಸನ್ಮಾನ, ಆತ್ಮೀಯವಾದ ಗೌರವ ಕೊಟ್ಟು ಅದೊಂಥರ ಆಪ್ತವಾದ ಕ್ಷಣವನ್ನು ನನ್ನದಾಗಿಸಿದ್ದ ಭಾರತ್ ವೆಲ್ಫೇರ್ ಅಸೋಸಿಯೇಷನ್ ಇದೇನಿದೆ, ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಿದೆ. ಒಳ್ಳೆಯವರ ಕೈಯಲ್ಲಿ ಇಂಥ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾದ್ರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಹಾಗಾಗಿ ಈ ಸನ್ಮಾನಕ್ಕೆ ನನ್ನನ್ನು ಅರ್ಹಳು ಅಂತ ಯೋಚಿಸಿ ನನ್ನನ್ನು ಸನ್ಮಾನಿಸಿದ ಎಲ್ಲ ಸಂಗಡಿಗರಿಗೆ, ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಸಹೋದರರಿಗೆ, ಎಲ್ಲ ಸಹೋದ್ಯೋಗಿಗಳಿಗೆ, ಎಲ್ರಿಗೂ ಕೂಡ ಮೊದಲ ಬಾರಿಗೆ ನಾನು ಹೃತ್ಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರಶಸ್ತಿ ನನಗೆ ಯಾವ ರೀತಿ ಅಂದರೆ, ಒಂದೊಂದು ಸಲ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸಾಕು, ಒಮ್ಮೊಮ್ಮೆ ಈ ಥ್ಯಾಂಕ್ಲೆಸ್ ಸೊಸೈಟಿಗೆ ನಾವಿನ್ನೆಷ್ಟು ಕೊಟ್ಟರು ಅಷ್ಟೇ, ಬೇಡ ಇನ್ನು ವಿಮುಖರಾಗೋಣ ಅನ್ನುವಂಥ ಒಂದು ಮನೋಭಾವ ನಮ್ಮದಾಗ್ತಾ ಇರುತ್ತೆ. ಅದು ನ್ಯಾಚುರಲಿ ಈ ಹೋರಾಟ ಮಾಡ್ತಿರುವಾಗ ಎಷ್ಟು ಮಾಡಿದ್ರು ಅಷ್ಟೇ ಅಲ್ಲ, ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಮನೆ ಕೇಸ್ ಹಾಕ್ತಾರೆ, ಸುಮ್ಮನೆ ನಮ್ಮನ್ನು ಹಿಂದಕ್ಕೆ ದೂಡ್ತಾ ಇರ್ತಾರೆ, ಬೇಡ ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಒಮ್ಮೊಮ್ಮೆ ಮನಸ್ಸು ಕುಗ್ಗಿ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಪ್ರಶಸ್ತಿಗಳು ನಮ್ಮಲ್ಲಿ ಇನ್ನಷ್ಟು ಸ್ಪಿರಿಟ್ ತುಂಬಿಸ್ತಾ ಇರ್ತವೆ. ಒಂಥರ ನಮ್ಮಲ್ಲಿ ಮತ್ತೆ ಹೋರಾಟ ಮಾಡಬೇಕು, ಮತ್ತೆ ಯಾಕೆ ನಾವು ಸುಮ್ಮನಾಗಬಾರ್ದು, ಇನ್ನಷ್ಟು ಎಲ್ಲರೂ ಸುಮ್ಮನಿದ್ದಾಗ ನಾನು ಯಾಕೆ ಸುಮ್ಮನಿರಬೇಕು ಅನ್ನುವಂಥ ಒಂದು ಸ್ಪಿರಿಟನ್ನು ತುಂಬಿಸುತ್ತೆ. ಆ ಸ್ಪಿರಿಟನ್ನು ಈ ಕ್ಷಣದಲ್ಲಿ ಅಗತ್ಯ ಇತ್ತು ನನಗೆ. ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ಬೇಡ ಪತ್ರಿಕೋದ್ಯಮ, ನಾನು LLB ಮುಗಿದಿದೆ, ಇನ್ನು ಲಾ ಪರ್ಸ್ಯೂ ಮಾಡಿಬಿಡೋಣ, ಯಾಕಂದರೆ ಸಾಕಾಯಿತು. ಯಾಕಂದರೆ ಎಲ್ಲರೂ ಅವರವರ ಅನುಕೂಲ ಸಿಂಧುವನ್ನು ನೋಡ್ತಾ ಇರ್ತಾರೆ ಪತ್ರಿಕೋದ್ಯಮದ ಮೂಲಕ. ಎಲ್ಲರಿಗೂ ಅವರವ್ರದ್ದೇ ಒಂದು ಸಾಕು ಅನ್ನುವಂಥ ಒಂದು, ಹೆಚ್ಚು ಹೋರಾಟ ಮಾಡಿದ್ರೆ ಲಾಭ ಇಲ್ಲ ಅನ್ನುವಂಥ ಈ ಕಾಲಘಟ್ಟದಲ್ಲಿ ಮತ್ತೆ ನನಗೆ ಈ ಪ್ರಶಸ್ತಿ, ಇನ್ನಷ್ಟು ಹೋರಾಟ ಮಾಡಬೇಕು, ನಮ್ಮ ಜೊತೆ ಇದ್ದಾರೆ, ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ, ಇಷ್ಟು ಜನ ಬಂದಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ನಿಮ್ಮೆಲ್ಲರ ಆ ಒಂದು ಸ್ಫೂರ್ತಿಯ ಚಪ್ಪಾಳೆಗಳು ನಮಗೆ ಇನ್ನಷ್ಟು ಹೋರಾಟ ಮಾಡೋಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬ್ತಾ ಇದೆ. ಆ ಶಕ್ತಿಯನ್ನು ಈ ಕ್ಷಣದಲ್ಲಿ ತುಂಬಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಆ್ಯಕ್ಚುಲಿ ನಾನಿವತ್ತೇನೂ ಮಾತಾಡಬಾರ್ದು ಅಂತ ಬಂದವಳು, ಏನೂ ಮಾತಾಡಬಾರ್ದು, ಯಾಕಂದರೆ ಮಾತಾಡಿದ್ದೆಲ್ಲ ವೈರಲ್ ಆಗ್ತಾ ಇರತ್ತೆ. ಸುಮ್ಮನೆ ಯಾಕೆ ಮೈ ಮೇಲೆ ಇರುವೆ ಬಿಟ್ಕೊಳ್ಳೋದು ಅಂತ ನನಗೆ ಅಂದಾಜು ಮಾಡಿಕೊಂಡು ಹಾಗೆ ಬಂದವಳು ಆ್ಯಕ್ಚುಲಿ. ಆಮೇಲೆ ಈ ನಿಮ್ಮ ಇನ್ವಿಟೇಷನ್ ಕಾರ್ಡಲ್ಲಿ 30 ನಿಮಿಷ ಕೊಟ್ಟಿದ್ದಾರೆ. ಅದು 30 ನಿಮಿಷ ಮೊದಲೇ ಹಾಕಿಟ್ಟಿದ್ದಾರೆ. ಸೊ ಹಾಗಾಗಿ ಆ 30 ನಿಮಿಷಕ್ಕೆ ನಾನು ಬದ್ಧಳಾಗಲೇಬೇಕು. ಹಾಗಾಗಿ ಮತ್ತೆ ನಿಮ್ಮೆಲ್ಲರ ಮುಖ ನೋಡುವಾಗ ಎಸ್, ಐ ಶುಡ್ ಸ್ಪೀಕ್ ಅಂತ ಅನ್ನಿಸ್ತಾ ಇದೆ. ಸೊ ಆ ಸ್ಫೂರ್ತಿ ತುಂಬಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್. ಸ್ನೇಹಿತರೆ, ನಾನು ಪತ್ರಿಕೋದ್ಯಮನ ಆರಿಸಿದ್ದು ಪ್ರೀತಿಯಿಂದ. ಯಾಕಂದರೆ ನಾನು ಈ ಸಮಾಜವನ್ನು, ಈ ಸಮಾಜದ ಜನರನ್ನು ಉತ್ಕಟವಾಗಿ ಪ್ರೀತಿಸುವಂಥ ಜೀವ ನನ್ನದು. ಅತ್ಯಂತ ಪ್ರೀತಿಸ್ತಿದ್ದೀನಿ ಈ ಸಮಾಜನ, ಈ ದೇಶನ. ಹಾಗಾಗಿ
ನನಗೆ ಈ ಪತ್ರಿಕೋದ್ಯಮ ಒಂದು ದಾರಿ ಮಾಡಿಕೊಡ್ತು. ನಾವೆಲ್ಲ ಹುಟ್ಟಿದ ಮೇಲೆ ಬೇರೆ ಬೇರೆ ರೀತಿಯ ಕಾಯಕಗಳನ್ನು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಹೌದು ತಾನೆ? ನಮ್ಮ ಬದುಕಿಗಾಗಿ, ನಮ್ಮ ಅನಿವಾರ್ಯತೆಗಳನ್ನು ಪೂರೈಸೋಕ್ಕೋಸ್ಕರ, ಅಥವಾ ನಮ್ಮ ಪ್ಯಾಷನ್ಗೋಸ್ಕರ, ಅಂದರೆ ನಮ್ಮ ಆಸಕ್ತಿ ಹವ್ಯಾಸಕ್ಕೋಸ್ಕರ ನಾವು ಏನೋ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಕಾರ್ಯಚಟುವಟಿಕೆಗಳ ಮಧ್ಯೆ ಒಂದು ಸಾರ್ಥಕ್ಯ ಭಾವ ಬೇಕಾಗತ್ತೆ ನಮಗೆ. ನಾನು ಹುಟ್ಟಿದ್ದು, ಎಲ್ಲರೂ ಹುಟ್ಟುತ್ತಾರೆ ತಾನೆ, ಎಲ್ಲರೂ ಸಾಯ್ತಾರೆ, ನಿಜ ಅಲ್ವಾ? ಆದರೆ ಹುಟ್ಟು ಸಾವಿನ ಮಧ್ಯದ ಈ ಕ್ಷಣ ಏನಿದೆ ಅದನ್ನು ಸಾರ್ಥಕ್ಯಗೊಳಿಸಲೇಬೇಕು. ಯಾಕೆ? ಗೊಬ್ಬರದ ಹುಳ ಹುಟ್ಟಿಲ್ವಾ? ಗೊಬ್ಬರದ ಹುಳ ಸಾಯುತ್ತೆ ಅಲ್ವಾ? ಆದರೆ ಅದು ಹುಟ್ಟಿಗೆ ಅರ್ಥ ಇದೆಯಾ? ಅದರ ಇಲ್ಲ. ಆದರೆ ನಮ್ಮ ಹುಟ್ಟಿಗೊಂದು ನಾವು ಸಾರ್ಥಕ್ಯವನ್ನು, ನಾವು ಅರ್ಥವನ್ನು ನಾವು ಕಲ್ಪಿಸಬೇಕಾಗತ್ತೆ. ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬಹುದು. ಆದರೆ ನಾನು ಕಂಡುಕೊಂಡಿದ್ದು ಆ ಸಾರ್ಥಕ್ಯವನ್ನು ಪತ್ರಿಕೋದ್ಯಮದ ಮೂಲಕ. ಪತ್ರಿಕೋದ್ಯಮ ಬರೀ ವರದಿಗಾರಿಕೆ ಮಾಡೋದು ಮಾತ್ರ ಅಲ್ಲ, ಮೈಕ್ ಹಿಡ್ಕೊಂಡು ಹೋಗೋದು ಮಾತ್ರ ಅಲ್ಲ. ನೀವೇನು ಹೇಳ್ತೀರಾ, ನೀವೇನು ಹೇಳ್ತೀರಾ, ನೀವೇನು ಹೇಳ್ತೀರಾ ಅಂತ ಹೇಳ್ಕೊಂಡು ಬರೀ ಮೈಕ್ ಹಿಡಿಯೋಕೆ ಮಾತ್ರ ಪತ್ರಿಕೋದ್ಯಮ ಅಲ್ಲ. ಪತ್ರಿಕೋದ್ಯಮ ಹೇಗೆ ನಮಗೆ ಸಂವಿಧಾನ 3 ಅಂಗಗಳನ್ನು ಕೊಟ್ಟಿದೆಯೋ ಅದೇ ರೀತಿ ಪತ್ರಿಕಾ ರಂಗಕ್ಕೆ 4ನೇ ಅಂಗ ಅಂತ ಹೇಳ್ತಾರೆ. ಅದು ಅಫಿಷಿಯಲ್ ಆಗಿ ಇಲ್ಲದಿದ್ರೂ ಕೂಡ ಅನ್ಅಫಿಷಿಯಲ್ ಆಗಿ ಇದನ್ನು 4ನೇ ಅಂಗ ಅಂತ ಪರಿಗಣಿಸಲಾಗಿದೆ. ಯಾವುದನ್ನ? ಪತ್ರಿಕಾ ರಂಗವನ್ನು. ಯಾಕಂದರೆ ಪತ್ರಿಕಾ ರಂಗಕ್ಕೆ ಅತ್ಯಂತ ಗುರುತರವಾದ ಜವಾಬ್ದಾರಿ ಇದೆ, ಅದು ಅತ್ಯಂತ ಮಹತ್ವದ್ದು ಈ ಸಮಾಜದಲ್ಲಿ ಅನ್ನುವಂಥದ್ದು ಗೊತ್ತಿರುವುದರಿಂದಲೇ ಪತ್ರಿಕಾ ರಂಗಕ್ಕೆ ಅನ್ಅಫಿಷಿಯಲ್ ಆಗಿ, ಅನಧಿಕೃತವಾಗಿ ಅದಕ್ಕೆ 4ನೇ ಅಂಗದ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ. ಹಾಗಾದರೆ ಹೇಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ? ಶಾಸಕಾಂಗ ಅಂದರೆ ಯಾರು? MLAಗಳು, MP ಗಳು, ನಾವು ಆರಿಸಿ ಕಳಿಸುವಂಥ ಪ್ರತಿನಿಧಿಗಳು. ನೀವು ಮೆರೆಸ್ತಿರಲ್ಲ, ಎಲ್ಲರನ್ನ ಓಟ್ ಹಾಕಿ ಮೆರೆಸ್ತಿರಲ್ಲ, ಅಂಥ ಶಾಸಕಾಂಗದ ಪ್ರತಿನಿಧಿಗಳು. ಕಾರ್ಯಾಂಗ ಅಧಿಕಾರಿಗಳು, ನ್ಯಾಯಾಂಗ ಜಡ್ಜಸ್, ಲಾಯರ್ಸ್ ಅಲ್ವಾ? ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ಇರುವಂಥ, ಪತ್ರಿಕಾ ರಂಗದಲ್ಲಿರುವಂಥ ಪತ್ರಕರ್ತರು ಕೂಡ ಈ 3 ಅಂಗಗಳಲ್ಲಿ ಕೆಲಸ ಮಾಡುವವರು ಎಷ್ಟು ಮಹತ್ವವನ್ನು ಹೊಂದಿದಾರೋ ಈ ಪ್ರಜಾಪ್ರಭುತ್ವ ದೇಶವನ್ನು ಮುನ್ನಡೆಸುವಲ್ಲಿ ಪತ್ರಿಕೆಯವರು ಅಷ್ಟೇ ಪ್ರಮುಖರಂತ ಅರ್ಥ. ನಿಮಗೆಲ್ಲ ಗೊತ್ತಾಗಿರ್ಬೋದು ಈ ಪತ್ರಿಕೆಗೆ, ಈ ಮಾಧ್ಯಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅಲ್ವಾ? ನಿಮ್ಮ ಕೈಯಲ್ಲಿರುವಂಥ ವಾಟ್ಸಪ್ಗಳೇ ಗೊತ್ತಾಗ್ಬಿಡತ್ತೆ ಎಷ್ಟು ನಿಮ್ಮನ್ನು ಮಂಗ ಮಾಡುತ್ತೆ ಆ ವಾಟ್ಸಪ್ಗಳು, ನೀವೆಷ್ಟು ಮಂಗಗಳಾಗ್ತೀರಾ ಅನ್ನುವಂಥದ್ದು. ಅದು ಅದರ ಪ್ರಭಾವ. ಫೇಸ್ಬುಕ್ಕು, ನಿಮ್ಮ ಟ್ವಿಟರ್, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪ್ರಭಾವಿತ ಆಗ್ತೀರಾ ನೀವು ಅಲ್ವಾ? ಅದು ಸುಳ್ಳೇ ಆಗಲಿ ನೀವು ನಂಬಿಡ್ತೀರಾ, ಸುಳ್ಳೇ ವರದಿ ಆದರೂ ಕೂಡ ನಂಬಿಡ್ತೀರಾ. ಅಂದರೆ ಅದರ ಪ್ರಭಾವ ಆ ರೀತಿ ಇದೆ. ಸುಮ್ಮನೆ ಮಾಸ್ ಮೀಡಿಯಾಕ್ಕೆ ಅಂತ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಮಾಧ್ಯಮಕ್ಕೆ ಅಷ್ಟು ಶಕ್ತಿ ಇದೆ. ಆ ಶಕ್ತಿನ ನಾವು ಬಳಸ್ಕೋಬೇಕಾಗಿದೆ. ನಿಮಗೆ ಆ ಶಕ್ತಿಯ ನಿಜವಾದ ಪರಿಚಯ ಇಲ್ಲ. ದುರಂತ. ಈಗಿನ ಮಕ್ಕಳನ್ನು ನೋಡೋಗಿದೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ ನೀವು, ನಿಮ್ಮ ದುರಂತ. ಯು ಆರ್ ಅನ್ಲಕ್ಕಿ. ಆ್ಯಕ್ಚುಲಿ ಮಾಧ್ಯಮದ ಶಕ್ತಿ ಅತ್ಯಂತ ಭಯಾನಕವಾಗಿರುವಂಥದ್ದು. ಅದು ಇಡೀ ವಿನಾಶವನ್ನು ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ. ನೀವೆಲ್ಲರೂ ಕೂಡ ಯಾವುದೋ ಒಂದು ಪಿಕ್ಚರನ್ನು ನೋಡಿ, ಯಾವುದು ಒಂದು ನಾರ್ಮಲ್ ಆಗಿ ನಾವು ಯಾವುದಾದ್ರೂ ಒಂದು, ಈಗ ಒಂದು ಹೀರೋಯಿನನ್ನು ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಹೀರೋಯಿನಿ ಯಾವುದೋ ಒಂದು ಗಾಗ್ರಾ ಚೋಲೆ ಹಾಕ್ಕೊಂಡು ಬಂದ್ಲು ಅಂತ ತಿಳ್ಕೊಳ್ಳಿ. ಪಿಕ್ಚರ್ ಹಿಟ್ಟಾಯಿತು. ನೆಕ್ಸ್ಟ್ ಡೇ ನಮ್ಮ ಕಾಲೇಜಿಗೆ ಬರೋ ಹುಡುಗಿಯರೆಲ್ಲ ಅದೇ ಗಾಗ್ರಾ ಚೋಲಿ ಹಾಕ್ಕೊಂಡು ತಿರುಗ್ತಾ ಇರ್ತಾರೆ, ಹೌದಾ? ಹೌದು ತಾನೆ? ನಮ್ಮ ಹುಡುಗರದ್ದು ಹೇರ್ ಕಟ್ಗಳನ್ನೆಲ್ಲ ನೋಡಬೇಕು. ಏನಾದರೂ ಅದು ಅರ್ಥ ಏನು? ಏನಂದರೆ ಅದು ಮಾಧ್ಯಮ. ಮಾಧ್ಯಮಕ್ಕೆ ಒಂದು ಕಾಮನ್ ಮ್ಯಾನನ್ನು ಕೂಡ ತಲುಪುವಂಥ, ಅವನನ್ನು ಪ್ರಭಾವಶಾಲಿಯಾಗಿಸುವಂಥ ಶಕ್ತಿ ಇದೆ. ಹಾಗಾಗಿಯೇ ಪತ್ರಿಕೆಗೆ ಅಂತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ನೋವು ಆಗ್ತಾ ಇದೆ ನನಗೆ. ಪತ್ರಿಕೆಗಳು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು, ಸಮಾಜವನ್ನು ಜೋಡಿಸುವಂಥ ಕೆಲಸ ಮಾಡಬೇಕು, ಸಮಾಜದಲ್ಲಿರುವಂಥ ಮೌಢ್ಯವನ್ನು ಹೊಡೆದೋಡಿಸುವಂಥ ಕೆಲಸವನ್ನು ಮಾಡಬೇಕು, ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು, ಸಮಾಜದ ಜನರಲ್ಲಿ ವೈಜ್ಞಾನಿಕವಾಗಿ ಯೋಚಿಸುವಂಥ ಕೆಲಸ ಮಾಡಬೇಕು. ಯಾವತ್ತೂ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು. ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು. ಮೌಢ್ಯವನ್ನು ಬಿತ್ತುವಂಥ ಕೆಲಸ ಮಾಡಬಾರ್ದು. ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು. ವೈಚಾರಿಕತೆ ಅಂತಂದ್ರೇನು? ನಿಜವಾಗಿರುವುದನ್ನು ಹೇಳೋದು, ನೈಜವಾಗಿರುವುದನ್ನು ಹೇಳೋದು. ಮಾಧ್ಯಮಗಳಂದರೆ ಮುಖಸ್ತುತಿ ಮಾಡುವಂಥವುಗಳ?
ಈ ನಾಯಕರು ಚೆನ್ನಾಗಿದ್ದಾರೆ, ಇವರು ದೇವರು, ಇವರು ಆಕಾಶದಿಂದ ಉದುರಿದವರು, ಇವರಿಗೇ ಓಟ್ ಹಾಕಬೇಕು, ಇವರು ವಿನ್ ಆಗಲಿಲ್ಲ ಅಂದರೆ ದೇಶ ಸರ್ವನಾಶ ಅಂತ ಹೇಳಬೇಕಾ? ಅಥವಾ ಯಾರ್ಯಾರು ಹೇಗೆ ಹೇಗೆ ಯಾವ ರೀತಿ ಇರ್ತಾರೆ, ಈ ಸಮಾಜದ ಉದ್ಧಾರಕ್ಕೆ, ಈ ದೇಶದ ಉದ್ಧಾರಕ್ಕೆ ಹೇಗೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಖರವಾಗಿ ಸತ್ಯವನ್ನೇ ಹೇಳಬೇಕು. ಆವಾಗ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಿಮಗೂ ಬುದ್ಧಿ ಅಂತ ಇದೆಯಲ್ಲ. ಈಗ ವೀಕ್ಷಕರಾಗಿ ಅಥವಾ ಓದುಗರಾಗಿ ನೀವು ಜನ, ನಿಮಗೂ ಬುದ್ಧಿ. ನಾವೇನು ತಿಳ್ಕೊಂಡಿದ್ದೀವಿ, ಮಾಧ್ಯಮದವರು ನಮ್ಮನ್ನು ನೋಡುವವರು, ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅವರಿಗೆ ಬುದ್ಧಿಯೇ ಇಲ್ಲ, ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಮಂಗಗಳು ಆ್ಯಕ್ಚುಲಿ. ಆದರೆ ನಮಗಿಂತ ಬುದ್ಧಿಶಾಲಿಗಳು ನೀವು ವೀಕ್ಷಕರು, ಓದುಗರು. ಆದರೆ ನಾವೇನು ಮಾಡಬೇಕಿತ್ತು, ಮಾಧ್ಯಮದವರು ನಿಜಾಂಶವನ್ನು ನಿಮ್ಮ ಮುಂದೆ ಇಡಬೇಕು. ಇಟ್ಟು ನಿರ್ಧಾರ ಮಾಡುವಂಥದ್ದು ನಿಮ್ಮದು, ನಿಮ್ಮ ಕೆಲಸ. ಇದು ಸರಿ, ಇದು ತಪ್ಪು ಅನ್ನೋದನ್ನು ನಾನು ಇಟ್ಟರೆ ನೀವು ನಿರ್ಧಾರ ಮಾಡ್ತೀರಿ ಯಾವುದು ಬೇಕು ಯಾವುದು ಬೇಡ ಈ ಸಮಾಜಕ್ಕೆ ಅಂತ, ಅಲ್ವಾ? ಆದರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ? ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಈ ದೇಶ ಕಟ್ಟುವಲ್ಲಿ, ನಿಜವಾಗ್ಲೂ ಕೂಡ. ಅದಕ್ಕಾಗಿ ನೀವು ಮೀಡಿಯಾದವರಿಗೆ ಇಷ್ಟೊಂದು ಗೌರವ ಕೊಡ್ತೀರಿ. ಈಗ ಫ್ರಂಟ್ ರೋಲಿ ಕೂತಿದ್ದಾರೆ ಮೀಡಿಯಾದವರು, ಅವರಿಗೆ ಒಂದು ಸಪ್ರೇಟಾಗಿ ಒಂದು ಚೇರ್ ಕೊಟ್ಟಿದ್ದೀರಿ, ಹೌದಾ? ಪ್ರೆಸ್ನವರಿಗೆ ಒಂದು ಕೆಂಪು ಬಟ್ಟೆ ಹಾಕಿ ಬೇರೆನೇ ಚೇರ್ ಕೊಟ್ಟು ನಿಮ್ಗೆಲ್ರಿಗಿಂತ ಸಪ್ರೇಟ್ ಕೂರಿಸ್ಬಿಟ್ಟಿದ್ದೀರಿ, ಹೌದಾ? ನೋಡಿ, ಒಮ್ಮೆ ನೋಡಿ, ನಾನು ಸುಳ್ಳು ಹೇಳೋದಾದರೆ ನೋಡಿ, ಅಲ್ಲಿ ಕೂರಿಸಿದ್ದೀರಿ, ಅದಕ್ಕೊಂದು ಬೋರ್ಡು ಹಾಕಿದ್ದೀರಿ ಪ್ರೆಸ್ ಅಂತ. ಯಾಕೆ ಹೇಳಿ? ಯಾಕಂದರೆ ಅವರು ಜವಾಬ್ದಾರಿ ಇರುವವರು ಅಂತ. ಉಳಿದವರಿಗಿಂತ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿದ್ದಾರೆ, ಸತ್ಯ ಹೇಳ್ತಾರೆ, ತಿಳಿದವರು, ಜ್ಞಾನವಂತರು, ಹೆಚ್ಚು ಓದಿರ್ತಾರೆ, ಸಮಾಜಕ್ಕಾಗಿ ಓದ್ತಾರೆ, ಸಮಾಜದಲ್ಲಿ ಜನರಿಗೆ ಒಳಿತನ್ನೇ ಹೇಳುವಂಥ ಒಂದು ಶಕ್ತಿ ಇದೆ ಅಂತ ಅವರನ್ನು ಸಪ್ರೇಟಾಗಿ ಕೂರಿಸ್ತೀರಾ ಅಥವಾ ಫ್ರಂಟಲ್ಲಿ ಕೂರಿಸ್ತೀರಾ. ಮಾಧ್ಯಮದವರು ಅಂತ ಆದಾಗ ಅವರಿಗೊಂದು ಗೌರವ, ಎಕ್ಸ್ಟ್ರಾ ಗೌರವವನ್ನು ಕೊಡ್ತೀರಾ. ಆದರೆ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ. ಆ ಜವಾಬ್ದಾರಿಯನ್ನು ನಿಜವಾಗ್ಲೂ ನಿರ್ವಹಿಸ್ತಿದ್ದೀವಾ ಅನ್ನುವಂಥದ್ದನ್ನು. ಈಗ ವಿಜಯಲಕ್ಷ್ಮಿಗೆ ನೀವು ಇಲ್ಲಿ ಸನ್ಮಾನ ಮಾಡಿದ್ರಿ, ನಾನೇನು ದೊಡ್ಡ ಘನಂದಾರಿ ಕೆಲಸ ಏನು ಮಾಡಿಲ್ಲ, ನಿಜ ಹೇಳಬೇಕು ಅಂತಾದರೆ. ನಿಜ ಹೇಳ್ತೀನಿ, ಅದು ನನ್ನ ಕರ್ತವ್ಯ. ಆ್ಯಕ್ಚುಲಿ ಇಟ್ ಈಸ್ ಮೈ ಡ್ಯೂಟಿ. ಒಬ್ಬ ಮಾಧ್ಯಮದವಳಾಗಿ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್. ನಾನು ಸತ್ಯವನ್ನು ಹೇಳಬೇಕು. ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ, ಎಲ್ಲಿ ಅನ್ಯಾಯ ಆಗುತ್ತೋ, ಎಲ್ಲಿ ದೌರ್ಜನ್ಯ ಆಗುತ್ತೋ ಅದನ್ನು ನಾನು ಹೇಳಬೇಕು, ಜನರನ್ನ ಜಾಗೃತಗೊಳಿಸಬೇಕು. ಜನರಿಗೂ ಕೂಡ ಆ ಒಂದು, ಹೌದು ನಮಗೆ ಅನ್ಯಾಯ ಆಗ್ತಿದೆ, ನನಗೆ ದೌರ್ಜನ್ಯ ಆಗುತ್ತೆ, ನನ್ನ ಮೇಲೆ ಶೋಷಣೆ ಆಗ್ತಿದೆ, ನಾನು ಕೂಡ ದನಿ ಎತ್ತಬೇಕು. ಯಾರನ್ನು ನಾವು ಆರಿಸಿ ಕಳಿಸಿದ್ದೀವಿ ನಮ್ಮ ಪ್ರತಿನಿಧಿಯಾಗಿ, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆರಿಸಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ, ನಮ್ಮನ್ನು ಆಳುವ ನನಗೆ ಪುರ್ಸೋತಿಲ್ಲ. ನಾನು ಓಟ್ ಹಾಕ್ತೀನಿ, ಆಮೇಲೆ ನನಗೆ ಪುರ್ಸೋತಿಲ್ಲ. ಯಾಕಂದ್ರೆ ನನಗೆ ನನ್ನ ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಮನೆ ಗದ್ದೆ ಕೆಲಸ ಎಲ್ಲ ಇದೆ, ನನಗೆ ಆಫೀಸ್ ಎಲ್ಲ ಇದೆ, ನನಗೆ ಪುರ್ಸೋತಿಲ್ಲ. ನೀನು ಮಾಡು ಅಂತ ನೀವು MLA ಮಾಡಿ ಕಳಿಸಿರ್ತೀರ ಅವರನ್ನು. ಮತ್ತೇನಲ್ಲ, ನಿಮಗೆ ಪುರ್ಸೋತಿದ್ರೆ ನೀವೇ MLA ಆಗ್ತಿದ್ರಿ ಅಲ್ವಾ? ನಿಮಗೆಲ್ಲ ಪುರ್ಸೋತಿದ್ರೆ ನೀವು MLA ಆಗ್ತಿದ್ರಿ, ನೀವು MP ಆಗ್ತಿದ್ರಿ. ನಿಮಗೆ ಪುರ್ಸೋತಿಲ್ಲ, ಹಾಗಾಗಿ ನಿಮ್ಮ ಪ್ರತಿನಿಧಿಯಾಗಿ ಬೇರೆಯವರನ್ನು ಕಳಿಸಿದ್ದೀರ. ಆದರೆ ನೀವು ಕಳಿಸಿದಂಥ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನೋಡುವಂಥ ಜವಾಬ್ದಾರಿ ನಿಮ್ದಲ್ವಾ? ಅವರೇನು ಅವ್ರ ಅಪ್ಪನ ಮನೆಗೆ ಗಂಟು ತಂದು ಸರ್ಕಾರ ನಡೆಸ್ತಿದ್ದಾರಾ? ಇಲ್ಲಪ್ಪ. ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂಥ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ. ಅದನ್ನು ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು. ಆ ಜವಾಬ್ದಾರಿಯನ್ನು ನೆನ್ಪಿಟ್ಕೊಳ್ಳಿ ನೀವು. ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ. ಅವ್ರು ಯಾರಾದರೂ ₹1 ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದೀವಿ ಅಂತ ಯಾರಾದರೂ ಹೇಳಿ ನೋಡೋಣ. ಹಂಗೇನಾದರೂ ಮಾಡಲಿಕ್ಕೆ ಹೇಳಿದ್ರೆ ಯಾವನು MLAನೂ ಇರ್ತಿರ್ಲಿಲ್ಲ, ಯಾವ MPನೂ ಇರ್ತಿರ್ಲಿಲ್ಲ. ಅಧಿಕಾರಿಗಳ ಹತ್ರ ಹೇಳಿ ನೋಡೋಣ, ನಾವು ಕೆಲಸ ಮಾಡಿ ಅಂತ ಹೇಳಿ ನೋಡೋಣ. ನಾಳೆಯಿಂದ ಎಲ್ಲ ರಿಸಿಗ್ನೇಷನ್ ಹಾಕ್ಕೊಟ್ಟು ಕಳಿಸ್ಬಿಡ್ತಾರೆ. ಬೇಡಪ್ಪ, ನನಗೆ ಬೇಡ ಕೆಲಸ, ನನ್ನನ್ನೇನಾದರೂ ನೋಡ್ಕೋತೀನಿ ಅಂತ. ಸೊ ನೀವು ಕಟ್ಟಿರುವಂಥ ತೆರಿಗೆ ಹಣ ಇದೆಯಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಈಗ ನಮ್ಗೆ ಇಷ್ಟೆಲ್ಲ ಯೋಜನೆಗಳನ್ನೆಲ್ಲ ಮಾಡ್ತಿದಾರಲ್ಲ, ಇಷ್ಟೆಲ್ಲ ಮಾಡಿದ ಇಲ್ಲಿಂದ ನೋ, ಯಾವ ಫ್ರೀ ಇದಕ್ಕೆಲ್ಲ ಕೊಡ್ತಿದ್ದಾರಲ್ಲ, ಎಲ್ಲವೂ ನಮ್ಮ ತೆರಿಗೆ ಹಣ. ಆ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗ್ತಿದೆಯಾ ಅನ್ನೋದನ್ನು ಲೆಕ್ಕ ಕೇಳಬೇಕಾಗಿದ್ದವರು ನೀವು. ಕೇಳ್ತಿದ್ದೀರಾ? ನಿಮ್ಗೆ ಆ ಪ್ರಜ್ಞೆ ಆದರೂ ಇದೆಯಾ? ನನ್ನ ಹಣ ವಿನಿಯೋಗ ಆಗ್ತಿದೆ, ಇವನು ರಸ್ತೆ ಹಾಕ್ತಿದ್ದಾನೆ, ಇವತ್ತು ಸಿಮೆಂಟ್ ರಸ್ತೆ ಹಾಕ್ತಿದ್ದಾನೆ, ನಾಳೆ ಮತ್ತೆ ಹೊಂಡ ತೆಗಿತಿದ್ದಾನಲ್ಲ.
ಈ ಸ್ಮಾರ್ಟ್ ಸಿಟಿ ಆಗ್ತಿದೆ ಮತ್ತೆ ಹೊಂಡ ತೆಗಿತಿದಾರಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ನೀವು? ಕೇಳಲಿಲ್ಲಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಹಣ ಅಂತ. ಆದರೆ ನಿಮ್ಮ ಪರವಾಗಿ ದನಿ ಎತ್ತಬೇಕಾದವಳು ನಾನು, ಮಾಧ್ಯಮದವಳು. ನಾನು ಹೇಳಿ ನೋಡ್ರಪ್ಪ, ನಮ್ಮ ತೆರಿಗೆ ಹಣದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇದರಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಸಾವಿರಾರು ಕೋಟಿಯ ಹಗರಣ ಆಗ್ತಾ ಇದೆ, ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಮನ್ನು ಎಬ್ಬಿಸಿ ಆ ಏನು ಕಾರ್ಯ ಆಗಬೇಕಿತ್ತು ಅದನ್ನು ಸರಿಯಾದ ಕೆಲಸ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮಾಧ್ಯಮದವರಾಗೆ ಆಗಬೇಕಿತ್ತು. ನಾವು ಮಾಡಬೇಕದನ್ನು, ಜನರನ್ನು ಪ್ರಜ್ಞಾವಂತರನ್ನಾಗಿಸುವ, ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು. ಆವಾಗ ಮಾತ್ರ ನಿಜವಾದ ಮಾಧ್ಯಮಕ್ಕೆ ಒಂದು ಅರ್ಥ ಅಂತ ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಆಳುವವರ ತುತ್ತೂರಿಗಳಾಗ್ತಾ ಇವೆ. ನಮಗೆ ಬೇಕಾಗಿಲ್ಲ. ಏನು ನಾವು ಕಾರ್ಪೊರೇಟ್ ಬಿಸ್ನೆಸ್ ಮಾಡ್ತಾ ರೀತಿಯಲ್ಲಿ ನಮ್ಮದು ಒಂದು ಬಿಸ್ನೆಸ್ ನಡೀತಾ ಇರಲಿ, ನಡೀಲಿ, ನಾವು ಆರಾಮ್ಸೆ, ನಮಗೆ ಬೇಡಪ್ಪ ಈ ಕೇಸು ಕೇಸ್ ಕಚೇರಿಗಳು, ಕೋರ್ಟು ಇವೆಲ್ಲ ನಮ್ಗೆ ಯಾಕೆ, ಮಾತೆತ್ತಿದ್ರೆ ಕಷ್ಟ ಆಗ್ಬಿಡುತ್ತೆ, ನಮ್ಗೆ ಯಾಕೆ, ನಾವು ಕೂಡ ಎಲ್ಲರ ಜೊತೆ ಜೈ ಅಂದ್ಕೊಂಡು ಹೋಗ್ಬಿಡೋಣ ಅನ್ನುವಂಥ ಮನೋಭಾವ ಬಂದಿದೆ. ಇದು ಒಳ್ಳೆಯದಾ? ಪೋಪಿಕಾಲ, ನಮ್ಮಲ್ಲಿ ಪೋಪಿಕಾಲ ಅಂತೀವಿ. ಪೋಪಿಕಾಲಕ್ಕೆಲ್ಲ ಇಂಥದ್ದಾಗೋದು. ನಮ್ಮ ಅಜ್ಜಿಯಂದರು ಹೇಳ್ತಾರೆ, ಪೋಪಿಕಾಲ ವೇದನ ಐಗಿಮೆ ಇಂಚ ಮಲ್ಪುನು ಅಂತ. ಪೋಪಿಕಾಲಕ್ಕೇ ಇಂಥ ಮನೋಭಾವ ಬರೋದು. ಯಾವುದರ ಪೋಪಿಕಾಲ? ಯಾವುದರ ಪೋಪಿಕಾಲ? ಪ್ರಜಾಪ್ರಭುತ್ವದ ಪೋಪಿಕಾಲ. ನಾವು ಇದೇ ರೀತಿ ವರ್ತಿಸ್ತಾ ಹೋದರೆ ನಮಗೆ ಸಿಕ್ಕಂಥ ಅನರ್ಘ್ಯ ರತ್ನ, ಭಾರತ ದೇಶಕ್ಕೆ ಸಿಕ್ಕಿರುವಂಥ ಅನರ್ಘ್ಯ ರತ್ನ ಅಂದರೆ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನೀವು ಹೇಳ್ದಂಗೆ ಆಟ ಆಡೋಕ್ಕಾಗತ್ತೆ, ಹೌದಾ? ನೆಕ್ಸ್ಟ್ 5 ವರ್ಷದ ನಂತರ ನನಗೆ ಈ ಸರ್ಕಾರ ಬೇಡ, ನೆಕ್ಸ್ಟ್ ನನಗೆ ಇವನು MLA ಬೇಡ ಅಂತಂದರೆ ಅದನ್ನು ನೀವು ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ. ನೀವು ಬೇರೆ ಯಾವುದಾದ್ರೂ ಸರ್ವಾಧಿಕಾರಿಗಳಿರುವಂಥ ದೇಶದಲ್ಲಿ ಹೋಗಿ ನೀವು ಇದನ್ನೆಲ್ಲ ಮಾಡಿ ನೋಡಿ, ಬಿಡ್ತಾರಾ? ಎಲ್ಲಾದರೂ ರಾಜರು ಆಳ್ತಿರುವಂಥ ದೇಶಕ್ಕೆ ಹೋಗಿ ಆಟ ಆಡಿ ಬಿಡ್ತಾರ? ಎಲ್ಲೂ ಇಲ್ಲ. ಕೈ ಪುಯ್ ಅನ್ನಕ್ಕಿಲ್ಲ. ಒಂದು ಪ್ರತಿಭಟನೆಯ ಧ್ವನಿ ಕೂಡ ಇರಲ್ಲ. ನಿಮಗೆ ಗೊತ್ತಾ? ನೀವು ಈಗ ನಿಮಗೆ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತಾ? ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿಲ್ಲ. ಎಂಥ ಅದ್ಭುತವಾದ ಒಂದು ಮೌಲ್ಯಯುತವಾದಂಥ ಒಂದು ವ್ಯವಸ್ಥೆ ಗೊತ್ತಾ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ಪ್ರಭುಗಳ್ರಿ. ನನಗೆ ಇಷ್ಟ ಇಲ್ಲ ಅಂತಂದರೆ ನಾನು ದನಿ ಎತ್ತಿ ಮಾತಾಡ್ಬೋದು. ಇದೇ ವಿಜಯಲಕ್ಷ್ಮಿ ಏನಾದರೂ ಚೀನಾದಲ್ಲಿ ಇರ್ತಿದ್ರೆ ಇವತ್ತು ಯಾವುದೋ ಮರದಲ್ಲಿ ಹೆಣ ಆಗಿ ನೇತಾಡ್ತಿದ್ಲು, ಗೊತ್ತಾ? ನೇತಾಡ್ತಿದ್ದೆ ಹೆಣ ಆಗಿ. ಯಾಕಂದರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಏನಂತೀವಿ, ಇದಕ್ಕೆ ಅತ್ಯಂತ ಉನ್ನತವಾದ ಒಂದು ಗೌರವವನ್ನು ಕೊಡ್ತಾರೆ. ಹೀಗೆ ಭಾಷಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಬಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಶಕ್ತಿಯನ್ನು, ಆ ಒಂದು ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ. ಮಕ್ಕಳೇ, ನಿಮಗೆ ಪದೇ 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 ಹೇಳ್ತಾ ಇದ್ದೀನಿ, ನೀವು ಇದೇ ರೀತಿ ಆಟ ಆಡ್ತಾ ಹೋಗಿ ಸರ್ವಾಧಿಕಾರಿಗಳು ಬಂದುಬಿಟ್ರೆ ಹೇಗಿರುತ್ತೆ ಅಂತ ಆಮೇಲೆ ಯೋಚಿಸಿ. ಹಿಟ್ಲರ್ನ ಒಮ್ಮೆ ಇತಿಹಾಸವನ್ನು ನೆನಪಿಸ್ಕೊಳ್ಳಿ, ಒಂದು ಕ್ಷಣ ನೆನಪಿಸ್ಕೊಳ್ಳಿ. ಪ್ರಜಾಪ್ರಭುತ್ವ ಬಿಟ್ಟು ಸರ್ವಾಧಿಕಾರದಂಥ ಒಂದು, ನಿಮ್ಮ ಹತ್ರ ಎಲ್ಲ ಗೂಗಲ್ ಎಲ್ಲ ಇದೆಯಲ್ಲ ನಿಮ್ಮ ಹತ್ರ ಎಲ್ಲ, ಬೇಕಾದಷ್ಟು ಕೈಯಲ್ಲೇ ಒಂದು ಟೈನ್ ಅಂತ ಒತ್ತಿದ್ರೆ ಸಾಕು, ಬಂದ್ಬಿಡುತ್ತೆ ಅಲ್ವಾ? ಒಮ್ಮೆ ಇತಿಹಾಸ ಓದಿ ನೋಡಿ. ಡಿಕ್ಟೇಟರ್ಶಿಪ್ ಇದ್ದು ಒಮ್ಮೆ ಓದಿ ನೋಡಿದ್ರೆ ನಿಮಗೆ ಆವಾಗ ಅರಿವಾಗುತ್ತೆ ಪ್ರಜಾಪ್ರಭುತ್ವದ ಮೌಲ್ಯ ಏನು ಅಂತ. ಅದನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಪೋಪಿಕಾಲ ಬಂದಿದೆ ನಮಗೆ. ಇಲ್ಲಿ ಪ್ರಜೆಗಳು ಫುಲ್ ಸುಸ್ತು ನಮಗೆ. ಮತ್ತು ಎಂಕದೇಗ್ ವಿಜಯಲಕ್ಷ್ಮಿ ಮಲ್ಪೀರಿ ಬೋರ್ಡಂಡ ಕೇಸ್ ಪಾಡು ಜೈಲಿಗೆ ಪೋಡು ನಂಕದೇ ಅರೆಗ ಆಂಕರ ಉಂಡು ಮಲ್ಪಡು ಅನ್ನುವಂಥ ಒಂದು ಧೋರಣೆ ನಮ್ಮಲ್ಲಿ ಬಂದುಬಿಟ್ಟಿದೆ. ನಾವು ಪ್ರಜೆಗಳು ಸತ್ತ ಪ್ರಜೆಗಳಾಗ್ತಾ ಇದ್ದೀವಿ. ಪ್ರತಿಭಟಿಸುವ, ಪ್ರಶ್ನಿಸುವ ಯಾವ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತಿಲ್ಲ. ಮಕ್ಕಳಿಗೂ ಬೆಳೆಸಕ್ಕೆ ನಾವು ಬಿಡ್ತಾ ಇಲ್ಲ. ಅದು ಹಿರಿಯರು ಬೆಳೆಸ್ತಾ ಇಲ್ಲ, ಶಿಕ್ಷಕರು ಬೆಳೆಸ್ತಾ ಇಲ್ಲ. ಶಿಕ್ಷಕರು ಆ ಪ್ರಜ್ಞೆಯನ್ನು ಬೆಳೆಸಬೇಕು. ಪ್ರಜಾಪ್ರಭುತ್ವದ ಮಹತ್ವವನ್ನು ಹೇಳಬೇಕಿತ್ತು. ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನುವಂಥದ್ದನ್ನು ಹೇಳಬೇಕಿತ್ತು. ಯಾಕಂದರೆ ನಾಳೆಯ ಪ್ರಜೆಗಳು ನೀವು. ನಮ್ಮದೆಲ್ಲ ಆಯಿತು, ನಾವು ಮುದುಕರಾಗ್ಬಿಟ್ವಿ, ನಮ್ದು ಮುಗಿದು ಹೋಯ್ತು.
ಇನ್ನು ಮುಂದೆ ಬದುಕಬೇಕಾದವರು ನೀವು. ನಿಮ್ಮ ಒಳಿತಿಗೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ಉಳಿಬೇಕು, ಇದರ ಚಂದ ಅಂದ ಸಂವಿಧಾನ, ನಮ್ಮ ಸಂವಿಧಾನ ನಮ್ಗೆ ಏನು ಕೊಟ್ಟಿದೆಯಲ್ಲ, ಸಂವಿಧಾನ ನಮ್ಮ ದೇವರಾಗಿರಬೇಕು. ನಮಗೆ ಸಂವಿಧಾನ ಏನು ಕೊಟ್ಟಿಲ್ಲ, ಅದನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವಿವತ್ತು ಹೋರಾಟ ಮಾಡ್ತಿದ್ದೀವಿ. ವಿಜಯಲಕ್ಷ್ಮಿಗೆ ಏನು ತಲೆ ಕೆಟ್ಟಿಲ್ಲ. ನಾನು ಯಾಕೆ ಒದ್ದಾಡ್ತಿರ್ತೀವಿ, ನಾವು ಯಾಕೆ ಹೋರಾಟ ಮಾಡ್ತಿದ್ದೀವಿ, ಯಾಕೆ ನಾವು ಆ ಗಣಿಗಾರಿಕೆಗೆ, ಆ ಕಲಬೆರಕೆ, ಇದಕ್ಕೆಲ್ಲ ಯಾಕೆ ಓಡಾಡ್ತಿದ್ದೀವಿ? ಜಸ್ಟ್ ಬಿಕಾಸ್ ಆಫ್ ಯುವರ್ ಫ್ಯೂಚರ್, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ವಿನಃ ನಮ್ದಾಯ್ತು, ನಮ್ಮ ಕಾಲ ಮುಗಿದು ಹೋಯ್ತು. ಆದರೆ ನಿಮ್ಮ ಕಾಲಕ್ಕೆ ನೀವು ರೆಡಿ ಆಗಬೇಕಲ್ಲ, ಈಗ ನೀವು ರೆಡಿ ಆಗಬೇಕು. ಹಾಗಾಗಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಈ ಪ್ರಜಾಪ್ರಭುತ್ವದ ಅಂದವನ್ನು ಕೆಡಿಸಕ್ಕೆ ಹೋಗಬೇಡಿ. ನಮಗೆ ಸರ್ವಾಧಿಕಾರಿ ಯಾವುದೇ ಆಡಳಿತ ಬೇಡ. ಈಗೇನು ಅನುಭವಿಸ್ತಿದ್ದೀವಿ ಈ ಸ್ವಾತಂತ್ರ್ಯವನ್ನು, ಇದನ್ನು ಉಳಿಸಿ ಬೆಳೆಸಬೇಕಾದಂಥ ಗುರುತರ ಜವಾಬ್ದಾರಿ ನಿಮಗೂ ಇದೆ. ಹಾಗಾಗಿ ಈ ಸಮಾಜವನ್ನು, ಈ ದೇಶವನ್ನು ಉತ್ಕಟವಾಗಿ ಪ್ರೀತಿಸುವಂಥ ಪ್ರಜೆಗಳು ನೀವಾಗಬೇಕಾಗಿದೆ. ಹಾಗಾಗಿ ಪ್ರಶ್ನಿಸುವಂಥ, ದೌರ್ಜನ್ಯ, ಭ್ರಷ್ಟಾಚಾರ ಆದಾಗ ಅದನ್ನು ಪ್ರಶ್ನಿಸುವಂಥ, ಅದಕ್ಕೊಂದು ನಿಮಗೆ ಆ ಮನಸ್ಸು ಬರಬೇಕು, ಕೆರಳಬೇಕು. ನಿಮ್ಮ ಮನಸ್ಸು ಅನ್ಯಾಯ ಆಗ್ತಿದೆ ಅನ್ನುವಾಗ ನಿಮಗೆ ಸಿಟ್ಟು ಬರಬೇಕು. ದಾದಾಪುಣ ಮೇಡಮ್, ಎಂಚಿನಾಪುಣ ಮೇಡಮ್, ಆ ಧೋರಣೆ ಎಲ್ಲರೂ ಮಾಡಿಬಿಟ್ರೆ ಮಾಡುವವ್ರದ್ದು ಶಕ್ತಿ ಜಾಸ್ತಿ ಆಗಿಬಿಡುತ್ತೆ. ನನ್ನಲ್ಲಿ ತುಂಬ ಜನ ಫೋನ್ ಮಾಡ್ತಿರ್ತಾರೆ, ಫೋನ್ ಮಾಡಿ ಹೆಸರು ಬೇಡ, ಅಡ್ರೆಸ್ ಬೇಡ ಅಂತ ಫೋನ್ ಮಾಡೋದು. ಅನ್ಯಾಯ ಆಗೋದನ್ನೇ ಹೇಳ್ತಾರೆ, ಬಟ್ ಅಡ್ರೆಸ್ ಬೇಡ, ಹೆಸರು ಬೇಡ ಅಂತಾರೆ. ಇಷ್ಟು ಹೇಡಿಗಳಾಗ್ಬಿಟ್ರೆ ಹೇಗೆ ಹೇಳಿ? ಸೊ ಹೇಡಿಗಳ ಸಮಾಜವನ್ನು ನಿರ್ಮಿಸುವಂಥ ಕೆಲಸವನ್ನು ನಾವು ಯಾರೂ ಮಾಡೋದು ಬೇಡ. ದಯವಿಟ್ಟು ನಾವೇನು ಅನ್ನುವಂಥ ಆ ಶಕ್ತಿ ಎಲ್ಲರಲ್ಲೂ ಇದೆ. ನಾನು ಶಿಬರೂರು ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು, ಆಯಿತಾ? ನೀವಾದರೆ ಅಟ್ಲೀಸ್ಟ್ ಮಂಗಳೂರು ಸಿಟಿಯಲ್ಲಾದರೂ ಹುಟ್ಟಿರಬೇಕು. ನಾವು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು, ನಾವೇನು ವಿಶೇಷವಾದ ಶಕ್ತಿಯನ್ನೇನು ಪಡ್ಕೊಂಡು ಬಂದವರಲ್ಲ. ನನ್ನ ಅಮ್ಮ ಇಲ್ಲೇ ನೋಡಿದ್ರಲ್ಲ, ಶಿ ಈಸ್ ವೆರಿ ಕಾಮನ್ ವುಮನ್, ಆಯಿತಾ? ನಾವೇನು ದೊಡ್ಡ ಮರೆಯಿದ್ದಾನೆ ಬೋಡಿತಿನಾಥ ಉಂಡು, ನಾವು ಕೂಡ ರೈತ ಕುಟುಂಬದಿಂದ ಬಂದವರು. ಹಾಗಾಗಿ ನಾವೇನು ವಿಶೇಷ ಶಕ್ತಿಯನ್ನು ಪಡ್ಕೊಂಡಿಲ್ಲ, ಯಾವ ಗಾಡ್ ಫಾದರ್ಗಳನ್ನು ಇಟ್ಕೊಂಡು ಬಂದಿಲ್ಲ. ಆದರೆ ನಮ್ಮ ಅಂತಃಶಕ್ತಿಯನ್ನು ಅರ್ಥಕೊಂಡು ಈ ಸಮಾಜವನ್ನು ಉತ್ಕಟವಾಗಿ ಪ್ರೀತಿಸ್ತಿದ್ದೀನಿ. ನಾನೇನಾದರೂ ಇದ್ದರೆ ನನ್ನ ಕೊನೆ ಉಸಿರಿರುವವರೆಗೂ ಈ ಸಮಾಜಕ್ಕಾಗಿ ದುಡಿತೀನಿ. ಸಮಾಜದ ಇವತ್ತು ನನ್ನ ಉಸಿರಿರುವವರೆಗೆ ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರವನ್ನು, ಇಲ್ಲಿನ ದೌರ್ಜನ್ಯವನ್ನು ವಿರುದ್ಧ ಹೋರಾಟ ಮಾಡ್ತೀನಿ. ಅದು ಒಂದು ಲಾಯರ್ ಆಗಿ ಅಥವಾ ಪತ್ರಕರ್ತೆಯಾಗಿ, ಎರಡು ವಿಧದಲ್ಲೂ ಕೂಡ ಈ ಸಮಾಜಕ್ಕೆ ದುಡಿಬೇಕು ಅನ್ನುವಂಥ ಆ ತುಡಿತ ನನ್ನಲ್ಲಿ ಇದೆ. ಹಾಗಾಗಿ ನನ್ನಲ್ಲಿ ಆ ಕಿಚ್ಚು, ಆ ರೋಷ ಬರ್ತದೆ, ತಡೆಯೋಕ್ಕೆ ಆಗಲ್ಲ. ಮೊನ್ನೆ ಒಂದು ಘಟನೆ ನೀವೆಲ್ಲರೂ ನೋಡಿರ್ಬೋದು. ನಾನೇನು ಹೋಗಿದ್ದು ಅಲ್ಲ, ಸುಮ್ಮನೆ ಒಬ್ಬರು ಯಾರೊಬ್ಬರು ಪೊಲೀಸ್ ಆಫೀಸರ್ ಲಂಚ ತಗೊಳ್ತಾ ಇದ್ರು. ಜಸ್ಟ್ ಪ್ರಶ್ನೆ ಮಾಡಿದ್ದಷ್ಟೇ. ಅಂಥ ಪ್ರಶ್ನೆ ಮಾಡುವಂಥ ಶಕ್ತಿಯು ನಮ್ಮಲ್ಲಿ ಇಲ್ಲ ಅಲ್ಲ ಅನ್ನೋಂಥ ಕೊರಗು ನನ್ನಿದೆ. ಆದರೆ ಇನ್ನು ನೀವು ಇಲ್ಲೆಲ್ಲ ಹೊಸ ಹುಡುಗರಿದ್ದೀರಾ, ಬಿಸಿ ರಕ್ತದ ಹುಡುಗರಿದ್ದೀರಾ. ನಿಮ್ಮ ರಕ್ತವನ್ನು ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡ ಅಷ್ಟೇ, ಏನಿಲ್ಲ, ಜಸ್ಟ್ ಕರ್ತವ್ಯ ಪ್ರಜ್ಞೆಯನ್ನು ಮರಿಬೇಡಿ. ಕಾನೂನಿನ ಬಗ್ಗೆ ಜ್ಞಾನವನ್ನು ಹೊಂದಿಕೊಳ್ಳಿ. ಈ ಸಮಾಜದ ಮೇಲೆ ಉತ್ಕಟ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಈ ಕ್ಷಣದಲ್ಲಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನನಗೆ ಪ್ರಶಸ್ತಿ ಕೊಟ್ಟು ನನ್ನನ್ನು ಆಧರಿಸಿದ, ಗೌರವಿಸಿದ ಎಲ್ಲ ಸಹೋದರ ಸಹೋದರರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮರಿಯಾಲಡು ತೆಡೀಲಿ ಬಂದಾಗ ಪೆರಡದ ರೆಂಕೆದಡಿಟ್ಟು ದೆಂಗದು ಕಬ್ಬೊಂದು ಕುಲ್ಲು ನಂಚಿನ ಕಿನ್ನಿಲೆಗೆ ಬಲ 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 ಅಂದಲೆತ್ತದು ಗಿಡರಿನೆಲ್ಲ ಕಂಡು ವಿಜಯಕ್ಕನ ಪಾತೆರ. ಆ ನಮೂನೆದ ಸ್ಫೂರ್ತಿ ಕೊರ್ಪುನ, ಪ್ರೇರಣೆ ಕೊರ್ಪುನ ಪಾತೆರ ಕೊರ್ನ ಒಟ್ಟಿಗೆ ಭ್ರಷ್ಟರಿಗೆಲ್ಲ ಸಿಂಹ ಸ್ವಪ್ನವಾಗಿದ್ದು ಹೇಗೆ ಬದುಕನ್ನು ಮುಂದುವರಿಸಬೇಕು ಎನ್ನುವ ಚೈತನ್ಯದಾಯಕ ನುಡಿಗಳ ಮುಖೇನ ಸಭೆಗೆ ಅರ್ಥಪೂರ್ಣವಾಗಿರುವಂತಹ ಒಂದು ಪ್ರಭಾಷಣವನ್ನು, ಜೊತೆಗೆ ತಮ್ಮ ಸನ್ಮಾನಕ್ಕೆ ತಾವು ಕೊಟ್ಟಿರುವಂತಹ ನಲುಮೆಯ ಪ್ರತ್ಯುತ್ತರವನ್ನು ಕೇಳಿ ನಿಜಕ್ಕೂ ಆನಂದವಾಗಿದೆ. ಅವರ ಮಾತಲ್ಲೇ ಹೇಳೋದಾದರೆ, ಇದು ಅವರು ಇಷ್ಟೊತ್ತು ಏನು ಹೇಳಿದಾರೋ ಅದು ಬಂಡೆ ಮೇಲೆ ಬಿತ್ತಿದ್ದಲ್ಲ, ಫಲವತ್ತಾದ ನೆಲದ ಮೇಲೆ ಬಿತ್ತಿದ್ದೇನೆ ಎಂಬ ಭರವಸೆ ಬರೋದು. ಅದನ್ನು ಸಾಬೀತುಪಡಿಸಿಕೊಡಬೇಕಾಗಿರೋರು ನಾವು. ಹಾಗಾಗಿ ಅವರ ನುಡಿಗಳು ನಮ್ಮ ಎದೆಯಲ್ಲಿ, ಮನದಲ್ಲಿ, ಜೀವ ಚೈತನ್ಯದಲ್ಲಿ ಫಲ ಬರಲಿ, ಫಸಲಾಗಲಿ ಎಂಬ ಆಶಯದೊಂದಿಗೆ ನಮ್ಮ ಕೈಯನ್ನೆಲ್ಲ ಮೇಲೆತ್ತಿ ಜೋರಾದ ಚಪ್ಪಾಳೆಯ ಮೂಲಕ ಮಂಗಳೂರಿನ ನಮನ ನಮ್ಮ ವಿಜಯಲಕ್ಷ್ಮಿ ಶಿಬರೂರು ಇವರಿಗೆ. ಕಾರ್ಯಕ್ರಮದ ಇನ್ನೊಂದು ಮುಖ್ಯ ಭಾಗ ವಿದ್ಯಾರ್ಥಿ ವೇತನ ವಿತರಣೆ. ಆರಂಭದಲ್ಲಿ ಈ ದಿನದ
ಪ್ರಶಸ್ತಿಯನ್ನು ಸ್ವೀಕರಿಸಿರುವ ವಿಜಯಲಕ್ಷ್ಮಿ ಶಿಬರೂರು ಅವರು ವಿದ್ಯಾರ್ಥಿ ವೇತನವನ್ನು ನೀಡಬೇಕು. 10 ಮಂದಿಗೆ, ಉಳಿದವರಿಗೆ ಕಾರ್ಯಕ್ರಮದ ಬಳಿಕ ಹೊರಗಿನ ಕೌಂಟರಲ್ಲಿ ನೀಡಲಾಗುವುದು. ಕಿಟಲ್ ಮೆಮೋರಿಯಲ್ ಸ್ಕೂಲ್ ಗೋರಿಗುಡ್ಡ, ಇಲ್ಲಿಯ ಚಕ್ರೇಶ್ವರಿ ಪಿ ದಯವಿಟ್ಟು ವೇದಿಕೆಗೆ ಬರಬೇಕು. ಚಕ್ರೇಶ್ವರಿ ಪಿ ವಿಜಯಲಕ್ಷ್ಮಿ ಶಿಬರೂರು ಅವರಿಂದ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವುದು ಬಹುಶಃ ನಿಮಗೊಂದು ಅವಿಸ್ಮರಣೀಯವಾದ ಭಾಗ್ಯ. ಚಕ್ರೇಶ್ವರಿ ಪಿ ಮಿಲಾಗ್ರಿಸ್ನ ಪ್ರಿನ್ಸಿಪಾಲ್ರು ವೇದಿಕೆಯಲ್ಲಿದ್ದಾರೆ. ಲೆಸ್ಟನ್ ಪ್ರಜ್ವಲ್ ಡಿಸೋಸ, ಆದಷ್ಟು ಬೇಗ ಬನ್ನಿ, ಬೇಗ ನಡಿಬೇಕು. ಈಗಷ್ಟೇ ಸ್ಫೂರ್ತಿಯ ಮಾತುಗಳನ್ನು ಕೇಳಿದ್ದೇವೆ ನಾವು. ಲೆಸ್ಟನ್ ಪ್ರಜ್ವಲ್ ಡಿಸೋಸ, ವಂದನೆಗಳು ವಿಜಯಲಕ್ಷ್ಮಿ ಮೇಡಮ್. ಇನ್ನು ಮುಂದಿನ ವಿದ್ಯಾರ್ಥಿ ವೇತನವನ್ನು ಜಯರಾಜ್ ಅಮೀನ್ ಸರ್ ನೀಡಬೇಕಾಗಿ ಕೋರಿಕೆ. ಯೂನಿವರ್ಸಿಟಿ ಕಾಲೇಜಿನ ಜಿತೇಶ್ ಹಾಗೆ ಯೂನಿವರ್ಸಿಟಿ ಕಾಲೇಜಿನ ಅನ್ವಿತಾ, ಇಬ್ಬರು ಬನ್ನಿ. ಜಿತೇಶ್ ಮತ್ತು ಅನ್ವಿತಾ ಜಯರಾಜ್ ಸರ್ ಅವರಿಂದ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬೇಕು. ಚಪ್ಪಾಳೆ ಮೂಲಕ ಶುಭವನ್ನು ಬಯಸೋಣ. ಗೋಕರ್ಣನಾಥ ಕಾಲೇಜಿನ ರಘುವೀರ್ ಮತ್ತು ಗೋಕರ್ಣನಾಥ ಕಾಲೇಜಿನ ಹೇಮಲತಾ, ಇವರಿಗೆ ಗೋಕರ್ಣನಾಥ ಕಾಲೇಜಿನ ಆಶಾಲತಾ ಮೇಡಮ್ ಅವರು ವಿದ್ಯಾರ್ಥಿ ವೇತನವನ್ನು ನೀಡಬೇಕು. ಇಲ್ಲಿ ಪ್ರಾಂಶುಪಾಲರಿಂದ ವಿದ್ಯಾರ್ಥಿ ವೇತನ ಪ್ರಶಸ್ತಿ ಪಡೆಯುವುದು ಸಹಜ, ಆದರೆ ಹೊರಗಿನ ಕಾರ್ಯಕ್ರಮದಲ್ಲಿ ಈ ರೀತಿ ಒಂದು ಸೌಭಾಗ್ಯ ಸಿಕ್ಕಿರುವುದು ಬಹಳ ಸಂತೋಷ. ರಘುವೀರ್ ಮತ್ತು ಹೇಮಲತಾ ಅವರಿಗೆ ಆಶಾಲತಾ ಮೇಡಮ್. ಮಿಲಾಗ್ರಿಸ್ ಕಾಲೇಜಿನ ಮೆಲ್ವಿನ್ ಸರ್ ಅವರು ನಾರಾಯಣಗುರು ಕಾಲೇಜಿನ ರಕ್ಷಿತ್ ಆರ್ ಮತ್ತು ಚರಿತಾ ಇಬ್ಬರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು. ಮೆಲ್ವಿನ್ ಸರ್. ಹರೀಶ್ ಕುಮಾರ್ ಸರ್ ಇಂದಿನ ಸಭಾಧ್ಯಕ್ಷರು, ಅವರು ದಯಾನಂದ ಪೈ ಕಾಲೇಜು ರಥಬೀದಿ, ಇಲ್ಲಿನ ಶಮಿತಾ ಪಲ್ಲವಿ ಮತ್ತು ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ ದಿಶಾ ಪದವು, ಇಲ್ಲಿನ ದಿಶಾ. ಮುಂಚಿತವಾಗಿ ತಿಳಿಸಿರುವ ಪ್ರಕಾರ ದಿಶಾ ಅವರು ಕಾಲೇಜಿನಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ, ಆದ ಕಾರಣ ಅವರ ಪೋಷಕರು ಬಂದಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಬಂದು ಸೇರಿಕೊಳ್ತಾರೆ. ದಿಶಾ, ಕೆನರಾ ಇಂಜಿನಿಯರಿಂಗ್ ಕಾಲೇಜ್. ಚಪ್ಪಾಳೆ ಮೂಲಕ ಶುಭವನ್ನು ಬಯಸೋಣ. ವಿದ್ಯಾರ್ಥಿ ವೇತನವನ್ನು ನೀಡಿರುವಂಥ ಅತಿಥಿಗಳಿಗೆ ಅಭಿನಂದನೆಗಳು. ವಿದ್ಯಾರ್ಥಿ ವೇತನವನ್ನು ಪಡೆದಿರುವವರಿಗೆ ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಭಾಗ, ಅದು ಅತಿಥಿಗಳ ನುಡಿಗಳು. ಮುಂದಿನ ಅವಧಿಯಲ್ಲಿ ಅತಿಥಿಗಳು ತಮ್ಮ ಅಭಿಪ್ರಾಯಗಳನ್ನು ಚುಟುಕಾಗಿ ನೀಡ್ತಾ ಹೋಗ್ತಾರೆ, ನಾವು ಕೇಳ್ತಾ ಹೋಗ್ತೇವೆ. ಆರಂಭದಲ್ಲಿ ನಮಗೆಲ್ಲರಿಗೂ ಪ್ರೀತಿಪಾತ್ರರು ಅಲ್ಲದೆ BC ರೋಡಿನ ಸಂಚಯಗಿರಿಯಲ್ಲಿ ಬಹಳ ಮಹತ್ವದ ತುಳು ಬದುಕು ಎನ್ನುವ ವಸ್ತು ಸಂಗ್ರಹಾಲಯ, ವೀರರಾಣಿ ಅಬ್ಬಕ್ಕ ಸಂಶೋಧನಾಲಯಗಳನ್ನು ಕಟ್ಟಿ ನಾಡಿನ ಸಂಸ್ಕೃತಿ ಪ್ರಿಯರಿಗೆ ಹೊಸದೊಂದು ಲೋಕವನ್ನೇ ತೆರೆದುಕೊಟ್ಟ, ಅಲ್ಲದೆ 3 ದಶಕಗಳ ಸೇವಾನುಭವದ ಪ್ರಾಧ್ಯಾಪಕಿಯಾಗಿ ದಿ ಗ್ರಾನರಿ ಆಫ್ ದ ತುಳು ಹೆರಿಟೇಜ್, ಸಿರಿಕಂಡ, ಭೌತಿಕ ಶೋಧೆ ಮೊದಲಾದ ಕೃತಿಯ ಅಲ್ಲದೆ ನಿಕಟಪೂರ್ವ VC ಆಗಿರುವಂಥ ಪ್ರೊಫೆಸರ್ ಎಡಪಡಿತಾಯ ಅವರ ಮಾರ್ಗದರ್ಶನದಲ್ಲಿ PhDಯನ್ನು ಪೂರೈಸಿರುವಂತಹ ಸಂಶೋಧಕಿಯಾಗಿರುವ 2018ರ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತೆ. ಹಾಗೆ ನೋಡಿದರೆ ವೇದಿಕೆಯಲ್ಲಿ ಇರುವರು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರೆ. ಇದೊಂದು ಬಹಳ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಶ್ರೀಮತಿ ಡಾಕ್ಟರ್ ಆಶಾಲತಾ ಸುವರ್ಣ ಅವರಿಂದ ಆಶಾದಾಯಕವಾಗಿರುವ ನುಡಿಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಭಾಧ್ಯಕ್ಷರೇ, ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಜಯರಾಜ್ ಅಮೀನ್ ಅವರೇ, ಅದೇ ರೀತಿ ನಮ್ಮ ಜೊತೆ ಇವತ್ತು ವೀರಾವೇಶದಿಂದ ನಮ್ಮ ಜೊತೆ ಮಾತುಗಳನ್ನು ಹಂಚಿಕೊಂಡಂತಹ ವಿಜಯಲಕ್ಷ್ಮಿ ಶಿಬರೂರವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ಸಂಘಟಕರೇ, ಸಭಾಸದರೇ, ಹೆಚ್ಚು ಸಮಯವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳುವುದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ಆಗೊಮ್ಮೆ ಈಗೊಮ್ಮೆ ಪುರ್ಸೋತು ಸಿಕ್ಕಿದಾಗ ಕೆಲವೊಂದು ವಿಚಾರಗಳನ್ನು ಓದುವ ಹವ್ಯಾಸವನ್ನು ನಾನು ಇವತ್ತಿಗೂ ರೂಢಿಸಿಕೊಂಡು ಬಂದಿದ್ದೇನೆ. ಹಾಗಾಗಿ ಈ ವಾರದ ತರಂಗ ವಾರಪತ್ರಿಕೆಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಸಂಪಾದಕಿ ಡಾಕ್ಟರ್ ಸಂಧ್ಯಾ ಪೈ ಅವರ ಒಂದು ಬರೆದಂತಹ ಸಂಪಾದಕೀಯದ ವಿಚಾರವನ್ನಷ್ಟೇ ಇಲ್ಲಿ ನಾನು ಮೆಲುಕು ಹಾಕಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
ಅದರಲ್ಲಿ ಆ ಘಟನೆ ಏನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನಂತ ಹೇಳಿದರೆ, ಒಬ್ಬಾತ ಮರಣಶಯ್ಯೆಯಲ್ಲಿದ್ದಾನೆ. ಬಂಧುಗಳು, ಹತ್ತಿರದವರು ಅವನ ಸುತ್ತಮುತ್ತ ನೆರೆದುಕೊಂಡು ಅಳ್ತಾ ಇದ್ದಾರೆ. ಅವನಿಗೂ ಗೊತ್ತಿದೆ ತಾನು ಸಾಯ್ತಾ ಇದ್ದೇನೆ ಅಂತ. ಆ ಸಂದರ್ಭದಲ್ಲಿ ಎಲ್ಲಿಂದಲೋ ಅವನಿಗೆ ಒಂದು ಬೆಳಕು ಕಾಣಿಸ್ತದೆ. ಆ ಬೆಳಕಿನ ಮಧ್ಯದಿಂದ ಭಗವಂತ ಎದ್ದು ಬರುವಂತೆ ಕಾಣ್ತಾ ಇದೆ. ಭಗವಂತನ ಕೈಯಲ್ಲಿ ಒಂದು ಪೆಟ್ಟಿಗೆಯನ್ನು ಕಾಣ್ತಾನೆ. ಭಗವಂತ ಇವನಲ್ಲಿ ಹೇಳ್ತಾನೆ, ನಿನ್ನ ಸಮಯ ಆಯಿತು, ಇನ್ನು ಬಾ ನನ್ನ ಜೊತೆ ಅಂತ. ಆದರೆ ಯಾರಿಗೂ ಕೂಡ ಆ ಸಮಯದಲ್ಲಿ ಎದ್ದು ಹೋಗಲಿಕ್ಕೆ ಮನಸ್ಸು ಬರುವುದಿಲ್ಲ. ಭಗವಂತನಿಗೆ ನನಗೆ ಇನ್ನೂ ನನ್ನ ಜೀವನದಲ್ಲಿ ಸಾಧಿಸಲಿಕ್ಕೆ ಇನ್ನೂ ಇದೆ, ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಬಾ ಭಗವಂತ ಅಂತ ಕೇಳಿಕೊಳ್ತಾನೆ, ಭಿನ್ನವಿಸ್ಕೊಳ್ತಾನೆ. ಆದರೂ ಭಗವಂತ ಅದಕ್ಕೆ ಒಪ್ಪುವುದಿಲ್ಲ. ಅಷ್ಟರಲ್ಲಿ ಇವನು ಭಗವಂತನ ಕೈಯಲ್ಲಿರುವಂಥ ಪೆಟ್ಟಿಗೆಯನ್ನು ನೋಡಿ ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಪೆಟ್ಟಿಗೆಯಲ್ಲಿ ನಿನ್ನ ಆಸ್ತಿಪಾಸ್ತಿಗಳು ಇದೆಯೇ? ಅವನು ಕೇಳ್ತಾನೆ, ನಿನ್ನದೇ ವಸ್ತುಗಳು ಇದೆ ಅದರಲ್ಲಿ ಅಂತ. ಹಾಗಾದರೆ ನನ್ನ ಆಸ್ತಿಪಾಸ್ತಿಗಳು, ದನಕನಕಗಳು ಅಥವಾ ಇನ್ನೇನಾದರೂ ಇದೆಯಾ ಅಂತ ಕೇಳ್ತಾನೆ. ಭಗವಂತ ಅದು ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಮತ್ತೆ ಏನಿರ್ಬೋದು, ಮತ್ತೆ ಏನು ಇರಬಹುದು ಅಂತ ಅವನು ಮತ್ತು ಆಲೋಚನೆ ಮಾಡಿ ಮತ್ತಷ್ಟು ಕೇಳ್ತಾನೆ. ನನ್ನ ಕ್ಷಣಗಳು, ಸುಂದರವಾದ ಕ್ಷಣಗಳು, ಅಥವಾ ನನ್ನ ಇನ್ನಿತರ ಏನಾದರೂ ದ್ರವ್ಯಗಳು ಇರಬಹುದೇ ಅಂತ ಮತ್ತೂ ಯೋಚನೆ ಮಾಡಿ ಹೇಳ್ತಾನೆ. ಇಲ್ಲ, ಅದು ಯಾವುದೂ ಅಲ್ಲ, ನನ್ನ ಆತ್ಮ ಇದೆಯೇ ಅಂತ ಕೇಳ್ತಾನೆ. ಆ ಆತ್ಮವೂ ನಿನ್ನದಲ್ಲ, ಯಾವುದೂ ನಿನ್ನದಲ್ಲ. ನನ್ನ ಪರಿವಾರದವರು ಆ ಪೆಟ್ಟಿಗೆಯಲ್ಲಿ ಇದ್ದಾರೆಯೇ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅವನು ಹೇಳ್ತಾನೆ, ನಿನ್ನ ಪರಿವಾರದವರು ಕೇವಲ ಪಥಿಕರಂತೆ ಕೆಲವು ದಿನಗಳಷ್ಟೇ ನಿನ್ನ ಜೊತೆಯಾಗಿದ್ದರು, ಅದ್ಯಾವುದೂ ಆ ಪೆಟ್ಟಿಗೆಯಲ್ಲಿಲ್ಲ. ಹಾಗಾದರೆ ನಾನು ಇಷ್ಟು ಸಮಯ ನಾನು ಭ್ರಮೆಯಲ್ಲಿ ಬದುಕಿದ್ದ ಅಂತ ಕೇಳ್ತಾನೆ. ಹೌದು, ನೀನು ಭ್ರಮೆಯಲ್ಲಿಯೇ ಬದುಕಿದ್ದು. ಇಷ್ಟು ಕಾಲವೂ ಕೂಡ ಯಾವುದೂ ಈ ಪೃಥ್ವಿಯಲ್ಲಿ ನಿನ್ನದಾಗಿರಲಿಲ್ಲ, ಯಾವುದೂ ಕೂಡ ಇರಲಿಲ್ಲ. ಆದರೆ ನೀನು ಎಲ್ಲವೂ ನನ್ನದು, ನನಗೇ ಬೇಕು, ನನ್ನದೇ ಅಂತ ಹೇಳಿಕೊಂಡು ನೀನು ಬದುಕಿದ್ದಿ. ನನಗೇ ಬೇಕು, ನನ್ನದೇ ಆಸ್ತಿ, ನನ್ನದೇ ಈ ಜಗತ್ತು ಅನ್ನುವ ರೀತಿಯಲ್ಲಿ ಬದುಕಿದ್ದಿ. ಹಾಗಾದರೆ ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನೋಡುವ ಅಂತ ಹೇಳ್ತಾನೆ. ಪೆಟ್ಟಿಗೆ ಓಪನ್ ಮಾಡಿ ನೋಡಿದಾಗ ಅದು ಖಾಲಿಯಾಗಿರ್ತದೆ. ಹಾಗಾದರೆ ಏನೂ ಇಲ್ವಾ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಹೌದು, ಅದರಲ್ಲಿ ಇದೆ. ಏನಂತ ಹೇಳಿದರೆ, ನೀನು ಮಧುರವಾಗಿ ಕೆಲವರ ಬಗ್ಗೆ ಹಲವರಿಗೆ ಉಪಯೋಗ ಅಥವಾ ಅವರಿಗೆ ಉಪಯುಕ್ತವಾಗಿ ನಡೆದಿರುವಂತಹ ಕ್ಷಣಗಳು ಅದರಲ್ಲಿದೆ. ಅವರಿಗಾಗಿ ನೀನು ತುಡಿತ ಅಥವಾ ನಿನ್ನ ತುಡಿತವನ್ನು ಅಥವಾ ಅವರಿಗಾಗಿ ಉಪಕರಿಸಿದ್ದನ್ನು ಅದೆಲ್ಲ ಆ ಕ್ಷಣಗಳು ಅದರಲ್ಲಿ ಭದ್ರವಾಗಿದೆ. ಈ ಕಥೆಯ ತಾತ್ಪರ್ಯ ಇಷ್ಟೇ. ನಾವು ಬಹುಶಃ ನಮ್ಮ ಈ ಪೃಥ್ವಿಯಲ್ಲಿ ಅಥವಾ ಈ ಜನಮಾನಸದಲ್ಲಿ ನಾವು ಬದುಕಿರುವಾಗ ಎಲ್ಲವೂ ನನ್ನದು ಅಂತ ಇನ್ನಷ್ಟು ಮತ್ತಷ್ಟು ಒಟ್ಟುಗೂಡಿಸ್ತೇವೆ. ಅದು ಯಾವುದು ನಮ್ಮದಲ್ಲ, ಅದು ಯಾವುದು ನಮ್ಮ ಜೊತೆ ಬರುವುದಿಲ್ಲ. ಬಹುಶಃ ಸತ್ತ ಮೇಲೆ ಆಗಲಿ ಯಾವ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜೊತೆ ಬರುವುದು ಕೇವಲ ನಾವು ನಡೆಸಿದ ಗಳಿಸಿದ ಒಳ್ಳೆಯ ಪ್ರೀತಿ ಪಾತ್ರರ ನೆನಪುಗಳು ಮಾತ್ರ. ನಾವು ನಡೆಸಿದ ಅಥವಾ ನಾವು ಮೂಡಿಸಿದ ಒಂದು ಹಸನ್ಮುಖಿ ಭಾವಗಳು ಮಾತ್ರ. ಇನ್ನೊಬ್ಬರ ಬದುಕಿನಲ್ಲಿ ನಾವು ಅವರಿಗೆ ಉಪಕರಿಸಿದ್ದು ಅಥವಾ ಅವರಿಂದಾಗಿ ನಾವು ಸಮಾಜ ಸುಧಾರಣೆ, ಈಗಾಗಲೇ ನಮ್ಮ ಶಿಬರೂರವರು ಹೇಳಿದರು ಆ ಕುರಿತಂತೆ, ನಾವು ನಮಗಾಗಿ ಯಾವಾಗ ಬದುಕ್ತೇವೋ ಅದು ನಿಜವಾಗಿಯೂ ಬದುಕಲ್ಲ. ನಾವು ಇನ್ನಿಬ್ಬರಿಗಾಗಿ, ಬೇರೆಯವರಿಗಾಗಿ ತುಡಿತ ಮಿಡಿತ ಅವರಿಗಾಗಿ ಬದುಕಿದಾಗ ಮಾತ್ರ ನಮ್ಮ ಬದುಕು ಸುಂದರವಾಗ್ತದೆ. ಆದುದರಿಂದಲೇ ಇವತ್ತು ನಾವು ಯೇಸು, ಬುದ್ಧ ಅಥವಾ ಗಾಂಧಿ ಮುಂತಾದವರನ್ನು ನೆನಪಿಸ್ಕೊಳ್ತೇವೆ. ಅವರು ಸತ್ತು ಎಷ್ಟು ಶತಮಾನಗಳು. ವಿವೇಕಾನಂದರನ್ನು ನೆನಪಿಸ್ಕೊಳ್ತೇವೆ. ಯಾಕೆಂದರೆ ಅವರು ಮಾಡಿದ ಪುಣ್ಯ ಕಾರ್ಯಗಳು, ಅವರು ಮೂಡಿಸಿದಂತಹ ಬದಲಾವಣೆಗಳು, ಅವರು ಮಾಡಿದಂತಹ ಟ್ರಾನ್ಸ್ಫಾರ್ಮೇಷನ್, ಆ ಟ್ರಾನ್ಸ್ಫಾರ್ಮೇಷನ್ನಿಂದಾಗಿ ನಾವು ಅವರನ್ನು ಇವತ್ತಿಗೂ ನೆನಪಿಸ್ಕೊಳ್ತಾ ಇದ್ದೀವಿ. ಈ ಮಾತನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಕೊಡುವಂಥದ್ದು ಒಂದು ದೊಡ್ಡ ಉದ್ದೇಶ. ಆದರೆ ಇನ್ನಿತರ ರೀತಿಯಲ್ಲಿ ಅವರು ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಇದು ಸಣ್ಣ ಮೊತ್ತ ಆಗಿರ್ಬೋದು, ಆದರೆ ಮುಂದಿನ ದಿನದಲ್ಲಿ ಅದು ಅವರ ಬದುಕನ್ನೇ ಬದಲಾಯಿಸ್ತದೆ. ಅವರ
ಬದುಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಆದುದರಿಂದ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೂ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ವಿದ್ಯಾರ್ಥಿಗಳೇ, ಇವತ್ತು ನೀವು ಏನು ಕಿರು ಸಹಾಯವನ್ನು ಈ ಸಂಸ್ಥೆಯಿಂದ ಪಡ್ಕೊಂಡಿದ್ದೀರಾ, ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ದೊಡ್ಡ ಉನ್ನತ ಹುದ್ದೆ ಅಥವಾ ಏನಾದರೂ ಸಾಧನೆಯನ್ನು ಮಾಡ್ಬೋದು. ಸಾಧನೆ ಮಾಡಿದಾಗ ಇಂತಹ ಸಂಸ್ಥೆಗಳನ್ನು ಮಾತ್ರ ಮರಿಬೇಡಿ. ಭಾರತ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನಂತಹ ಅನೇಕ ಸಂಸ್ಥೆಗಳು ನಿಮಗೆ ಈ ರೀತಿಯ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದೆ. ಈ ಸ್ಕಾಲರ್ಶಿಪ್ ಕೊಟ್ಟು ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ಸ್ಕಾಲರ್ಶಿಪ್ಪನ್ನು ಪಡೆದ ನಂತರ ವಿದ್ಯಾರ್ಥಿಗಳಿಗೆ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಅದನ್ನು ಖಂಡಿತವಾಗಿ ಅವರು ಮರ್ತೇ ಬಿಟ್ಬಿಡ್ತಾರೆ. ಈಗಾಗಲೇ ಕೆಲವೊಂದು ವಿಚಾರಗಳು ನಾವು ಎಜುಕೇಷನ್ನಿಂದ ಪಡ್ಕೊಳ್ಬೇಕು. ಎಜುಕೇಷನ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ಈಗಾಗಲೇ ನಮ್ಮ VC ಅವರು ಹೇಳಿದರು. ಹೌದು, ಟ್ರಾನ್ಸ್ಫಾರ್ಮೇಷನ್, ಯಾವ ರೀತಿಯ ಟ್ರಾನ್ಸ್ಫಾರ್ಮೇಷನ್, ನಮ್ಮಲ್ಲಿ ಒಳ್ಳೆಯ ರೀತಿಯ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಒಳ್ಳೆಯ ರೀತಿಯ ಟ್ರಾನ್ಸ್ಫಾರ್ಮೇಷನ್ ಆಗಿ ಈ ಸೊಸೈಟಿಯನ್ನು, ಈ ಸಮಾಜವನ್ನು ಯಾವ ರೀತಿ ಉದ್ದೀಪನ ಮಾಡಬಹುದು ಎನ್ನುವುದನ್ನು ನಮ್ಮ ಈ ಎಜುಕೇಷನ್ ಸಿಸ್ಟಮ್ ಕಲಿಸಬೇಕು. ಅದಕ್ಕಾಗಿಯೇ ಬಹುಶಃ ಅಬ್ರಹಾಂ ಲಿಂಕನ್ ಹೇಳಿದ್ದು, ಎಜುಕೇಷನ್ ಬರೀ ಸ್ಪರ್ಧಾ ಮನೋಭಾವವನ್ನು ಬೆಳೆಸುವುದು ಮಾತ್ರ ಅಲ್ಲ. ಸ್ಪರ್ಧಾ ಮನೋಭಾವ ಅಥವಾ ಇವತ್ತಿನ ಬಹುಶಃ ಎಜುಕೇಷನ್ ಸಿಸ್ಟಮ್ ನಾವು ಸ್ವಾರ್ಥವನ್ನು ಕಲಿಸ್ತಾ ಇದ್ದೀವಿ. ಈ ಸ್ವಾರ್ಥತೆಯಿಂದ ಹೊರಬನ್ನಿ, ನಾನು ನನ್ನದು ಎನ್ನುವುದನ್ನು ಬಿಟ್ಟು ಅದರಿಂದ ಆ ಪ್ರಪಂಚದಿಂದ ಹೊರಬಂದು ಸಮಾಜವನ್ನು ನೋಡುವ, ಸಮಾಜದಲ್ಲಿರುವ ಕಷ್ಟದವರೊಂದಿಗೆ ಅಥವಾ ನಮ್ಮ ಇನ್ನಿತರ ಮಂದಿಯೊಂದಿಗೆ ನಾವು ಬೆರೆತು ಅವರೊಂದಿಗೆ ಸ್ಪಂದನ ಮಾಡುವಂಥ ಒಂದು ಒಳ್ಳೆಯ ಗುಣವನ್ನು ನಾವು ಬೆಳೆಸ್ಕೊಳ್ಳುವ ಅಂತ ಹೇಳುತ್ತಾ, ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ವಿಜಯಲಕ್ಷ್ಮಿ ಶಿಬಿರರವರಿಗೆ ಅಭಿನಂದನೆಯನ್ನು ಕೂಡ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿ ನಿಲ್ಲಿಸ್ತೇನೆ. ನಿಮಿಷ ಅಂತ ಬರೆದಿದ್ದಾರೆ, ಆದರೆ ಅದರ ಅರ್ಧದಷ್ಟು ಮಾತ್ರ ಹೇಳ್ತೇನೆ. ಯಾಕೆ ಡಾಕ್ಟರ್ ಅರುಣ್ ರಾವ್ ಹೇಳಿದ್ದಾರೆ, ಮೊದಲೇ ಚುಟುಕು ಹೇಳಬೇಕಂತ ಒಂದೆರಡು ಮಾತುಗಳನ್ನು ಮಾತ್ರ ಹೇಳಿ. ಯಾಕೆಂದರೆ ಅದ್ಭುತ ಭಾಷಣವನ್ನು ನಾವು ಕೇಳಿ ಆಗಿದೆ. ಇನ್ನು ನಾವು ಏನು ಹೇಳಿದರೂ ಅದಕ್ಕೆ ಅಷ್ಟು ಮಹತ್ವ ಇರುವುದಿಲ್ಲ ಖಂಡಿತ. ಈ ಪ್ರಪಂಚದಲ್ಲಿ ವಿದ್ಯೆ ಎಂಬುದು ಬಹು ಅಮೂಲ್ಯವಾದ ವಸ್ತು. ನಾವೆಷ್ಟೋ ಶ್ರೀಮಂತರಾಗಿರ್ಬೋದು, ನಮ್ಮಲ್ಲಿ ಎಷ್ಟೋ ದುಡ್ಡಿರ್ಬೋದು, ಆಗರ್ಭ ಬಂಗ್ಲೆ ಗಾಡಿ ಎಲ್ಲ ಇರ್ಬೋದು, ಆದರೆ ವಿದ್ಯಾಭ್ಯಾಸ ಮಾತ್ರ ನಮ್ಮನ್ನು ನಮ್ಮಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತದೆ. ಎಂಥ ವಿದ್ಯಾಭ್ಯಾಸ ಬೇಕು? ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ದ ಎಜುಕೇಷನ್ ವಾಟ್ ವಿ ಲರ್ನ್ ಇಟ್ ಶುಡ್ ಬಿ ಟ್ರಾನ್ಸ್ಫಾರ್ಮ್ ಅ ಪರ್ಸನ್. ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿ ನಮ್ಮ ಕಾಲಲ್ಲಿ ನಾವು ಇಲ್ಲಿ ನಿಲ್ಲುವಂಥ ವಿದ್ಯಾಭ್ಯಾಸ ಬೇಕು. ಆದರೆ ಬೇಸರದ ಸಂಗತಿ, ಅಂತಹ ವಿದ್ಯಾಭ್ಯಾಸ ಈಗ ಬಹಳ ಕಡಿಮೆ ಆಗಿದೆ. ಅದು ನಮ್ಮ ಕರ್ತವ್ಯ ಹಾಗೂ ಪೋಷಕರ ಕರ್ತವ್ಯ. ನಾವು ಆದಷ್ಟು ಕಾಲೇಜಲ್ಲಿ ಆದಷ್ಟು ಮಕ್ಕಳಿಗೆ ಹೇಳ್ತೇವೆ, ಅವರಿಗೆ ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ವ್ಯಕ್ತಿತ್ವವನ್ನು ಬೆಳೆಸಬೇಕು ಅಂತ ಹೇಳ್ತೇವೆ. ಮನೆಗೆ ಹೋದ್ಮೇಲೆ ಪೋಷಕರು, ಇದು ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ಮಕ್ಕಳನ್ನು ಕಾಲೇಜಿಗೆ ಸೇರಿಸಿ ಕಲಿತಾರಂತ ಬಿಡುವುದಲ್ಲ. ನೀವು ಒಟ್ಟಿಗೆ ಸೇರಿ ಅವರ ವ್ಯಕ್ತಿತ್ವ ಈ ಪ್ರಾಯದಲ್ಲಿ 16, 17, 18 ವರ್ಷ ಈ ಸಂದರ್ಭದಲ್ಲಿ ಅವರಿಗೆ ನಾವು ಸ್ಫೂರ್ತಿ ಕೊಟ್ಟರೆ, ಅವರು ಯಾವ ದಾರಿಯಲ್ಲಿ ನಡೆಯಬೇಕಂತ ಖಂಡಿತವಾಗಿ ಹೇಳಿದರೆ, ಇಂಥ ವೇದಿಕೆಯಲ್ಲಿ ಆಸೀನರಾಗಿ ಇಂಥ ವಿಜಯಲಕ್ಷ್ಮಿಯವರು ಅಂತ ನಾವು ಖಂಡಿತವಾಗಿ ಬೆಳೆಸ್ಬೋದು, ಈ ಸಮಾಜದಲ್ಲಿ ಹುಟ್ಟಿ ಬರ್ಬೋದು. ಹಾಗಾಗಿ ನಮ್ಮದು ಹಾಗೂ ನಿಮ್ಮದು ಕರ್ತವ್ಯವನ್ನು ಮರೆಯುವುದು ಬೇಡ. ಮಕ್ಕಳಿಗೆ ಬಂದ ಮೇಲೆ ಮೊಬೈಲ್ ಕೊಟ್ಟು ಅದರಲ್ಲಿ ಆಟ ಆಡಿ ಅಂತ ಹೇಳೋದು ಬೇಡ. ಅವರು ಹೇಳಿದರು, ಇದು ಒಂದು ದುರ್ಭಾಗ್ಯ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಎಷ್ಟು ಅದು ಅಗತ್ಯವೋ ಅದಕ್ಕಿಂತ ಜಾಸ್ತಿ ದುಷ್ಪರಿಣಾಮಗಳು ಆಗುತ್ತವೆ. ಆದರೆ ನಾವು ಹಿರಿಯರಾಗಿ ಅದನ್ನು ಮಕ್ಕಳಿಗೆ ಮನದಟ್ಟವಾಗಿ ಹೇಳುವಂತೆ ಅವರ ಏನನ್ನು ಅವರು ರೂಪಿಸಬೇಕು, ಹೇಗೆ ಅವರಲ್ಲಿ ಸಮಾಜವನ್ನು ಮುಂದಕ್ಕೆ ಅವರು ತರಬೇಕಂತ ಹೇಳಿದರೆ ಖಂಡಿತವಾಗಿ ಈ ಉತ್ತಮ ಸಮಾಜವನ್ನು ನಾವು ರೂಪಿಸುವಲ್ಲಿ ಯಶಸ್ವಿ ಆಗುತ್ತೇವೆ. ಇಂದಿನ ನಾವು 2023 ಇಸವಿ ಮುಗಿಸಿ 2024ನೇ ಇಸವಿಗೆ ಹೊಸ ವರ್ಷಕ್ಕೆ ಪಾದಾರ್ಪಣೆಗೈಯುವ ಈ ಶುಭ ಸಂದರ್ಭದಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಇಂಥ ಒಂದು ಶ್ಲಾಘನೀಯ ಕಾರ್ಯವನ್ನು, ಅಮೋಘ ಕಾರ್ಯವನ್ನು ರೂಪಿಸಿದ್ದಾರೆ.
ಕಳೆದ ವರ್ಷ ಕೂಡ ನನ್ನನ್ನು ಕರೆದರು, ನಾನು ಬರುವುದಿಲ್ಲ ಅಂತ ಹೇಳಿದ್ದೆ, ಆದರೆ ಈ ವರ್ಷ ಬರಲೇಬೇಕು. ಎಲ್ಲ ಟ್ರಸ್ಟಿಗಳೇ ನಿಮಗೆಲ್ಲರಿಗೂ ಪುನಃೊಮ್ಮೆ ಶುಭ ಕೋರುತ್ತಾ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಉಲ್ಲಿತವಾಗಿರುವಂತಹ ಹೃದಯ ಜಿನ್ಹೇಯಕ್ಕೆ ಜೇನಾಗುವಂತಹ ಮಾತನ್ನಾಡಿದ ಗೌರವಾನ್ವಿತ ಮೆಲ್ವಿನ್ ಬಾಸ್ ಸರ್ ಅವರಿಗೆ ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ನಿಮ್ಮ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಇರಲಿ ಎಂಬ ಸದಾಶಯದೊಂದಿಗೆ ಸಭಾಧ್ಯಕ್ಷೀಯ ವಚನಂ ಇತಿ ಸಮಾಪನಂ, ಕೊನೆಯ ಭಾಷಣವನ್ನು ಕೊಡುವಂತಹ ಸಮನ್ವಯದ ಜವಾಬ್ದಾರಿ ಇರುವುದು ಅದು ಈ ದಿನದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಹರೀಶ್ ಕುಮಾರ್ ಕುರ್ತಡ್ಕ ಇವರಿಗೆ ನಿವೃತ್ತ ಅಧೀಕ್ಷಕರು ಮಂಗಳ ಗಂಗೋತ್ರಿ ಕೊಣಾಜೆ ಅವರು ಸಭಾಧ್ಯಕ್ಷೀಯ ನುಡಿಗಳನ್ನು ನೀಡಬೇಕಾಗಿ ಬಿನ್ನಹ. ಉದ್ದೇಶಿಸಿ ಈಗಾಗಲೇ ಮಾತಾಡಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರಾಗಿರುವ ಡಾಕ್ಟರ್ ಜಯರಾಜ ಅಮೀನ್ರವರೇ, ಗೋಕರ್ಣಾಥೇಶ್ವರ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀಮತಿ ಆಶಾಲತಾ ಸುವರ್ಣ ಅವರವರೇ, ಮಿಲಾಗ್ರಿಸ್ PU ಕಾಲೇಜಿನ ಪ್ರಾಂಶುಪಾಲರಾಗಿರುವ ಮೆಲ್ವಿನ್ ಬಾಸ್ರವರೇ, ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಹಾಗೂ ಕಳೆಯನ್ನು ಕೊಟ್ಟು ಇಂದಿನ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮನ್ನು ಉದ್ದೇಶಿಸಿ ಅತ್ಯಂತ ಸ್ಫೂರ್ತಿದಾಯಕ ಹಾಗೂ ಉತ್ತೇಜನಕಾರಿಯಾಗಿ ಮಾತನಾಡಿದ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರವರೇ, ಈ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ನೂರುಲ್ ಅಮೀನ್ ಅವರೇ, ಹಾಗೂ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅವರ ಸಮಾನ ಮನಸ್ಕರಾದ ಸದಸ್ಯ ಮಿತ್ರರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಈ ವೇದಿಕೆಯಲ್ಲಿ ಹಲವಾರು ಮಂದಿ ಮಾತಾಡಿದ್ದಾರೆ. ಅದರಲ್ಲೂ ಕೂಡ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರವರು ಭಾಳ ಅತ್ಯಂತ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹಾಗೂ ಅರ್ಥಪೂರ್ಣವಾದ ಹಾಗೂ ಈ ಕಾಲಕ್ಕೆ ಔಚಿತ್ಯಪೂರ್ಣವಾದ ಮಾತುಗಳನ್ನು ನಮ್ಮನ್ನು ಬಡಿದೆಬ್ಬಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ. ನಾನು ನಿಜಕ್ಕೂ ಭಾಳ ಸಮಯದ ನಂತರ ಒಂದು ಉತ್ತಮವಾದ ಭಾಷಣವನ್ನು ಕೇಳಿದಂಥ ತೃಪ್ತಿ ನನ್ನಲ್ಲಿ ಯಾವತ್ತೂ ಉಳಿತದೆ ಅಂತ ನಾನು ಭಾವಿಸ್ತೇನೆ. ನಾನು ಹೆಚ್ಚು ವಿಸ್ತೃತವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ಮೊದಲಿಗೆ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತುಗಳನ್ನಾಡಿದ್ರೆ ಅದು ದೊಡ್ಡ ತಪ್ಪಾದೀತು ಅಂತ ನನ್ನ ಭಾವನೆ. ಈ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀ ನೂರುಲ್ ಅಮೀನ್ ರವರು ನನಗೆ ಭಾಳ ಹಿಂದಿನಿಂದ ಪರಿಚಯ. ಹಾಗಾಗಿ ಮತ್ತು ಅವರ ನಂತರ ಅವರ ಮಿತ್ರರೆಲ್ಲ ಕೂಡ ನನಗೆ ಪರಿಚಯದವರಾಗಿಬಿಟ್ರು. ನಾನು ಬಹುಶಃ ಇದು ಸತತವಾಗಿ ನಿರಂತರವಾಗಿ 5ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ನನ್ನನ್ನು ಬಿಟ್ಟು ಬಿಡಿ, ನೀವು ಬೇರೆಯವರನ್ನು ಕರೆಯಿರಿ, ಯಾಕೆಂದರೆ ಕಾರ್ಯಕ್ರಮಕ್ಕೆ ಒಬ್ಬನೇ ವ್ಯಕ್ತಿ ಪದೇ ಪದೇ ಹಾಜರಾಗ್ತಾ ಇದ್ದರೆ ಅದೊಂಥರ ಚೆನ್ನಾಗಿರುವುದಿಲ್ಲ. ನನಗಿಂತ ಅದು ಮುಖ್ಯವಾಗಿ ನಾನು ಅಂಥ ದೊಡ್ಡ ಹಿನ್ನೆಲೆ ಇಲ್ಲ ಅಂಥ ವ್ಯಕ್ತಿಯಲ್ಲ, ಬರೀ ಸಾಮಾನ್ಯ ವ್ಯಕ್ತಿ. ಆದರೂ ಕೂಡ ನನ್ನನ್ನು ಗುರುತಿಸಿ ಅವರು ಇಲ್ಲಿ ಪ್ರತಿ ವರ್ಷ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಭಾರತ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತುಗಳು, ನನಗೆ ಹೃದಯಕ್ಕೆ ಹತ್ತಿರವಾದಂಥ ಮಾತುಗಳನ್ನು ಪ್ರತಿ ಸಮಾರಂಭದಲ್ಲಿ ಹೇಳ್ತಾ ಇದ್ದೇನೆ. ಅದು ಬಹುಶಃ ಇಲ್ಲಿ ಪುನರಾವರ್ತನೆ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಈ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ನಮ್ಮ ಈ ಪರಿಸರದ ಅತ್ಯಂತ ವಿಶಿಷ್ಟವಾದ ಒಂದು ಸಂಘಟನೆ. ಬಹುಶಃ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಅನೇಕ ಸಂಘಟನೆಗಳಿವೆ ಸಮಾಜ ಸೇವೆ ಮಾಡುವಂಥದ್ದು. ಅವರು ಸಹಜವಾಗಿ ಸಮಾಜ ಮತ್ತು ಜನರ ನಡುವೆ ಒಂದು ಮಾಧ್ಯಮವಾಗಿ ಅಥವಾ ಮಧ್ಯವರ್ತಿಯಾಗಿ ಮಾಡ್ತಾರೆ. ಸಮಾಜದಿಂದ ದೇಣಿಗೆ ಅಥವಾ ವಂತಿಗೆಯನ್ನು ಸಂಗ್ರಹ ಮಾಡಿ ಯಾರಿಗಾದರೂ ಅಶಕ್ತರಿಗೋ ಅಥವಾ ವಿದ್ಯಾರ್ಥಿ ವೇತನವೋ ಇಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಹಂಚ್ತಾ ಇದ್ದಾರೆ. ಆದರೆ ಇವರ ವಿಶೇಷತೆ ಏನಂತ ಹೇಳಿದರೆ, ಇವರು ಸಾರ್ವಜನಿಕವಾಗಿ ಯಾವುದೇ ದೇಣಿಗೆ ಅಥವಾ ಚಂದ ಇದನ್ನು ಸಂಗ್ರಹಿಸುವುದಿಲ್ಲ. ಬಹುಶಃ ಹೆಚ್ಚಿನವರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಇದು ಇವರ ಅತ್ಯಂತ ಹೆಚ್ಚುಗಾರಿಕೆ ಅಂತ ಭಾವಿಸ್ತೇನೆ. ಸ್ವತಃ ಇವರೇ ಈ ಟ್ರಸ್ಟ್ನ ಸದಸ್ಯರೇ ಎಲ್ಲವನ್ನು ತಾವೇ ಭರಿಸಿಕೊಂಡು ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಮೆಚ್ಚತಕ್ಕಂಥ ಸಂಗತಿ. ಅದು ಇಂದಿನ ದಿನಗಳಲ್ಲಿ ಅಂತೂ ನಾವು ಎಲ್ಲರ ಹತ್ರ ಕಾಣೋದು ರಸೀದಿ ಪುಸ್ತಕ ಮತ್ತು ಒಂದಷ್ಟು ಉದ್ದ ನೋಟಿಸ್. ನಮಗೆ ಇದು ಈ ಕಾರ್ಯಕ್ರಮದ ಅಪೂರ್ವವಾದ ಒಂದು ವಿದ್ಯಮಾನ ಅಂತ ನಾನು ಇಲ್ಲಿ ಭಾಳ ಹೆಮ್ಮೆಯಿಂದ ಹೇಳಿಕೊಡಲಿಕ್ಕೆ ಬಯಸ್ತೇನೆ. ಹಾಗೆ ಈ ಟ್ರಸ್ಟ್ನ ಸದಸ್ಯರ ನಡವಳಿಕೆ ಭಾಳ ಸೌಜನ್ಯಪೂರ್ವಕವಾದ ಒಂದು ನಡವಳಿಕೆ ಮತ್ತು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನಡೆಸಿಕೊಳ್ತಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದವರು ಅದನ್ನು ಮುಂದೆ ಅವರು ಭಾವಿಸಬಹುದು. ನಾನು ಹಿಂದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಕಾರಣ ಇವರ ಪ್ರೀತಿ ಮತ್ತು ವಿಶ್ವಾಸ ಯಾವತ್ತೂ ಒಂದೇ ರೀತಿ, ಅವರ ನಡವಳಿಕೆ ಅಷ್ಟು ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿ ಹೋಗುತ್ತದೆ. ಅಂಥ ಒಂದು ಸಂಘಟನೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ
ಅವರು ಈ ಕಾರ್ಯಕ್ರಮದ ಹೆಚ್ಚು ಪ್ರಚಾರ, ಈಗಿನ ಯುಗನೇ ಒಂದು ಪ್ರಚಾರ ಮತ್ತು ಆಡಂಬರ, ಇದಕ್ಕೆ ಪೂರ್ತಿಯಾಗಿ ಹೊರಗೆ ಇದ್ದವರು ಇವರು. ನಾನೇ ಕಳೆದ ಬಾರಿ ಸಮಾರಂಭದಲ್ಲಿ ಅವರಿಗೆ ಒಂದು ಪ್ರೀತಿಪೂರ್ವಕವಾದ ಒತ್ತಾಯ ಮಾಡಿದೆ. ನೀವು ಯಾಕೆಂದರೆ ಇಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡುವಾಗ ಕನಿಷ್ಠ ನಿಮಗೆ ಬೇಡ ಪ್ರಚಾರ, ಆದರೆ ಇದರಿಂದ ಬೇರೆಯವರು ಪ್ರೇರಿತರಾಗಿ ಅಥವಾ ಉತ್ತೇಜನ ಪಡೆದುಕೊಂಡು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕಾದರೂ ಕನಿಷ್ಠ ಒಂದು ಪ್ರಚಾರ ಕೊಡಿ ಅಂತ ಹೇಳಿದ್ದಕ್ಕೆ ಅವರು ಈ ಬಾರಿ ಬಹುಶಃ ಫಸ್ಟ್ ಟೈಮ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನೋ ಈ ಕಾರ್ಯಕ್ರಮದ ವಿವರಗಳನ್ನು ಸಮಾಜದ ಮುಂದೆ ಇಟ್ಟಿದ್ದಾರೆ. ಸಂತೋಷದ ಸಂಗತಿ ಇದು. ಯಾಕೆಂತ ಹೇಳಿದರೆ ಇಂಥ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಪ್ರಚಾರ ಸಿಗಬೇಕು. ಅವರಿಗೆ ಅಗತ್ಯ ಇಲ್ಲದಿದ್ದರೂ ಇದರಿಂದ ನಮ್ಮ ಯುವಜನರು ಪ್ರೇರಿತರಾಗಬೇಕೆನ್ನೋ ನನ್ನ ಭಾವನೆ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಇವರ ಬಗ್ಗೆ ಇಷ್ಟು ಒಳ್ಳೆಯ ಮಾತುಗಳ ನಂತರ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ವರ್ಷದ ವ್ಯಕ್ತಿ ಎಂಬ ಪ್ರಶಸ್ತಿ ಇದು ಕೂಡ ಹಿಂದೆ ಕೊಡ್ತಾ ಬಂದಿದ್ದಾರೆ. ಹಾಗೆ ವಿದ್ಯಾರ್ಥಿ ವೇತನ. ಈ ವರ್ಷದ ವ್ಯಕ್ತಿಗೆ ಕಾರ್ಯಕ್ರಮಕ್ಕೆ ಆರಿಸಿದಂಥ ವ್ಯಕ್ತಿ ನಿಜಕ್ಕೂ ಈ ಪ್ರಶಸ್ತಿಗೆ ಅತ್ಯಂತ ಅರ್ಹರು ಅಂತ ಯಾವುದೇ ಸಂದೇಹ ಇಲ್ಲದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸಮಾಜದ ಕಡೆಗೆ ಒಂದು ಕಡೆ ನಾವು ದೃಷ್ಟಿ ಹಾರಿಸಿದಾಗ ನಿಮಗೆ ಸುದ್ದಿಗಳು ವಿಪರೀತ ಬರ್ತದೆ. ವಿಪರೀತ ಅಂತ ಹೇಳಿದರೆ ನಿಮಗೆ ಅದನ್ನು ನೋಡಲಿಕ್ಕೆ ಪುರ್ಸೊತ್ತಿಲ್ಲ. ನೀವು ಇಂಟರ್ನೆಟ್ ಅದನ್ನೆಲ್ಲ ಓಪನ್ ಮಾಡಿದ್ದು ಬರ್ತಾ ಇರ್ತದೆ. ಆದರೆ ಯಾವ ಸುದ್ದಿಗಳು ನೀವು ಗಮನಿಸಿ, ಸಮಾಜದ ಶಾಂತಿ ಸಾಮರಸ್ಯವನ್ನು ಕದಡುವಂಥ ಅತ್ಯಂತ ಪ್ರಚೋದನಕಾರಿಯಾಗಿ ಮಾತಾಡುವವರು ಅವರು ನಮ್ಮ ಸಮಾಜದ ಹೀರೋಗಳಾಗಿ ಬಿಟ್ಟಿದ್ದಾರೆ. ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದರೆ ಈಗಾಗಲೇ ವಿಜಯಲಕ್ಷ್ಮಿ ಶಿಬರೂರವರು ಸ್ಪಷ್ಟಪಡಿಸಿದ್ದಾರೆ, ಸಮಾಜದ ಅನ್ಯಾಯ, ಶೋಷಣೆ ಅಥವಾ ಅವ್ಯವಹಾರವನ್ನು ನಮ್ಮ ಮುಂದೆ ತೆರೆದಿಟ್ಟು ನ್ಯಾಯ ಕೇಳುವಂಥವರು ಇಲ್ಲ. ಅದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮವು ಕೂಡ ಹೆಚ್ಚಿನ ಉತ್ತೇಜನ ಕೊಡ್ತಾ ಇಲ್ಲ. ಇದು ಭಾಳ ನೋವಿನ ಸಂಗತಿ. ಇದನ್ನು ಇವತ್ತು ವೇದಿಕೆಯಲ್ಲಿ ಅವರು ಸ್ವತಃ ಹೇಳಿದರು. ಬಟ್ ಅದಕ್ಕಿಂತ ಹಿಂದೆ ನಾನು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾತಾಡುವಾಗ ಇದೇ ಮಾತನ್ನು ಆಲಿಸಿದ್ದೇನೆ. ನಂಬಿಕೆದಾಯಕ ನಂಕದಾಯಕ ಅಕುಲ್ಮನ್ ಪೇರ ತಮನ್ ಪಾಡು ನಮ್ಮ ಪಾಡಿಗೆ ಹೋಯಿ ಅಂತ ನಾವು ನಮ್ಮ ಮನೆಯನ್ನೇ ಕಾದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅಂಥ ಮನೋಭಾವ ನಮ್ಮ ಸಮಾಜದಲ್ಲಿ ರೂಢಿಗತವಾಗಿದೆ. ಮತ್ತೊಂದು ಭಾಳ ಮುಖ್ಯ ಅಂಶವನ್ನು ಅವರು ಎತ್ತಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ನಮಗೆ ನಿಜವಾದ ಉಸಿರು, ನಮಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವಂಥ ಗುಣ ಇಲ್ಲದಿದ್ದರೆ ಒಂದಲ್ಲ ಒಂದು ದಿನ ಈ ಪ್ರಜಾಪ್ರಭುತ್ವ ಅವಸಾನ ಕಾಣುವುದು ಖಂಡಿತ. ಇದಕ್ಕೆ ಇಂಥವರಿಗೆ ಇಂಥ ಕನಿಷ್ಠ ನಮಗೆ ಮಾಡಲಿಕ್ಕಾಗೋದಿಲ್ಲ. ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರ ಸಾಧನೆಯನ್ನು ಗುರುತಿಸುವಂಥ ಮನೋಭಾವ ಭಾಳ ಮುಖ್ಯ. ಅದನ್ನು ಇವತ್ತು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅವರು ಮಾಡಿದ್ದಾರೆ. ಇದಕ್ಕೋಸ್ಕರ ನಾನು ಸ್ವತಃ ವಿಜಯಲಕ್ಷ್ಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಈ ಸಂಸ್ಥೆಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ ಬಯಸ್ತೇನೆ. ಇವರು ನೋವಿನಿಂದ ಇಂಥ ಮಾತುಗಳನ್ನ ಹೇಳುವಾಗ ನಿಮ್ಮ ಒಟ್ಟಿಗೆ ನಾವಿದ್ದೇವೆ ಎನ್ನುವ ಮಾತು ಕೂಡ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಸಂದೇಶ ಸಾರ್ತದೆ. ಹಾಗಾಗಿ ವಿಜಯಲಕ್ಷ್ಮಿ ಶಿಬರೂರವರಂಥ ಸಂತತಿ ಬೆಳೀಲಿ, ನಾವು ಕೂಡ ನಮ್ಮಷ್ಟು ಸಾಧ್ಯವಾದಷ್ಟು ನೆರವು ನೀಡುವ ಇವರಂಥ ನಿರ್ಭೀತ ದಿಟ್ಟ ಧ್ವನಿಗಳು ಈ ಪ್ರಜಾಪ್ರಭುತ್ವದ ಮೂಲೆಗಳಲ್ಲಿ ಮೊಲಗಳಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಇಂದಿನ ವಿದ್ಯಾರ್ಥಿ ವೇತನವನ್ನು ಸುಮಾರು 175 ಮಂದಿ ವಿದ್ಯಾರ್ಥಿಗಳಿಗೆ ಇವರು ತಲಾ 4,000ದಂತೆ ನೀಡ್ತಾ ಇದ್ದಾರೆ. ಇದರ ಒಟ್ಟು ಮೌಲ್ಯ ನಾನು ಲೆಕ್ಕ ಹಾಕಿದಾಗೆ 7 ಲಕ್ಷ ಆಗ್ತದೆ. ಇದೇನು ಸಣ್ಣ ಮೊತ್ತ ಅಲ್ಲ. ಅದು ಕೂಡ ಅವರು ಕೈಯಿಂದ ಹಾಕಿಕೊಂಡು ಮಾಡ್ತಾ ಇದ್ದಾರೆ. ಇಂಥ ಒಂದು ಗಣನೀಯವಾದ ಶ್ಲಾಘಿಸತಕ್ಕಂಥ ವಿಷಯವನ್ನು ನಾವೆಲ್ಲ ಭಾಳ ಈ ಸಮಾರಂಭದಲ್ಲಿ ಭಾಗವಹಿಸಿದಾಗಿ ನಾವು ಇದನ್ನೊಂದು ಕೃತಜ್ಞತೆಯಿಂದ ಅಥವಾ ಸಮಾಜದ ಪರವಾಗಿ ನಾವು ಒಂದು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸಬೇಕು. ಹಾಗೆ ಈ ಟ್ರಸ್ಟಿಗೆ ಕೂಡ ಅಭಿನಂದನೆ ಸಲ್ಲಿಸ ಬಯಸ್ತೇನೆ. ನಾನು ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ಮನವಿ, ದಯವಿಟ್ಟು ಈಗ ಒಂದು ಮಾತನ್ನು ಗಮನಿಸಿಕೊಳ್ಳಿ. ಈಗಿನ ಶಿಕ್ಷಣ ಎನ್ನುವುದು ಪೂರ್ತಿಯಾಗಿ ವಾಣಿಜ್ಯಕರಣ ಆಗಿದೆ. ನಿಮಗೆ ಉದ್ಯೋಗದ ಅವಕಾಶಗಳು ತೀರಾ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೀವು ನಿಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿ ಯಾವುದೇ ಇಂಟರ್ನೆಟ್, ಮೊಬೈಲ್ ಇಂಥ ಸಲಕರಣೆಗಳ ಮೊರೆ ಹೋಗದೆ ನೀವು ಭಾಳ ಶ್ರದ್ಧೆಯಿಂದ ನಿಮ್ಮ ಶಿಕ್ಷಣವನ್ನು ಪೂರೈಸಿ ನಿಮ್ಮ ಎತ್ತವರ ಆಶಯಗಳನ್ನು ಈಡೇರಿಸಲಿಕ್ಕೆ ನಿಮ್ಮ ಮೊದಲ ಪ್ರಾಶಸ್ತ್ಯ ಇರಲಿ. ಹಾಗೆಯೇ ಪ್ರಸ್ತುತ ಸಮಾಜದಲ್ಲಿ ನಡೆದುಕೊಂಡು ಬರುವಂಥ ಒಂದು ವಿದ್ಯಮಾನವಾದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ವಿಶ್ವಮಾನ ಸಂದೇಶದ ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸ ಬಯಸ್ತೇನೆ. ಕುವೆಂಪುರವರು ಹೇಳ್ತಾರೆ, ನಾವೆಲ್ಲರೂ ಹುಟ್ಟುತ್ತಲೇ ವಿಶ್ವಮಾನವರು, ಆದರೆ ಬೆಳೆಯುತ್ತಾ ಹೋಗಿ ಅಲ್ಪಮಾನವರಾಗ್ತೇವೆ. ನಂತರ ನಮ್ಮಲ್ಲಿ ಜಾತಿ, ಮತ, ಭಾಷೆ, ಪ್ರದೇಶ ಅಂತ ಹೇಳಿಕೊಂಡು ನಮ್ಮನೊಡನೆಗೆ ಅಂತರ ಹೆಚ್ಚಾಗಿಕೊಂಡು ನಾವು ಭಾಳ ಸಣ್ಣ ವ್ಯಕ್ತಿಗಳಾಗ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ನಮ್ಮ ಕುವೆಂಪುರವರಿಂದ ಪ್ರೇರಣೆ ಪಡೆದುಕೊಂಡು ನಾವು ವಿಶ್ವಮಾನವರಾಗಿ ಬೆಳೆಯುವ, ನಮ್ಮ ನಡುವೆ ಜಾತಿ ಮತಗಳನ್ನೆಲ್ಲ ಬದಿಗಿಟ್ಟು ಸಮಾಜದ ಶಾಂತಿ ಸಾಮರಸ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ, ಹಾಗೂ ಇಂದಿನ ವರ್ಷದ ವ್ಯಕ್ತಿ ಪ್ರಶಸ್ತಿ ಸ್ವೀಕರಿಸಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಹಾಗೆ ಈ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟಿಗೆ ಮುಂದಿನ ದಿನಗಳಲ್ಲಿ ಉಜ್ವಲವಾದ ಭವಿಷ್ಯ ಇರಲಿ ಎಂದು ಆಶಯ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಚಿಹ್ನೆಯಲ್ಲಿರುವ ಧ್ಯೇಯ ವಾಕ್ಯ
ಆ ಧ್ಯೇಯವಾಕ್ಯವನ್ನು ಮನಗೊಳ್ಳುವ ಹಾಗೆ ಹಲವು ವಿಚಾರಗಳನ್ನು ಸದುದ್ದೇಶಗಳನ್ನು ಸಭಾಧ್ಯಕ್ಷೆಯ ನುಡಿಗಳ ಮೂಲಕ ಸಭೆಗೆ ದಾಟಿಸಿದಂತಹ ಇಂದಿನ ಸಭಾಧ್ಯಕ್ಷರಾಗಿರುವ ಹರೀಶ್ ಕುಮಾರ್ ಕುತ್ತಡ್ಕ ಇವರಿಗೆ ಚಪ್ಪಾಳೆ ಮೂಲಕ ನಮನಗಳನ್ನು ಸಲ್ಲಿಸೋಣ. ಉದ್ಘಾಟನೆಯನ್ನು ನೆರವೇರಿಸಿರುವ ಡಾಕ್ಟರ್ ಜಯರಾಜ್ ಅಮೀನ್ ಇವರಿಗೆ ನಮ್ಮ ಟ್ರಸ್ಟ್ನ ಚೇರ್ಮನ್ ಎನ್ ಅಮೀನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಒಂದಷ್ಟು ಕಾರ್ಯಭಾರಗಳ ಮಧ್ಯೆ ಕೂಡ ವಿಶ್ವವಿದ್ಯಾನಿಲಯ ಅಂದರೆ ಶನಿವಾರ ಮಧ್ಯಾಹ್ನ ಮೇಲೆ ಕೂಡ ಕಾರ್ಯನಿರ್ವಹಿಸ್ತದೆ ಒಂದಷ್ಟು ಚಟುವಟಿಕೆಗಳು. ಅವರು ತುರ್ತಾಗಿ ಹೋಗಬೇಕಂತ ಇದ್ದರೂ ಕೂಡ ಕೊನೆ ತನಕ ಉಪಸ್ಥಿತಿ ಇದ್ದದ್ದು ನಮಗೆ ಬಹಳ ಸಂತೋಷ. ಮತ್ತೆ ಕಾಲಗತಿಯನ್ನು ನೆನಪಿಸುವ ಮತ್ತೆ ಸಮಯ ಪ್ರಜ್ಞೆಯನ್ನು ರೂಢಿಸುವಂತಹ ಗಡಿಯಾರದ ಕೊಡುಗೆ. ಹಾಗೆ ಈ ದಿನದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಹರೀಶ್ ಕುಮಾರ್ ಪುತ್ತಡ್ಕ ಇವರಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆಪದವು ಇಲ್ಲಿಯ ಪ್ರಾಂಶುಪಾಲರಾಗಿರುವ ಸಂತೋಷ್ ಕುಮಾರ್ ಸರ್ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ತಾವು ಸಂತೋಷ್ ಕುಮಾರ್ ಸರ್ ವೇದಿಕೆಗೆ ಬಂದು ತಾವು ಹರೀಶ್ ಕುಮಾರ್ ಪುತ್ತಡ್ಕ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ. ಸಂತೋಷ್ ಸರ್ ಅವರ ಉಪಸ್ಥಿತಿ ನಮಗೆ ಸಂತೋಷವನ್ನೇ ತಂದುಕೊಟ್ಟಿದೆ. ಹಾಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶಕ ನುಡಿಗಳನ್ನಿತ್ತಂತಹ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಮೆಲ್ವಿನ್ ವಾಸ್ ಇವರಿಗೆ ಈ ದಿನದ ವೇದಿಕೆಯಲ್ಲಿ ಸಾಂದರ್ಭಿಕ ಉಪಸ್ಥಿತರಿದ್ದಂತಹ ಖದೀಜಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀ ಅಶ್ರಫ್ MC ಇವರು ಸ್ಮರಣ ಕಾಣಿಕೆಗಳನ್ನಿತ್ತು ಗೌರವ ನೀಡಬೇಕಾಗಿ ಕೋರಿಕೆ. ಮೆಲ್ವಿನ್ ಸರ್, ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಮುಂದಿನ ದಿನಗಳಲ್ಲೂ ಈ ಸಂಸ್ಥೆ ಮೇಲೆ ನೆರೆದ ನಮ್ಮ ಮೇಲೆ ಇರಲಿ ಎಂಬ ಸದಾಶಯ. ಹಾಗೆ ಆಶಲತಾ ಎಸ್ ಸುವರ್ಣ, ಡಾಕ್ಟರ್ ಆಶಲತಾ ಎಸ್ ಸುವರ್ಣ ಗೋಕರ್ಣನಾಥ ಕಾಲೇಜಿನ ಪ್ರಾಂಶುಪಾಲರು, ಅವರಿಗೆ ರಹೀನಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬಂದು. ಮುಖ್ಯಸ್ಥರು ವೇದಿಕೆಯಲ್ಲಿದ್ದಾಗ ವಿದ್ಯಾರ್ಥಿ ವೇತನದ ಸದುದ್ದೇಶ ದಾಟಲಿಕ್ಕೆ ಸಾಧ್ಯ, ಸಾರ್ಥಕಗೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಈ ವೇದಿಕೆ ಕೂಡ ಸಮನ್ವಯ ಸಾಮರಸ್ಯದ ವೇದಿಕೆ. ಮೂರೂ ಧರ್ಮೀಯರನ್ನು ಒಳಗೊಂಡ ಅತಿಥಿಗಳನ್ನು ನಾವು ಆಹ್ವಾನಿಸಿದ್ದೇವೆ. ವಿದ್ಯಾರ್ಥಿ ವೇತನ ಪಡೆದುಕೊಳ್ಳುವವರಲ್ಲೂ ಮೂರೂ ಧರ್ಮೀಯರಿದ್ದಾರೆ ಎಂಬುದು ನಾವು ಮನಗಣಬೇಕಾಗಿರುವಂತಹ ವಿಶೇಷ ಸಂಗತಿ. ಅಭಿನಂದನೆಗಳು, ವಂದನೆಗಳು ಮೇಡಮ್. ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಆಶಲತಾ ಎಸ್ ಸುವರ್ಣ ಇವರಿಗೆ ಚಪ್ಪಾಳೆಯ ಮೂಲಕ ಗೌರವ. ಜೊತೆಯಲ್ಲಿ ಈ ತನಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟದ್ದಲ್ಲದೆ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮಗೆ ಅತ್ಯಂತ ಪ್ರೇರಣಾದಾಯಕವಾಗಿರುವ ನುಡಿಗಳನ್ನು ಕೊಟ್ಟಿರುವಂತಹ ವಿಜಯಲಕ್ಷ್ಮಿ ಶಿಬರೂರು ಅವರಿಗೆ ಚಪ್ಪಾಳೆಯ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಜೊತೆಗೆ ಗೌರವ ಉಪಸ್ಥಿತರಿದ್ದಂಥ ಖದೀಜಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀ ಅಶ್ರಫ್ MC ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ತನಕ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ನುಡಿಗಳ ಮೂಲಕ ಅದರ ಸದುದ್ದೇಶವನ್ನು ದಾಟಿಸಿರುವಂತಹ ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟ್ ಇದರ ಚೇರ್ಮನ್ ಆಗಿರುವ ಶ್ರೀ ಎನ್ ಅಮೀನ್ ಅವರಿಗೆ ಕೂಡ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದ ಪ್ರಚಾರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಮಾಧ್ಯಮ ಮಿತ್ರರಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳು. ಅಲ್ಲದೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದ ಅಣ್ಣನಿಗೂ ವಿಶೇಷ ಕೃತಜ್ಞತೆಗಳು. ಉಪಹಾರದ ವ್ಯವಸ್ಥೆ ಮಾಡಿದವರಿಗೂ ಕೃತಜ್ಞತೆಗಳು. ಈ ತನಕ ಉಪಸ್ಥಿತರಿದ್ದಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಪೋಷಕರು ಮತ್ತು ಶಾಲಾ ಪ್ರತಿನಿಧಿಗಳಿಗೆ ಕೂಡ ನಲುಮೆಯ ನಮನಗಳು. ಈ ಕಾರ್ಯಕ್ರಮದ ಚಂದಗಾಣಿಸಿಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಡಾಕ್ಟರ್ ಅರುಣ್ ಉಲಾಲ್ರವರನ್ನು ಕೂಡ ಸಹ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಪೂಜ್ಯ ಪಿತಾಜಿಯಾದವರಂತಹ ಕರೀಂ ಸಾಬ್ರವರು ವೇದಿಕೆಗೆ ಬಂದು ಡಾಕ್ಟರ್ ಅರುಣ್ ಉಲ್ಲಾಲ್ರವರಿಗೆ ನೆನಪಿನ ಕಾಣಿಕೆ ಕೊಡಬೇಕಾಗಿ ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸ್ಫೂರ್ತಿಯುವವರು ಅವರಾಗಿ ನಾನು ಹೇಳಿದೆ ವೇದಿಕೆ ಬರಿ ಅಂತ, ಬೇಡ ನಾನು ಅಲ್ಲೇ ಕೂತ್ಕೊಂಡು ನೋಡ್ತೇನೆ ಅಂತ ಹೇಳಿದರು. ಆದರೂ ಕೊನೆಯ ಸಂದರ್ಭದಲ್ಲಿ
ಕೃತಜ್ಞತೆಗಳು. ಬರುವ ವರ್ಷದ ಯೋಜನೆಯನ್ನು ಹಾಕಿರುವುದಿಲ್ಲ. ನಾನು ಈಗಾಗಲೇ ಹರಿಶಣ್ಣ ಹೇಳಿದಾಗೆ ಹರಿಶಣ್ಣನೇ ನನಗೆ ಸಲಹೆ ಸೂಚನೆ ಕೊಟ್ಟದ್ದು. ಯಾಕೆ ಹೀಗೆ ತೆರೆಮರೆಯಲ್ಲಿ ಮಾಡ್ತಾ ಇದ್ದೀರಾ, ಜನರಿಗೊಂದು ಸ್ಫೂರ್ತಿ ಆಗಲಿ, ಜನರಿಗೆ ಗೊತ್ತಾಗಲಿ, ಅದೊಂದು ಮಾಡಿದ್ರೊಂದು ಪ್ರೇರಣೆ ಆಗ್ತದೆ. ಇದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ನಿಮ್ಮೆಲ್ಲ ಸಮಯವನ್ನು ವ್ಯರ್ಥ ಮಾಡುವ ಅವಶ್ಯಕತೆ ಇರಲಿಲ್ಲ. ಹಿಂದೆಲ್ಲ ನಾವು ನೇರವಾಗಿ ನಿಮ್ಮ ಖಾತೆಗೇ ವರ್ಗಾಯಿಸ್ತಾ ಇದ್ದೆವು. ಒಂದು 5-6 ವರ್ಷ ಹಾಗೆ ಮಾಡ್ತಾಯಿದ್ದೆವು. ಈಗ ಅವರು ಯಾರ್ದಾದೊಂದು ಸಲಹೆ ಸೂಚನೆ ಬಂದ ಕೂಡಲೇ ನಾವು ಆ ರೀತಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಚೇಂಜ್ ಮಾಡ್ತಾ ಇರ್ತೇವೆ. ಸೊ ಹೀಗೆ ಶಾಲೆಗೆ ಹೋಗಿ ಆ ಶಾಲೆಯವರನ್ನು ಸಂಪರ್ಕಿಸಿ ಅವರಲ್ಲಿರುವ ಯಾರು ಹೇಳ್ತಾರೆ ಅರ್ಹರಂತ ಹೇಳಿ ಆ ಅರ್ಹರನ್ನು ಗುರುತಿಸಿದವರಿಗೆ ಕೊಡುವಂತಹ ಪರಿಪಾಠವನ್ನು 5 ವರ್ಷದಿಂದ ನಡೆಸ್ತಾ ಬಂದಿದೆ. ದೇವರದೇ ಬರುವ ವರ್ಷವೂ ಇದನ್ನೇ ಮುಂದುವರಿಸಿಕೊಂಡು ಹೋಗ್ತೇವೆಂಬ ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮ ವಿಜಯಲಕ್ಷ್ಮಿ ಶುಭರವರ ಬಗ್ಗೆ ಇನ್ನೊಮ್ಮೆ ನೆನಪಿಸುತ್ತಾ ನಾನು ಈ ಕಾರ್ಯಕ್ರಮದ ಮುಕ್ತಾಯಗೊಳಿಸುತ್ತೇನೆ. ಯಾಕೆಂತೇಳಿದರೆ ಅವರು ನಮ್ಮ ವಿಶೇಷವಾಗಿ ಇಷ್ಟು ನಿಬಿಡತೆ ಮಧ್ಯೆ ಸಹ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಅವರು ನಮಗೆ ಇನ್ಸ್ಪೈರ್ ಅಂತಲೇ ಹೇಳ್ಬೋದು. ಬರುವ ವರ್ಷ ಅಂದರೆ ನಾವು ಇನ್ನು ಮುಂದಿನ ಕಾರ್ಯಕ್ರಮ ಈ ಸಭೆಯಲ್ಲಿ ಘೋಷಿಸುತ್ತೇನೆ. ಅವರೇನೋ ಏನಾದರೂ ಅವರ ಸಾಮಾಜಿಕ ಚಟುವಟಿಕೆಗಳಿವೆ ಮತ್ತು ಅವರು ಯಾವ ಸ್ಫೂರ್ತಿದಾಯಕ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೋ ಅದಕ್ಕೆ ಭಾರತ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಸದಾ ಅವರ ಜೊತೆಗಿರ್ತದೆ. ಎಲ್ಲ ರೀತಿಯಲ್ಲೂ ನಾವು ಅವರಿಗೆ ಬೆಂಬಲವನ್ನು ಘೋಷಿಸ್ತಾ ಇದ್ದೇವೆ. ಎಟ್ ಎನಿ ಟೈಮ್ 24x7 ಯಾವ ರೀತಿ ಮೇಡಮ್ರವರು 24x7 ಅಂತ ಹೇಳಿ ಸಾರ್ವಜನಿಕರಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಅದೇ ರೀತಿ ಮೇಡಮ್ರವರ ಎಲ್ಲ ಸಾರ್ವಜನಿಕರು ನಾವು ಈ ಒಂದು ಸಂದರ್ಭದಲ್ಲಿ ಹೇಳಲು ಮರೆತು ಬಿಟ್ಟಿದ್ದೇನೆ. ಯಾಕೆಂತ ಹೇಳಿದರೆ ನಾವು ಕೇವಲ ಸ್ಕಾಲರ್ಶಿಪ್ ಮಾತ್ರ ಕೊಡುವುದಲ್ಲ, ತುಂಬ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿದ್ದೇವೆ. ಇಲ್ಲಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ವಿಚಾರ ಆದ ಕಾರಣ ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಸ್ವಉದ್ಯೋಗಕ್ಕೆ ಬೆಂಬಲ ನೀಡಿದ್ದೇವೆ. ವಿಕಲಾಂಗರಿಗೆ ಸಂಬಂಧಪಟ್ಟ ಅದು ಸಹ ನಮ್ಮೊಂದು ಟೈಟಲಲ್ಲಿ ಸ್ವಾವಲಂಬನೆ ಬದುಕಿಗೆ ಸ್ವಾವಲಂಬಿ ಉಡುಗೊರೆಂಬ ಆ ರೀತಿಯ ಟೈಟಲಲ್ಲಿ ಕೊಡ್ತಾ ಇದ್ದೇವೆ. ಸೊ ನಾವು ಅದನ್ನು ಸಹ ಹೇಳಿಲ್ಲ ಇಲ್ಲಿ. ಯಾಕೆಂತೇಳಿದರೆ ಈ ಸಂದರ್ಭದಲ್ಲಿ ಕೇವಲ ವಿದ್ಯಾಕ್ಷೇತ್ರ ಅಂತ ಅಲ್ಲ, ಶಿಕ್ಷಣ, ಉದ್ಯೋಗ, ಆರೋಗ್ಯ 3 ಕ್ಷೇತ್ರದಲ್ಲೂ ನಮ್ಮಿಂದಾದಷ್ಟು ವಾರ್ಷಿಕವಾದಂತಹ ಏನೆಲ್ಲ ಸಹಾಯ ಸಹಕಾರ ಇದ್ದರೆ ಅವ್ರು ನೀಡುತ್ತಾ ಬಂದಿದ್ದೇವೆ. ಮತ್ತೊಮ್ಮೆ ನಾನು ಪುನಃ ವಿಜಯಲಕ್ಷ್ಮಿಯವರ ಎಲ್ಲ ರೀತಿಯ ಸಹಾಯ ಸಹಕಾರ ಬೆಂಬಲವನ್ನು ಘೋಷಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.